ಈಗ ನನಗೆ ಈಗ ಸಂಶಯ ಹಾಗಾದ್ರೆ ನನಗೆ ಸಂಶಯ ಆಗ್ತದೆ, ನೀವು ಸರ್ಕಾರದ ಅಧಿಕಾರಿಯ ಕಾಂಗ್ರೆಸ್ಸಿನ ಅಧಿಕಾರಿ ಅಂತ ಸಂಶಯ ಆಗ್ತದೆ. ಅಧ್ಯಕ್ಷರು ಕರೆಯುವುದಾ ಅಲ್ಲ ಮುಖ್ಯ ಅಧಿಕಾರಿಗಳು ಕರೆಯುವುದಾ ಅಂತ ಸಾಮಾನ್ಯ ಸಭೆ ಯಾಕೆ ಮಾಡಿದ್ದೇವೆ? ಇವಾಗ ನೀವೆಂತ ಹೇಳಿದ್ರು ನನಗೆ ಆನ್ಸರ್ ಕೊಡ್ಲಿಕ್ಕೆ ಡೌಟ್ ಇದೆ. ಈಗ ಹೇಳಿದ್ರಲ್ಲ ಕಾಂಗ್ರೆಸ್ನವರ ಇದಕ್ಕೆ ಇವರು ಕಾಂಗ್ರೆಸ್ನವರ ನಾವು ಕೂಡ ಮಾತಾಡಿದ್ದೇವೆ. ನೀವು ನನಗೆ ನಿಮಗೆ ಹೇಳಿದ್ರಲ್ಲ ಸರ್, ಇವಾಗ ಡೌಟ್ ಉಂಟು, ಇವರು ಕರೆಯುವುದಾ ಅವ್ರು ಕರೆಯುವುದಾ ಸಾಮಾನ್ಯ ಸಭೆಯನ್ನು ಅಂತ. ಅದಕ್ಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂದೆ ಹೋಗುದು, ನಾನು ಮೀಟಿಂಗ್ ಮಾಡಿ ನಾಲ್ಕು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಸರಿಯಾಗಿಲ್ಲ. ತಿಂಗಳಿಗೆ ಒಂದು ಸಭೆ ಅದಕ್ಕೆ ನಾವು ಅಧಿಕಾರಿಗಳು ಬರದವರು ಅವರು ಕೇಳುವಾಗ ಆನ್ಸರ್ ಮಾಡಿ ಅವರು ಮುಂದೆ ಹೋಗ್ಲಿಕ್ಕಿಲ್ಲ. ಅವರಿಗೆ ನೋಟಿಸ್ ನಿನ್ನೆ ಅಂತ ಹೇಳಿದ್ರು. ಕೆಲವೊಮ್ಮೆ ನಿನ್ನೆ ನೋಟಿಸ್ ಹೋದ್ರಿಂದ ಅವರ ಪ್ರೋಗ್ರಾಮ್ ಮೊದಲಿನ ಈಗ ನಾವು ಅಧಿಕಾರಿಗಳ ಪರವಾಗಿ ಅಂತಲ್ಲ, ವಿಷಯದವನ್ನು ವಾಸ್ತವ ವಿಷಯವನ್ನಷ್ಟೇ ಹೇಳಿದ್ವಿ. ನಾವು ಅಧಿಕಾರಿ ಯಾರದು ನಿಮ್ಮ ಆಡಳಿತ ಅವರಿಗೆ ನೋಟಿಸ್ ಕೊಟ್ಟಿದ್ದರಿಂದ ಅವರ ಪೂರ್ಣ ನಿಯೋಜಿತ ಕಾರ್ಯಕ್ರಮ ಇರುವುದರಿಂದ ಸಾಧ್ಯ ಆಗಿರಬಹುದು. ಅದಕ್ಕೆ ನಾವು ಹೇಳುವುದು ಮಟ್ಟಿಗೆ ಅಷ್ಟೊಂದು ಒಳ್ಳೆಯ ಅಲ್ಲ, ನೀವು ಹೇಳಿದ ಅಧ್ಯಕ್ಷರಿಗೆ ವಿಷಯ ಗೊತ್ತಿಲ್ಲ ಅಂತ ಹೇಳುವುದು, ಅವರಿಗೆ ಕೊಡುವ ಗೌರವ ಮತ್ತು ಅವರಿಗೆ ಇದನ್ನು ನಾನು ಖಂಡಿತವಾಗಿ ಸಾಮಾನ್ಯ ಸಭೆಯಲ್ಲಿ ಇಲ್ಲ ಗ್ರಾಮ ಲೆಕ್ಕಕ್ಕೆ ದರ್ಪದಲ್ಲಿ ಹೇಳಿದ್ದಾರೆ ನನಗೆ ಬರ್ಲಿಕ್ಕೆ ಇಲ್ಲ ಅಂತ. ಹಾಗೆ ಹೇಳಲಿಕ್ಕೆ ನೋಟಿಸ್ ಮಾಡುವ ನೋಟಿಸ್ ಮಾಡಿ, ಅದೇ ಹೇಳುದು. ತೊಂದರೆ ಇಲ್ಲ, ಯಾವ ಆಫೀಸಲ್ಲಿ ನಾವು ಅಧಿಕಾರಿಗಳಿಗೆ ಅವರ ಮೇಲೆ ಕ್ರಮ ಅದರಲ್ಲಿ ಸಮಸ್ಯೆ ಇಲ್ಲ. ಅವರು ಯಾವ ಕಾನೂನಿನ ಯಾವ ಪುಸ್ತಕದಲ್ಲಿ ಯಾವ ಇದರಲ್ಲಿ ನನಗೆ ಬರ್ಲಿಕ್ಕೆ ಇಲ್ಲ ಅಂತ ಅದು ಬರೆದು ಕೊಡ್ಬೇಕು ಅವರು ಅಧಿಕಾರಿ. ಜನಸಾಮಾನ್ಯರಾಗಿ ಹೇಳಿಕೆ ಇಲ್ಲ ನೋಡಿ. ನಮಗೆ ಬೇಕಾದಂತ ಇಷ್ಟು ಸಮಸ್ಯೆ ಒಂದು ವಿಷಯವನ್ನು ಬಿಡಿಸಿ ಹೇಳ್ತೇನೆ. ಸಭೆಗೆ ಮಾನ್ಯ ಲೆಕ್ಕಾಧಿಕಾರಿ ಅವರಿಗೆ ಲೋಕ ಅದಾಲತ್ ಇದ್ದ ಕಾರಣ ಅವರಿಗೆ ಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ನೋಟಿಸ್ ಮಾತ್ರ ಒಂದು 7 ದಿನಕ್ಕಿಂತ ಮುಂಚೆ ಕೊಡಬೇಕಿತ್ತು. ಏನೋ ನಮ್ಮಿಂದ ಸ್ವಲ್ಪ ಪ್ರಮಾದ ಆಗಿದೆ, ಅದನ್ನು ಸರಿ ಮಾಡಬೇಕು. ಹಾಗೆ ಈಗ ಈ ಸಮಸ್ಯೆ ಅವರ ಬಗ್ಗೆ ಎಷ್ಟು ವಿಷಯ ಉಂಟು, ಕಂದಾಯದ ಬಗ್ಗೆ ಅದನ್ನೆಲ್ಲ ಮಾತಾಡೋಣ. ಮುಂದಿನ ಸಭೆಯಲ್ಲಿ ಮತ್ತೆ ಪುನಃ ಬರಲಿಕ್ಕೆ ಉಂಟು, ಕಡ್ಡಾಯವಾಗಿ ಅವರ ಹತ್ರ ಹಾಜರಿರಲಿಕ್ಕೆ ಹೇಳುವ. ಅದಲ್ಲದೆ ಬಾಕಿ ಉಳಿದ ಯಾರಾದರೂ ಅಧಿಕಾರಿಗಳು ಹಾಗೆ ಗೈರುಹಾಜರಾಗಿದ್ದರೆ ಆ ಸಬ್ಜೆಕ್ಟನ್ನು ಏನು ಅಂತ ಎಲ್ಲವನ್ನು ಬರೆದಿಡುವ. ಈಗ ಈ ಮೀಟಿಂಗ್ ಆದಮೇಲೆ ಇನ್ನು ಬರುವ ವರ್ಷ ಅಲ್ಲ ಮೀಟಿಂಗು, ಮುಂದೆ 30 ದಿವಸ ಕಳೆದು ಮತ್ತೊಂದು ಮೀಟಿಂಗ್ ಇದೆ. ಆದರೆ ಇದು ಪದೇ ಪದೇ ಹೀಗೆ ಪುನರಾವರ್ತನೆ ಆಗಬಾರ್ದು. ಮುಂದಿನ ಸಭೆಗೆ ಯಾವ ಅಧಿಕಾರಿ ಬರಲಿಲ್ಲ ಅದರ ಬಗ್ಗೆ ಯಾವುದು ಮಾಹಿತಿ ತಗೊಂಡು ಇದರ ಯಾವುದು ಇಲ್ಲಿದ್ದು ಯಾವುದು ಸಬ್ಜೆಕ್ಟ್ ಉಂಟು ಆ ವಿಷಯವನ್ನು ಅವರಿಗೆ ತಲುಪಿಸುವ ಕೆಲಸ ಮಾಡುವ. ಸುಮ್ಮನೆ ಕಳೆದ ಸಭೆಯಲ್ಲಿ ಕೂಡ ಆಗಿದೆ, ಕಳೆದ ಸಭೆಯಲ್ಲಿ ಮಾತ್ರ ಸರಿ ಯಾವುದು ಎಲ್ಲ ಅಧಿಕಾರಿಗಳು ಬರಬೇಕಿತ್ತು. ಆದರೆ ಈ ಸಭೆಯಲ್ಲಿ ಮತ್ತೆ ಪುನಃ ಅದನ್ನೇ ಪುನರಾವರ್ತನೆ ಮಾಡಿ ಸಭೆಯಲ್ಲಿ ಹೀಗೆ ಮುಂದೆ ಕೊಂಡೋದು ಸರಿಯಲ್ಲ. ಅದರ ಬಗ್ಗೆ ಮಾಡಿ ಈ ಸಬ್ಜೆಕ್ಟ್ ಮುಂದೆ ಹೋಗ್ತದೆ. ಧೀರಜ್ ಅವರು ಹೇಳಿದ್ದಾರೆ ಅಧಿಕಾರಿಗಳು ಬರಬೇಕಲ್ಲ, ಹಾಗಾದ್ರೆ ಅಷ್ಟು ಮಾಡಿದ್ರು ಕೂಡ ಅವರಿಗೆ ಕೇರ್ಲೆಸ್ ಅಂತ ಹೇಳಿದ್ರೆ ನಾವೆಂತ ಮಾಡಬೇಕು? ಅದನ್ನು ಅವರು ಹೇಳಿದ್ದು ಕರೆಕ್ಟ್. ನನಗೆ ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡ್ಬೋದು, ನಾವು ಅವರಿಗೆ ಸೂಕ್ತ ಕ್ರಮ ತಗೊಳ್ಳೋದಿದ್ರೆ ಮುಂದಿನ ಸಭೆಯಲ್ಲಿ ಕೂಡ ಅವರು ಅದೇ ರೀತಿ ಮಾಡ್ತಾರೆ. ಅವಾಗ ಎಂತ ಮಾಡ್ತೀವಿ? ಅದಕ್ಕೆ ಈ ಸಭೆಗೆ ಮಾತ್ರ ಲೆಕ್ಕ ಬೇಕಲ್ಲ. ಅವರಿಗೆ ಮೊನ್ನೆ ಅಷ್ಟು ನಾವು ಒಂದು ಗಂಟೆ ತಡವಾಗಿ ನಾವು ಇದು ಮಾಡಿ ನಮಗೆ ಒಟ್ಟು ಸಾಮಾನ್ಯ ಸಭೆ ಆಗಬೇಕಂತ ಹೇಳಿದ್ರೆ ನಮ್ಮ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ದೃಷ್ಟಿಯಿಂದ ಮಾಡಬೇಕು. ನಮಗೆ ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಪಕ್ಷ ಇಲ್ಲ, ನಮ್ಮ ಗ್ರಾಮಾಭಿವೃದ್ಧಿ ಆಗಬೇಕು. ತುಂಬ ಸಮಸ್ಯೆ ಇದೆ. ನೀವು ಇವರೇ ಕೇಳ್ಬಿಟ್ಟಿದ್ದು ಅದಲ್ಲ. ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ತಿಳ್ಕೊಳ್ಬೇಕು. ನಾವು ಯಾಕೆ ಮಾತಾಡದಂತೆ ನಮಗೆ ಸಾಮಾನ್ಯ ಸಭೆ ಮುಂದೂಡ್ಬೇಕಂತ ಏನಿಲ್ಲ. ಅಧಿಕಾರಿಗಳು ಯಾಕೆ ಬರೋದಿಲ್ಲ? ಅಧಿಕಾರಿಗಳು ಯಾಕೆ ಬರೋದಿಲ್ಲ? ಮೊನ್ನೆ 1 ಗಂಟೆ ನಾವು ಈ ಸಲ ಕೂಡ ಅವ್ರು ಬರೋದಿಲ್ಲ ಅಂತ ಹೇಳಿದ್ರೆ ಅವ್ರು ದರ್ಪ ಅಂತ ಆಯ್ತಲ್ಲ. ಮತ್ತೆ ಇದು ಅವರು ಹೇಳಿದಕ್ಕೆ ಅವ್ರಿಗೆ ಅದಾಲತ್ಗೆ ಹೋಗಿದ್ದಾರೆ, ನೋಟಿಸ್ ಮಾಡು, ಅದು ಸರಿ ಇದೆ. ಬೇಕಲ್ಲ, ಯಾರಿಗಾರು ಭರಿಸ್ಲಿಕ್ಕೆ ಆಗ್ತದಾ? ನಿಮ್ಮ ಸರ್ಕಾರ ನಿಮಗೆ ಭರಿಸ್ಲಿಕ್ಕೆ ಆಗ್ತದಾ? ಅದು ಬರ್ಬೇಕಲ್ಲ. ಶಾಸಕರಿಗೆ ಇಲ್ಲಿಯ ಶಾಸಕರಿಗೆ ಒಂದು ಮನವಿ ಮಾಡಿ, ನಮ್ಮ ಸಾಮಾನ್ಯ ಸಭೆಗೆ ಯಾವುದೇ ಅಧಿಕಾರಿಗಳು ಸ್ಪಂದನೆ ಕೊಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಶಾಸಕರಿಗೆ ಮಾಡಿ, ಶಾಸಕರಿಗೆ ಮತ್ತೆ ಇವರಿಗೆ ಮಾಡಿ, ಶಾಸಕರಿಗೆ ಅರ್ಜಿ ಮಾಡ್ಲಿ ಬರ್ಲಿ, ಅಧಿಕಾರಿಗಳು ಬರ್ಬೇಕಲ್ಲ. ಇವರಿಗೆ ಅರ್ಜಿ ಮಾಡಿ, ಶಾಸಕರ ಮತ್ತೆ ಜಿಲ್ಲಾಧಿಕಾರಿಗೆ ಅರ್ಜಿ ಮಾಡಿ. ಅಧಿಕಾರಿಗಳು ನಮಗೆ ಸರಿಯಾದ ಸಾಮಾನ್ಯ ಸಭೆಗೆ ಸ್ಪಂದನೆ ಕೊಡ್ತೇವೆ. ಅವರಿಗೆ ಲೋಕ ಅದಾಲತ್ ಇದ್ರೆ ಇನ್ನೊಬ್ಬರನ್ನು ಕಳಿಸ್ಬೇಕಲ್ಲ, ಕಳಿಸ್ಬೇಕಂತ ಇಲ್ವ? ಅವರೇ ಬರ್ಬೇಕಂತ ಇಲ್ಲ. ಅಧಿಕಾರಿಗಳಿಗೆ ಕೊಟ್ಟರೆ ಮಾತ್ರ ನಾವು ನಿನ್ನೆ ಹೇಳಿದ್ದು ಬಾಲಿಶ ಹೇಳಿಕೆ ಆಗಿರ್ತದೆ. ನನಗೆ ಅರ್ಥ ಆಗ್ತದೆ ಗೊತ್ತಿಲ್ಲ.
ಆವರಣದ ಒಳಗೆ ಕಚೇರಿ ಉಂಟು. 7 ದಿವಸಕ್ಕಿಂತ ಒಮ್ಮೆ ನೋಟಿಸ್ ಕೊಡ್ಲಿಕ್ಕೆ ಎಷ್ಟಿತ್ತು, ಅದರ ಬಗ್ಗೆ ನಾವು ಏನಾದ್ರೂ ಮಾತಾಡ್ಬೋದು. ಇದು ಇಲ್ಲಿಂದ ಇಲ್ಲಿ ಕಚೇರಿಗೆ ಪತ್ರ ವಿಲೇವಾರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಮಾನ್ಯ ಮುಖ್ಯಾಧಿಕಾರಿ ಮೊನ್ನೆ ಸಭೆಯಲ್ಲಿ ತೀರ್ಮಾನ ಆಗಿದೆ ಹೌದಾ? ಎಷ್ಟು ಅಧಿಕಾರಿಗಳಿದ್ದಾರೆ ಮತ್ತು ಅದನ್ನು ಕೇಳುವ ಅಗತ್ಯತೆ ಉಂಟಾ? ನೀವು ಕೊಟ್ಟು ಬಿಟ್ಟರೆ ನಿಮ್ಮ ಕೆಲಸ ಆಯ್ತಲ್ಲ, ಮತ್ತೆ ಅವ್ರು ಬರ್ತಾರ ಇಲ್ವಾ? ಬರ್ಲಿಲ್ಲ ಅಂದ್ರೆ ಅದರ ಕ್ರಮ ಏನು ಅಂತ ಈ ಸಭೆಯಲ್ಲಿ ತೀರ್ಮಾನ ಮಾಡಿ ಅವ್ರಿಗೆ ನೋಟಿಸ್ ಮಾಡುದು. ಇನ್ನು ಮುಂಚೆ ಇದನ್ನೇ ಇನ್ನು ಮಾತಾಡಿಕೊಟ್ಟು ಸಭೆಯಲ್ಲಿ ಈ ರೀತಿ ಆಗ್ಬಾರ್ದು. ಅದನ್ನೊಂದು ಹಾಗೆ ಆಗಿದೆ. ಎರಡನೇ ಸಭೆಯಲ್ಲಿ ಕೂಡ ಇದೇ ರೀತಿ ಆಗುದಾದ್ರೆ ಅದಕ್ಕೆ ಅರ್ಥ ಇಲ್ಲ. ಮೊನ್ನೆ ಸಭೆಗೆ ಬಂದು ಈ ಸಭೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಸರಿ, ನಾವು ಯಾವ್ದಕ್ಕೂ ಒಂದು ಅಧಿಕಾರಿಗಳು ಈ ಸಭೆ ಆ ದಿವಸದಲ್ಲಿ ಸ್ವಲ್ಪ ಆ ಕಡೆ ಕೂಡ ಅವರ ಕಾರ್ಯಕ್ರಮ ಇರ್ತದೆ, ಎಲ್ಲ ಸಭೆ ಏನಾದ್ರೂ ನಿಗದಿರ್ತದೆ. ಮೊನ್ನೆ ಸಭೆಗೂ ಬರದೆ ಈ ಸಭೆಗೂ ಬರದೇ ಇದ್ರೆ ಅದು ಅವರ ಸ್ವಲ್ಪ ಕರ್ತವ್ಯದಲ್ಲಿ ಇದ್ದಿರ್ತದೆ. ಅದಕ್ಕೋಸ್ಕರ ನೋಟಿಸ್ ಮಾಡಿ. ಸುಪ್ರೀಟೆಂಟ್ ಅವರೇ, ನಿಮ್ಗೆ ನಾವು ಮನವಿ ಸಲ್ಲಿಸ್ತಾನೆ ಇದ್ದೇವೆ. ಒಂದು ಹೊಸ ಕಟ್ಟಡ ಬೇಕು ಅಂದಾಗ ನೀವು ಹೇಳಿದ್ರು ಹೊಸ ಕಟ್ಟಡ ಮಾಡೋಕ್ಕಾಗುದಿಲ್ಲ, ಶಿಫ್ಟಿಂಗ್ ಮಾಡೋಣ ಅಂತ ಹೇಳಿದ್ರಿ. ಈಗ ಏನು ನಿಮ್ಮ ವಿಷಯ ಏನು? ನಮ್ಗೆ ಅಲ್ಲಿ ತುಂಬಾ ಅವಶ್ಯಕತೆ ಇದೆ. ತಪ್ಪಿದೆ ಮಾನ್ಯ ಮುಖ್ಯಾಧಿಕಾರಿ, ಅಜೆಂಡಾ ವಿಷಯಕ್ಕೆ ಹೋಗಿ ಇತರ ವಿಷಯಕ್ಕೆ ಬರುದಾ? ಅಲ್ಲದ ಸಭೆ ಸ್ಟಾರ್ಟ್ ಆದ್ಮೇಲೆ ಸೀದಾ ಇತರ ವಿಷಯಕ್ಕೆ ಬರುದಾ? ಸರಿ, ಹಾಗಾದ್ರೆ ಎಲ್ಲ ಅಧಿಕಾರಿಗಳ ಯಾವ ಸಬ್ಜೆಕ್ಟ್ ಉಂಟು ಆ ಸಬ್ಜೆಕ್ಟ್ ಅನ್ನು ಮುಗಿಸಿ ನಂತರ ಅಜೆಂಡಾಕ್ಕೆ ಹೋಗುದಲ್ಲ? ಸರಿ ಸರಿ. ಇಲಾಖೆಯವರಿಗೆ 2021 ಇಂದ ನಮ್ಮ ವಾರ್ಡ್ ಪಣೀರ್ ಸೈಟ್ ಅಲ್ಲಿ ತುಂಬಾ ಅವಶ್ಯಕತೆ ಇದೆ. ಜನಸಂಖ್ಯೆ ಜಾಸ್ತಿ ಇದೆ, ಮಕ್ಕಳು ಜಾಸ್ತಿ ಇದ್ದಾರೆ, ಗರ್ಭಿಣಿಯರು ಜಾಸ್ತಿ ಇದ್ದಾರೆ, ಬಾಣಂತಿಯರು ಜಾಸ್ತಿ ಇದ್ದಾರೆ. ಇದ್ರ ಬಗ್ಗೆ ನಾವು ನಿಮಗೆ 2021 ಇಂದಲೂ ಮನವಿ ಸಲ್ಲಿಸ್ತಾನೆ ಬರ್ತಾ ಇದ್ದೀವಿ. ಅವಾಗ ನೀವು ಪಣೀರ್ ಅಂಗನವಾಡಿಗೆ ಬಂದು ಇಲ್ಲಿ ಜನಸಂಖ್ಯೆ ಇಲ್ಲ, ಇದನ್ನ ಸ್ವಂತ ಕಟ್ಟಡವಾಗಿ ಮಾಡಿ ಜಾಗ ಹುಡುಕಿ ಕೊಟ್ಟರೆ ನಾವು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದು. ಯಾರು ಶೈಲಾ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದು. ನಂತರ ನಾವು ಜಾಗ ಎಲ್ಲ ಹುಡುಕಿ ಕೊಟ್ಟ ಮೇಲೆ ನೀವು ಒಂದೊಂದೇ ಅಬ್ಜೆಕ್ಷನ್ ಮಾಡ್ತಾ ಬಂದ್ರಿ. ಈಗ ನಿಮಗೆ ಅಲ್ಲಿ ಅಭ್ಯಂತರ ಇದ್ರೆ ನನಗೆ ಹೊಸ ಕಟ್ಟಡ ಮಾಡಿ ಕೊಡಬೇಕು. ಯಾವುದು ಒಂದು ಈಗ ನಿರ್ಣಯ ಆಗಬೇಕು ನಮಗೆ. 2021 ಇಂದ ನಮ್ಮ ವಾರ್ಡಿನ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ. ಗರ್ಭಿಣಿಯವರಿಗೆ PWD ಕ್ರಾಸ್ ಮಾಡಿ ಫುಡ್ ತರಲಿಕ್ಕೆ ಅದಕ್ಕೆಲ್ಲ ಹೋಗ್ಲಿಕ್ಕೆ ಆಗ್ತಾನೆ ಇಲ್ಲ. ಈಗ ನಿಮ್ಮ ಅಭಿಪ್ರಾಯವೇನು? ಈ ಕೋಟೆಗಾರ ಪಟ್ಟಣ ಪಂಚಾಯಿತಿಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಈಗ ನಿರ್ಣಯ ಆಗಬೇಕು. ಈ ಅಂಗನವಾಡಿಯನ್ನ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದ ಕಾರಣ ಆ ಅಂಗನವಾಡಿಯನ್ನು ವಾರ್ಡ್ ನಂಬರ್ 11ರಲ್ಲಿ ಇದೆ, 12ಕ್ಕೆ ಶಿಫ್ಟ್ ಮಾಡುವ ಹೇಳಿದೆವು. ಆವಾಗ ನಿಮ್ಮ ನೇತೃತ್ವದಲ್ಲೇ ಆ ಶಿಫ್ಟ್ ಅನ್ನು ಬೇಡ ಅಂತ ಹೇಳಿದ್ದು ನೀವೇ, ಹೌದಾ? ಸರಿ, ನಾನು ಮಾತು ಮುಗಿಸಿದ ಮೇಲೆ ನೀವು ಮಾತಾಡಿ, ಇಲ್ಲ ನೀವು ಮುಗಿಸಿದ ಮೇಲೆ ನಾನು ಮಾತಾಡ್ತೇನೆ. ಅದಕ್ಕೆ ಶಿಫ್ಟ್ ಮಾಡಲಿಕ್ಕೆ ನೀವೇ ಅಬ್ಜೆಕ್ಷನ್ ಮಾಡಿದೆವು, ಅಲ್ಲಿ ನಿಲ್ಲಿಸಿದ್ದು. ಜಲಾಲ್ಬಾಗಿಗೆ ಸಪ್ರೇಟ್ ಅಂಗನವಾಡಿ ಸ್ಯಾಂಕ್ಷನ್ ಮಾಡಿಸಿ ಬಂತು. ಸೆಕೆಂಡ್ ಆಗಿ ಇವಾಗ 11ನೇ ವಾರ್ಡಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಿದ್ದಕ್ಕೆ 13ನೇ ವಾರ್ಡಿಗೆ ಶಿಫ್ಟ್ ಮಾಡುವ ಅಂತಲೂ ಆವಾಗಲೂ ನಿಮ್ಮಿಂದ ಬಂತು. ಆವಾಗ 11ನೇ ವಾರ್ಡಿನ ಮೆಂಬರು ಮತ್ತು ಆ ಏರಿಯಾದವರು ಏನು ಹೇಳಿದ್ರು, ನಮಗೆ 11ನೇ ವಾರ್ಡಲ್ಲೇ ಅಂಗನವಾಡಿ ಬೇಕು, 11ನೇ ವಾರ್ಡಲ್ಲೇ ಬೇಕು ಬೇಕು ಹಾಗಂತ 13ನೇ ವಾರ್ಡಿಗೆ ಶಿಫ್ಟ್ ಮಾಡೋದು ಬೇಡ ಅಂತ ಹೇಳಿದರು. ಅದಕ್ಕೆ ನೀವು ಏನು ಮಾಡಿದ್ರಿ, ನಿಮ್ಮ ಏರಿಯಾದಲ್ಲಿ ಪನೀರ್ ಸೈಟ್ ಅನ್ನುವ ಏರಿಯಾದಲ್ಲಿ ಹೊಸ ಅಂಗನವಾಡಿ ಬೇಕು ಅಂತ ಪ್ರಸ್ತಾಪ ಜಲಾಲ್ಬಾಗ್ ಅಂಗನವಾಡಿ ಆದಮೇಲೆ ಕೊಟ್ಟಿದ್ದೀವಿ. ಆವಾಗ ನಾವೇನು ಮಾಡಿದ್ದೇವೆ, ಇವಾಗ 11ನೇ ವಾರ್ಡಲ್ಲಿ ಸ್ವಂತ ಕಟ್ಟಡ ಬೇಕಿದ್ದು. ಆ್ಯಕ್ಚುಲಿ ನೀವು ಹೇಳಿದಾಗೆ ಸರ್ವೆ ನಂಬರ್ ನೆನಪೋಯ್ತು, 324 ಸ್ವಂತ ಜಾಗಕ್ಕೆ ಪ್ರಸ್ತಾಪ ಸಲ್ಲಿಸಿದ್ದಾರೆ. ಆಗ ಈಗ 11ನೇ ವಾರ್ಡಲ್ಲೇ 292ನೇ ಸರ್ವೆ ನಂಬರಲ್ಲಿ ಸ್ವಂತ ಜಾಗಕ್ಕೆ ನಾವು ತಹಶೀಲ್ದಾರರಿಗೆ ಲೆಟ್ರ್ ಬರೆದಿದ್ದೇವೆ, ಅಲ್ಲಿ ಅಂಗನವಾಡಿಯನ್ನು ಶಿಫ್ಟ್ ಮಾಡೋದು ಬೇಡ ಅಂತೇಳಿ. ಇವಾಗ ಅದೇ ಅಂಗನವಾಡಿ ನಾವು ತಹಶೀಲ್ದಾರಿಗೆ ಸ್ವಂತ ಜಾಗಕ್ಕೆ ಇಲಾಖೆಗೆ ಹೆಸರಿಗೆ ಆದ ಕೂಡಲೇ ನಾವು ಅಲ್ಲಿ ಸ್ವಂತ ಕಟ್ಟಡವನ್ನು ಮಾಡ್ತೇವೆ. 11ನೇ ವಾರ್ಡ್ ಮೆಂಬರ್ ನಿಮಗೆ ಶಿಫ್ಟ್ ಮಾಡಬಾರ್ದು, ನಾನು ವಿಷಯ ಮಾತಾಡಲಿಲ್ಲ. ಈಗ 11ನೇ ವಾರ್ಡ್ನ ಮೆಂಬರ್ ಶಿಫ್ಟ್ ಮಾಡಬಾರ್ದು, ಮಾಡಬೇಕು, ಇದೆಲ್ಲ ವಿಷಯ ಹೇಳಿದ್ವಿ. ಯಾರು ನಮ್ಮ ಮೆಂಬರ್ ಯಾರು? ಅಲ್ಲಿ ಬಂದವರು ಫೋನ್ ಮಾಡಿ ಮಾತಾಡಿಸಿದ್ರು 11ನೇ ವಾರ್ಡಿನವರಿಗೆ. ಅದಕ್ಕೆ ಇವತ್ತು ಡಿಸ್ಕಸ್ ಮಾಡೋದು ಬೇಡ, ನಾವು ಅಲ್ಲೇ ಇಲ್ಲಿ ನಮ್ಮ ಸಾಮಾನ್ಯ ಸಭೆಯಲ್ಲ ನಿಮ್ಮ ಬಾಡಿ ಇಲ್ಲ. ಹಾಗಾದ್ರೆ ನನ್ನ ಹೆಸರೇ ನಾನು ವಾರ್ಡ್ 11 ವಾರ್ಡ್ನ ಮೆಂಬರ್, ನನ್ನ ಹೆಸರು ಯಾರು ನೀವು ಮಾತ್ರ ಫೋನಲ್ಲಿ ಮಾತಾಡಿದ್ರು. ಈಗ ಗೊತ್ತಾಯ್ತು. ಮತ್ತೊಂದು ವಿಷಯ ಹೇಳ್ತೇನೆ, 11ನೇ ವಾರ್ಡಲ್ಲಿ ಇರುವುದು ಈಗ ಪನೀರ್ನ ಹತ್ರ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಅನುದಾನಿತ ಶಾಲೆಯಲ್ಲಿ ಇರುವಂಥ ಇದು ಅಂಗನವಾಡಿ ಶಾಲೆ. ಅಲ್ಲಿ ಎಷ್ಟು ಮಕ್ಕಳಿದ್ದಾರೆ ಮೇಡಮ್ ನೀವು ನೋಡಿದ ಪ್ರಕಾರ? ಯಾವಾಗ ನೀವು ಎಷ್ಟು ಸಮಯದ ಹೋಗಿ ಹಾಜರಾತಿ ಮತ್ತು ಬರುವ ಸಂಖ್ಯೆ ಕ್ರಮವಾಗಿ ಇದೆ ಅಲ್ಲಿ? ಅಲ್ಲಲ್ಲ, ಈಗ ಇವತ್ತು ದಿವಸ ಶಾಲಾ ಮಕ್ಕಳು ಬಂದಾಗ ಎಷ್ಟು ಹಾಜರಾತಿ ಉಂಟು ಅಷ್ಟೇ ಮಕ್ಕಳು ಇದ್ದಾರೆ ಅಂತ ಕೇಳಿದ್ರು.
ಹೇಳ್ತಾರೆ. ನಾನು ಹೋದಾಗ ಅಲ್ಲಿ ಯುದ್ಧದ 3 ಮಕ್ಕಳು 2-3 ಮಕ್ಕಳು ಅಷ್ಟೇ. ನೀವು ಬರುವುದಕ್ಕೋಸ್ಕರ ಅಲ್ಲಿ ಮಕ್ಕಳನ್ನು ಇಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ. ನಾನು ಅಲ್ಲಿ ಶಿಫ್ಟ್ ಮಾಡಬೇಕಂತ ಒತ್ತಾಯ ಮಾಡೋದಲ್ಲ. ಅದು ಈಗ ನಮ್ಮ ಸ್ವಂತ ಕಟ್ಟಡ ಅಂತ ಅಲ್ಲ, ಹೌದಲ್ವ? ಕರೆಕ್ಟ್ ಅಲ್ವಾ? ಅಂಗನವಾಡಿಗೆ ಒಂದು ಸ್ವಂತ ಕಟ್ಟಡ ವಾರ್ಡ್ ನಂಬರ್ 11ರಲ್ಲಿ ಆಗ್ಬೋದು, ಅಥವಾ ವಾರ್ಡ್ರಲ್ಲಿರುವ 13ರಲ್ಲಿ ಇವರದ್ರಲ್ಲಿ ಸಹ ಆಗ್ಬೋದು. ನಮಗೆ ಒಂದು ಸ್ವಂತ ಕಟ್ಟಡ ಬೇಕೀಗ, ಗೊತ್ತಾಯ್ತಲ್ವಾ? ಈಗ ಅಲ್ಲಿ ನೋಡಿ, ಮೊದಲಿದ್ದಂಥ ವ್ಯವಸ್ಥೆ ಜಾಗದಲ್ಲಿ ಒಂದು ಫ್ಯಾನ್ ಸಮೇತ ಇಲ್ಲ. ನೋಡಿದ್ರೆ ನೀವು, ಕರೆಕ್ಟ್ ಅಲ್ವಾ? ಎಷ್ಟು ವರ್ಷ ಆಯ್ತು ಅಲ್ಲಿ ಇದ್ದು? ಅಲ್ಲಿ ಮಕ್ಕಳಿಗೆ ಒಂದು ನಿಮಿಷ, ಎಷ್ಟು ವರ್ಷ ಆಯ್ತು? ಅದರ ಬಗ್ಗೆ ಯಾರಾದರೂ ನಿಮ್ಮಲ್ಲಿ ಕಂಪ್ಲೇಂಟ್ ಮಾಡಿದಾರ? ಈಗ ಸಮಸ್ಯೆ ಉಂಟು ಹೇಳಿದಾರ? ಇಲ್ಲ. ಅದ್ಯಾಕೆ ನೀವು ನೋಡಲಿ, ಇಷ್ಟು ನೀವು ಅಲ್ಲಿ ಭೇಟಿ ಕೊಡ್ತಾ ಇದ್ರಿ, ಒಂದು ಮಕ್ಕಳಿಗೆ ಒಂದು ಫ್ಯಾನ್ಸ್ ಇಲ್ಲ, ನೀವು ಯಾಕೆ ನೋಡ್ತಾ ಇದ್ದ ಮೇಡಮ್? ಅದು ಯಾರು ಮಾಡಬೇಕು? ಯಾರು ಮಾಡಬೇಕು? ಯಾರು ಹಾಕಿಸ್ಬೇಕು ಫ್ಯಾನು? ಅದು ನೀವು ಹಾಕಿ ಮಾಡಿಸ್ಬೋದಿತ್ತಲ್ಲ ನಿಮಗೆ? ಸ್ವಂತ ಕಟ್ಟಡ ಅಲ್ಲ ಅಂತ ಗೊತ್ತುಂಟಲ್ಲ, ಸ್ವಂತ ಕಟ್ಟಡ ಆಗ್ಬೇಕು ನಮ್ಮ ಊರಿಗೆ ಅಂತ ಹೇಳಿ ನಮ್ಗೆ ಇಷ್ಟ ಇರುವುದಿಲ್ವಾ? ಒಂದು ನಿಮಿಷ ಸುಪ್ರೀಡೆಂಟ್ ಅವರೇ, ಅಂಗನವಾಡಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಗೊತ್ತುಂಟ? 0.6. ಪಣೀರಲ್ಲಿ ಎಷ್ಟು ಜನಸಂಖ್ಯೆ ಇದೆ ಗೊತ್ತುಂಟ ನಿಮಗೆ? ನೋಡಿ, ಇವಾಗ ಆ ವ್ಯಾಪ್ತಿಯಲ್ಲಿ ಅಂಗನವಾಡಿಯಲ್ಲಿ ಗರ್ಭಿಣಿ ಬಾಣಂತಿಯರ ಸಂಖ್ಯೆ ತುಂಬಾ ಇದೆ, ಆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಎಲ್ಲ ಇರುವುದು ನಮ್ಮ ಪಣೀರ್ ಸೈಟ್ ನಲ್ಲಿ. ನಮ್ಗೆ ಅಲ್ಲಿ ಅವಶ್ಯಕತೆ ಉಂಟು. 0 to 6 ಮಂತಿನ ಮಕ್ಕಳು 18 ಇದ್ದಾರೆ, 6 to 3 ಮಂತಿನ ಮಕ್ಕಳು 40 ಎಬೋ ಇದ್ದಾರೆ. ನೀವು ಉತ್ತರ ಕೊಡಿ, ಯಾಕೆ ಅಲ್ಲಿ ಹೊಸದಾಗಿ ಅಂಗನವಾಡಿ ಆಗುದಿಲ್ಲ? ಇಲ್ಲಾಂದ್ರೆ ಶಿಫ್ಟ್ ಯಾಕೆ ಆಗುದಿಲ್ಲ? ಶಿಫ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಮೇಡಮ್. ಶಿಫ್ಟ್ಗೆ ಅಲ್ಲಿ ಏರಿಯಾದವರು ಶಿಫ್ಟ್ ಅಂತ ಬೇಡ, ಸ್ವಂತ ಕಟ್ಟಡ ಆಗ್ಬೇಕಲ್ಲ. ಸ್ವಂತ ಕಟ್ಟಡಕ್ಕೆ ನಾವು ಪ್ರಸ್ತಾಪ ಕೊಟ್ಟಿದ್ದೇವೆ. ಅಲ್ಲ, ಹೊಸಕ್ಕೆ ಸ್ವಂತ ಕಟ್ಟಡನ ಅದು ಸಹ ಮಕ್ಕಳಿಗೆ ಬರ್ಬೋದಲ್ಲ? ಮಕ್ಕಳಿಗೆ PWD ಕ್ರಾಸ್ ಆಗಿ ನೀವೇ ನಡ್ಕೊಂಡು ಬನ್ನಿ. ಒಂದು ಗರ್ಭಿಣಿ 9 ತಿಂಗಳ ಗರ್ಭಿಣಿ 7 ತಿಂಗಳ ಗರ್ಭಿಣಿ ಅವರು PWD ರೋಡ್ ಅನ್ನು ಕ್ರಾಸ್ ಮಾಡ್ಲಿಕ್ಕೆ ಆಗ್ತದ? ಎಷ್ಟು ಕಿಲೋಮೀಟರ್ ಇದೆ? ಎಷ್ಟು ಕಿಲೋಮೀಟರ್? ಸ್ವಲ್ಪ ಕಿಲೋಮೀಟರ್ ಅಲ್ಲ? ಎಂತ ಅದೇ ಎಲ್ಲರಿಗೂ ಒಂದು ನಿಮಿಷ, ಎಲ್ಲರಿಗೂ ಉಪಯೋಗ ಆಗುವ ಹಾಗೆ ಒಂದು ಸ್ವಂತ ಕಟ್ಟಡ ಇರ್ಬೇಕಾ ಇಲ್ವಾ? ನಿಮ್ಗೆ ಅದರಲ್ಲಿ ತೊಂದರೆ ಇದ್ರೆ ನಮ್ಗೆ ಸ್ವಂತ ಕಟ್ಟಡ ಬೇಕು. ನಮ್ಮ ಪಣೀರ್ ಸೈಟಿಗೆ ಸ್ವಂತ ಕಟ್ಟಡ ಬೇಕು. ಅದಕ್ಕೆ ಜಾಗನು ನಾವು ನಿಗದಿ ಮಾಡ್ತೀವಿ. ಅಲ್ಲಿ ಅವಶ್ಯಕತೆ ಉಂಟು. ಈಗ ಅವರು ಅಷ್ಟೇ ಜನಸಂಖ್ಯೆ ಉಂಟು. ಈಗ ಅವರು ಹೇಳಿದ್ರೆ ಒಂದು ಜಾಗ ನೋಡಿದಾರೆ, ಅದು ಯಾವಲ್ಲಿ ಜಾಗ? ಅದು ಎಲ್ಲಿ ಜಾಗ? 290 ಎಲ್ಲಿ ಜಾಗ? ಅದಿಲ್ಲಿ ಮೇಡಮ್. ಅಂಗನವಾಡಿಗಿಂತ ಹೊರಗಡೆ ಇದೆ ಸರ್, ಕಾಂಪೌಂಡ್ ನಿಯರ್ ಇದೆ. 292 ಸರ್ವೆ ನಂಬರ್, ಇನ್ನು 302 ಸರ್ವೆ ನಂಬರ್ ತೋರಿಸಿದ್ರು ನಮಗೆ. ನಾವು 292ರಲ್ಲಿ ತಹಶೀಲ್ದಾರ್ಗೆ ಲೆಟರ್ ಮಾಡಿದ್ದೇವೆ. ಅದು ಇಲಾಖೆ ಹೆಸರಿಗೆ ಬಂದ ಕೂಡಲೇ ನಾವು ಸ್ವಂತ ಕಟ್ಟಡ ಇಲಾಖೆಯಿಂದ ಮಾಡಿಕೊಡ್ತೇವೆ. ಸರ್ಕಾರಿ ಜಾಗನ ಅಥವಾ ಸರ್ಕಾರಿ ಜಾಗ 292 ಅಲ್ಲ? ಇವಾಗ ಇದ್ದ ಪನೀರ್ ಶಾಲೆ ಹತ್ತಿರ ಅಲ್ಲ, ಜಾಗ ತೋರಿಸಿದ್ಯಾ? ಜಾಗ ಯಾವ ಪಾಯಿಂಟ್? ಎಲ್ಲರಿಗೂ ಉಪಯೋಗ ಆಗ್ಬೇಕಲ್ಲ? ಅಲ್ಲ, ಇವಾಗ ಅಂಗನವಾಡಿ ಸ್ಕೂಲ್ ಇದೆ ಅಲ್ಲ, ಆ ಕಾಂಪೌಂಡಿಂದ ಹೊರಗಡೆ ಇದೆ. ಹೊರಗಡೆ ಇದೆ. ಹೊರಗಡೆ ನಾವೀಗ ಜಾಗ ಕೊಟ್ಟು ಬಂದದಷ್ಟೇ. ಅದೇ ನಾವು ನಮ್ಗೆ ನ್ಯಾಯ ಇಲ್ವಾ ಹಾಗಾದ್ರೆ? 2021 ನಿಂದ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಪ್ರದೇಶದಲ್ಲಿ ಅಷ್ಟು ಜನಸಂಖ್ಯೆ ಇದೆ, ಎಲ್ಲ ತೊಂದರೆಯಲ್ಲಿದ್ದಾರೆ. ನಾವು ಇವಾಗ ಪ್ರಸ್ತಾಪ ಮಾಡೋದು ಸ್ವಂತಕ್ಕೆ ನಾವು ನಿಮ್ಮ ಈಗ ನಿರ್ಣಯ ಮಾಡಿ. ಪ್ರಸ್ತಾಪವನ್ನ ಸಲ್ಲಿಸಿದ್ದೇವೆ. ನಾವು ಸ್ಯಾಂಕ್ಷನ್ ಮಾಡಿಕೊಡುವುದಿಲ್ಲ. ನಮ್ಮಿಂದ ಜಿಲ್ಲೆಯಿಂದ ಹಾಗಾದ್ರೆ ಅಧ್ಯಕ್ಷರೇ, ನೀವು ನಮ್ಗೆ ಸ್ವಂತ ಕಟ್ಟಡ ಬೇಕು ಅಂತ ಹೇಳಿ ನೀವು ನಿರ್ಣಯ ಮಾಡಿ ಶಿಶು ಕಲ್ಯಾಣ ಇಲಾಖೆಯವರಿಗೆ ನೀವೊಂದು ಮನವಿಯನ್ನು ಕೊಡ್ಬೇಕು ಅಂತ ಕೇಳ್ಕೊಳ್ಳಿ ಅಂತ ಒಂದು ಪ್ರಸ್ತಾಪನೆ ಕಳಿಸೋಣ. ಮತ್ತು ಅಲ್ಲಿ ಹೊಸ ಕಟ್ಟಡ ಸಹ ಬೇಕು. ಇದು ಬೇರೆ ಹೊಸ ಕಟ್ಟಡಕ್ಕೆ ಅರ್ಜಿ ಇದಿರ್ತದೆ. ಇಲಾಖೆಗೆ ನೀವು ಮಾಡಿಕೊಡ್ಬೇಕು. ಫಸ್ಟ್ ನಮ್ಮ 13ನೇ ವಾರ್ಡಿಗೆ ಮಾಡಿಕೊಡ್ಬೇಕು. ಜಾಗೆಲ್ಲ ರೆಡಿ ಆಗಿದೆ. ಈಗ ಅವ್ರು ಖಾತೆ ಮಾಡಿ ನಮಗೆ ನಿರ್ಣಯ ಮಾಡಿ ಹೊಸ ಕಟ್ಟಡ ಇಲ್ಲ, ಇಲಾಖೆ ಹೆಸರಿಗೆ ಜಾಗ ಬರಬೇಕು. ಮತ್ತೆ ನಾವು ಕಟ್ಟಡಕ್ಕೆ ಇಲಾಖೆಯಿಂದ ಮಾಡಿಕೊಡೋದು. ಜಾಗ ಬರದೆ ನಾವಿಲ್ಲ. ಇಲಾಖೆಯಲ್ಲಿ ಹೇಗೆ ನಿಮಗೆ ಬರ್ತದೆ ಆ ರೀತಿಯಾಗಿ ನಮಗೆ ಮಾಡಿಕೊಟ್ರೆ ಅಷ್ಟೊಂದು ಅರ್ಜೆಂಟ್ ಅಷ್ಟೊಂದು ಇದಿದ್ರೆ ನಮಗೆ ಜಲಾಲ್ಬಾಗಲ್ಲಿ ಕೂಡ ಉಂಟು, ಮತ್ತೆ ಪಣೀರಲ್ಲಿ ಕೂಡ ಈಗ ಉಂಟು. ಹೌದು, ಈ ಸೈಟ್ ಮೇಡಮ್, ಪನ್ನೀರ್ ಸೈಟ್ ಅಲ್ಲಿ ಅಂಗನವಾಡಿ ಸ್ಯಾಂಕ್ಷನ್ ಆಗದೆ ನಾವು ಜಾಗವನ್ನೇ ಕೇಳಲಿಕ್ಕೆ ಆಗೋದಿಲ್ಲ. ಅಂಗನವಾಡಿ ಅಲ್ಲಿಗೆ ಸ್ಯಾಂಕ್ಷನ್ ಆಗ್ಬೇಕು ಅಂತ ಕೇಳ್ಬೋದು. ಸ್ಯಾಂಕ್ಷನ್ ಆಗದೆ ಯಾವ ಅಂಗನವಾಡಿಗಿಂತ ನಾವೀಗ ಕೇಳುದು? ಪಾನಿಗೆ ಆಲ್ರೆಡಿ ಕೇಳಿದ್ದೇವೆ. ಇದು ಮಾಡಿದಾಗ 2029 ನೀವು ಅಧಿಕಾರಿಗಳು ಅದರ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ ಅದು ಕಾರ್ಯರೂಪಕ್ಕೆ ತರಬಹುದಿತ್ತಲ್ಲ ನಿಮಗೆ? ಈಗ ಎಷ್ಟು ಅಂಗನವಾಡಿಯೇ ಇಲ್ಲದೆ ನಾವು ಯಾವುದಕ್ಕೆ ಕೇಳುದು ಮೇಡಮ್? ಅಲ್ಲಿ ಪನ್ನೀರ್ ಸೈಟ್ ಅಲ್ಲಿ ಅಂಗನವಾಡಿಯೇ ಇಲ್ಲ. ಯಾವ ಅಂಗನವಾಡಿಗೆ ಅಂತ ನಾವು ಸೈಟ್ ಕೇಳೋದು, ಸ್ವಂತ ಕಟ್ಟಡ ಕೇಳೋದು? ನಾವು ಪಣೀರಲ್ಲಿ ಅಂಗನವಾಡಿ ಬೇಕು, ಸ್ವಂತ ಕಟ್ಟಡ ಬೇಕು ಅಂತ ಇಲ್ಲಿ ಮಕ್ಕಳಿಲ್ಲ. ನೀವು ಹೊಸದಾಗಿ ಜಾಗ ಹುಡುಕಿ ಅಂತ ಹೇಳಿದ್ದು ನೀವೇ. ನಿಮಗೆ ಅವರಿಗೆ ಉಂಟಲ್ಲ ಚೇಂಜ್ ಮಾಡ್ಲಿಕ್ಕೆ? ನಾನು ಹೇಳುದಿಲ್ಲ, ಸ್ವಂತ ಕಟ್ಟಡ ಬೇಕು. ಈಗ 11 ಮತ್ತು 13 ಇರೋದೆಷ್ಟು ನಿಮ್ಗೆ ಗೊತ್ತಿದೆ. ಒಂದು ರೋಡ್ ಮಾತ್ರ ಆ ಕಡೆ ಈ ಕಡೆ, ಹೌದಲ್ಲ? ನಮ್ಗೆ ಎಲ್ಲಿ ಆಗುತ್ತೆ ಒಂದು ಸ್ವಂತ ಕಟ್ಟಡ. ಎರಡು ಕಡೆಗೆ ಜಾಗ ಉಂಟು.
ಹಾಗೆ. ಅಧಿಕೂಲ ಕೆಲಸ ಸರ್ಕಾರದಿಂದ ಕೊಡಿ ನಮಗೆ ಅಷ್ಟೇ, ಬೇರೆ ಅವರು ಕೊಡಿ ಇವರು ಕೊಡಿ ನಾವು ಬೇಡದಿಲ್ಲ ಯಾರ ಹತ್ರ ಕೂಡ. ನಮಗೆ ಜಾಗ ಉಂಟು, ನಮ್ಮ ಅಂಗನವಾಡಿ ಬೇಕು ನಮಗೆ. ಶಿಫ್ಟ್ ಮಾಡಿ ನಾವು ಯಾಕೆ ಮೇಡಮ್ ನಾವು ಕೇಳುದು 11 ಕೊಡುವ 12 ಕೊಡಿ ಇಲಾಖೆಯಿಂದ ಸ್ಯಾಂಕ್ಷನ್ ಮಾಡಿದ್ರೆ ನಮಗೆ ಅಧಿಕೂಲಕ್ಕೆ ಸಂಬಂಧ ಅಂಗನವಾಡಿ ಮಾಡಿ ಕೊಡಿ. ಮತ್ತೆ ಸುಮ್ಮನೆ ವೇಸ್ಟ್. 2006ರಲ್ಲಿ ಸ್ಯಾಂಕ್ಷನ್ ಆದ್ಮೇಲೆ 2000 ಯಾವಾಗ ಸ್ಯಾಂಕ್ಷನ್ ಆಗ್ತದೆ ಗೊತ್ತಿಲ್ಲ, ಆಗ ಕೂಡಲೇ ನಿಮ್ಮಲ್ಲಿ ಫಸ್ಟಿಗೆ ಹೌದು ಅದೇ ಅದು ಕೂಡ ನಮ್ಮ ವಾರ್ಡಿಗೆ ಬೇಕು ಅಂತ ಹೇಳಿದ್ರೆ ಬೇಕಂತ ಹೇಳಿ ನೀವು ಮನವಿ ಮಾಡಿ. ನೋಡಿ ಅವತ್ತು ಒಂದು ಸಲ ಜಾಗಿ ತೆಗೆದು ಅಲ್ಲಿ ಶಾಸಕರ ಬಂದು ಶಿಲಾನ್ಯಾಸ ಎಲ್ಲ ಮಾಡಿದ್ದಾರೆ. ಆದ್ಮೇಲೆ ಸುದ್ದಿ ಇಲ್ಲ. ಟೀಚರ್ ಹೇಳ್ತಾ ಇದ್ದಾರೆ ಏನು ನಮಗೆ ಸೂಕ್ತ ಬೇಕು. ನೀವೇ ಮಾಡಬೇಕು. ನಮ್ಮ ಇಲಾಖೆಯಿಂದ ಪ್ರಯತ್ನಗಳು ಆಗೋದಾಗಿದೆ, ಅದು ಹೈಕೋರ್ಟಲ್ಲಿದೆ. ಆದ್ರೆ ಏನಾಗಿದೆ, ಅದು ಅಲ್ಲಿ ಕಟ್ಟಡ ಸ್ಯಾಂಕ್ಷನ್ ಮಾಡಿ 16.5 ಲಕ್ಷ ಅಂಗನವಾಡಿ ಕಟ್ಟಡಕ್ಕೆ ಸ್ಯಾಂಕ್ಷನ್ ಮಾಡಿದ್ದೇವೆ. ಕಟ್ಟಡ ಕಟ್ಟಲಿಕ್ಕೆ ಹೋಗುವಾಗ ಅಲ್ಲಿ ಅವರು ಅದು ಅವರ ಸ್ವಂತ ಜಾಗ ಅಂತ ನಮಗೆ ಕಟ್ಟಲಿಕ್ಕೆ ಬಿಟ್ಟಿಲ್ಲ. ಅದಕ್ಕೆ ಇಲಾಖೆ ಹೆಸರಲ್ಲಿ ಬರಲಿಲ್ಲ ಅಂತ ಹೇಳಿ ಆದ್ರೆ ಶಿಲಾನ್ಯಾಸ ಮಾಡಿ ಇಲಾಖೆ ಹೆಸರಲ್ಲಿ ಬಂದಿದೆ, ಆರ್ಟಿಸಿ ಆಗಿದೆ. ನೀವು ಆವಾಗ ನೀವು ಹಾಗಾದ್ರೆ ಶಾಸಕರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದೀರಿ, ಶಾಸಕರಲ್ಲಿ ಮಿಸ್ಗೈಡ್ ಮಾಡಿದ್ದೀರಿ. ಶಾಸಕರು ಶಿಲಾನ್ಯಾಸ ಮಾಡಬೇಕಾದ್ರೆ ದಾಖಲೆ ಸರಿ ಇದ್ರೆ ಮಾತ್ರ ಮಾಡಬೇಕಲ್ಲ. ನಿಮ್ಮ ಇಲಾಖೆಯಿಂದ ತಪ್ಪಾಗಿದೆ ಹಾಗಾದ್ರೆ. ದಾಖಲೆ ಇಲಾಖೆ ಹೆಸರಿಗೆ ಇದೆ. ಮತ್ತೆ ಶಿಲಾನ್ಯಾಸ ಶಾಸಕರು ಯಾಕೆ ಅಲ್ಲಿ ಶಿಲಾನ್ಯಾಸ ಮಾಡಿದ್ರು 9ನೇ ವಾರ್ಡಲ್ಲಿ? ಆರ್ಟಿಸಿ ಇದೆ. ಆರ್ಟಿಸಿ ಇದ್ರೆ ಮತ್ತೆ ಈಗ ನೀವು ನಿಮ್ಮ ಇದನ್ನು ಜಾರಿಸಿಕೊಳ್ಬೇಡಿ. ಯಾಕೆಂತ ಹೇಳಿದ್ರೆ ಸರ್ಕಾರ ಅಲ್ಲಿ 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 ನಾನೊಂದು ಹೇಳ್ತೇನೆ, ನೀವು ಅದರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ? ಎನ್ಕ್ರೋಚ್ಮೆಂಟ್ ಆಗಿದೆ, ಕೇಸ್ ಇದೆ, ನೀವು ಅದ್ರ ಬಗ್ಗೆ ಏನ್ ತಗೊಂಡಿದ್ದೀರಿ ಕ್ರಮ? ತಹಸೀಲ್ದಾರ್ ಹತ್ರ ನಾವು ಮಾತಾಡಿದ್ದೇವೆ, AC ಅವರ ಹತ್ರ ನಾವು ಮಾತಾಡಿದ್ದೇವೆ. ನೀವು ನಿಮ್ಮ ಕೆಲಸವನ್ನು ಶಾಸಕರನ್ನು ತಂದು ಅಲ್ಲಿ ತಪ್ಪು ಮಾಹಿತಿ ಕೊಟ್ಟವರನ್ನು ಶಿಲಾನ್ಯಾಸ ಮಾಡಿಸಿದ್ದೀರಿ. ಅದು ಇಲ್ಲದಿದ್ರೆ ನೀವು ಈಗ ಇಲಾಖೆ ಹೆಸರಲ್ಲಿ ಇಲ್ಲ ಅಂತ ಹೇಳಿ ಇವ್ರ ಹತ್ರ ಹೇಳ್ತಾ ಇದ್ದೀರಿ ಅಂತ ಹೇಳಿ ಆದ್ರೆ ಇಲಾಖೆ ಹೆಸರಲ್ಲೇ ಇದೆ, ಆರ್ಟಿಸಿ ಇದೆ, ಈಗ ಇಲ್ಲ ಅಂತ ಹೇಳಿದ್ರಲ್ಲ ನೀವು. ಇಲ್ಲ ಈಗ ನೀವು ಮುಖ್ಯಾಧಿಕಾರಿ ಅವರು ನೀವು ನೋಟ್ ಮಾಡಿ, ಈಗ ಅವರು ಇಲಾಖೆ ಹೆಸರಲ್ಲಿ ಇಲ್ಲ ಅಂತ ಹೇಳಿದ್ರು, ಈಗ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲಾಖೆ ಹೆಸರಲ್ಲಿ ಆರ್ಟಿಸಿ ಇದೆ, ಜಾಗನೂ ಇದೆ. ಆದ್ರೆ ಆ ಏನಿದವರು ಅದು ನಮ್ಮ ಇಲಾಖೆ ಹೆಸರಲ್ಲಿಲ್ಲ, ನಮ್ಮ ಹೆಸರಲ್ಲಿ ಹುಟ್ಟುತ್ತ ಅವರು ಅಬ್ಜೆಕ್ಷನ್ ಮಾಡಿ ನಮಗೆ ಕಟ್ಟಲಿಕ್ಕೆ ಬಿಡ್ಲಿಲ್ಲ. ಎಷ್ಟು ಜಾಗ ಎನ್ಕರೇಜ್ಮೆಂಟ್ ಆಗಿದೆ? ಎನ್ಕರೇಜ್ಮೆಂಟ್ ಆದ ಜಾಗ ಬಿಟ್ಟು ಕೂಡ ನಮಗೆ ಅಂಗನವಾಡಿ ಮಾಡುವಂತ ಇದಿದೆ. ಅಲ್ಲಿ ಈಗ ಶೆಡ್ ನಿರ್ಮಾಣ ಆಗಿದೆ. ನೀವು ನಿಮ್ಮ ಇಲಾಖೆ ಹೆಸರಲ್ಲಿ ಇದು ದಾಖಲೆ ಇದೆ ಅಂತ ಯಾಕೆ ನೀವು ಮಾಡಲಿಲ್ಲ? ನೀವು ನಿಮ್ಮ ಇಲಾಖೆ ಹೆಸರಲ್ಲಿ ದಾಖಲೆ ಇದೆ ಅಂತ ಹೇಳಿದ್ರಿ, ನೀವು ಒಪ್ಪಿಕೊಂಡಿದ್ರಿ, ರೆಕಾರ್ಡ್ ಮಾಡಿದ್ರಲ್ಲ, ಒಪ್ಪಿಕೊಂಡಿದ್ದೀರಿ. ಒಪ್ಪಿಕೊಂಡ ಮೇಲೆ ಈಗ ಅದೇ ಜಾಗದಲ್ಲಿ ಬೇರೆ ಶೆಡ್ ನಿರ್ಮಾಣ ಆಗಿದೆ, ಯಾಕೆ ನೀವು ಕ್ರಮ ತಗೊಳ್ಳಿಲ್ಲ? ಕ್ರಮ ತಗೊಂಡ್ರೆ ಕೋರ್ಟಲ್ಲಿ ಇದ್ದ ಮೇಲೆ ನಾವು ಏನೇ ಆಕ್ಷನ್ ತಗೊಳ್ಳಿಕ್ಕೆ ಆಗುದಿಲ್ಲ ಸರ್. ಈಗ ಅತಿಕ್ರಮಣ ಮಾಡ್ಬೋದಾ? ಅತಿಕ್ರಮಣ ಮಾಡಿದಾಗ ಅದಕ್ಕೆ ನೀವು ಲೆಟರ್ ಕೊಡಿ ಅವರಿಗೆ, ನೀವು ಲೆಟರ್ ಕೊಡಿ. ಅತಿಕ್ರಮಣ ಮಾಡಿದಂತೆ ಅವರಲ್ಲಿ ಕಂಪೌಂಡನ್ನ ಮಾಡಿರೋದು. ನೀವು ಅಲ್ಲಿ ವಿಸಿಟ್ ಮಾಡಿದ್ದೀರಾ ಆ ಜಾಗಕ್ಕೆ? ನೀವು ಈಗ ಇದು ಸಾಮಾನ್ಯ ಸಭೆ ಆದ್ಮೇಲೆ ಬರ್ತೀರಾ, ನಾವು ನಿಮಗೆ ತೋರಿಸ್ಬೇಕು ಅತಿಕ್ರಮಣ ಅನ್ನೋದು. ನೀವು ಇನ್ನೊಂದು ಮಾತು ಹೇಳಿದ್ರಿ, ನಾನು CDP ಹೋಗಿದ್ದಾರೆ, DD ಹೋಗಿದ್ದಾರೆ. ನಮಗೆ ನೆಕ್ಸ್ಟ್ ಮುಂದಿನ ಸಭೆಯಲ್ಲಿ ಈಗ ನಿಮಗೆ ಮಾಹಿತಿಗೆ ಗೊತ್ತಿಲ್ಲ, ನೀವು ಬಂದಿದ್ದೀರಿ. ಮುಂದಿನ ಸಭೆಯಲ್ಲಿ ಇದರ ಬಗ್ಗೆ ಪೂರ್ಣ ಮಾಹಿತಿ ಏನಾಗಿದೆ ಮಾಡಬೇಕು. ಯಾಕಂದ್ರೆ ನಾವು ಬಾಡಿಗೆ ಕಟ್ಟಡದಲ್ಲಿ ಒಂದು ದಿವಸ ಒಂದು ಕಟ್ಟಡ, ಇನ್ನೊಂದು ದಿವಸ ಇನ್ನೊಂದು ಕಟ್ಟಡ, ಮಕ್ಕಳಿಗೆ ಪೋಷಕರಿಗೆ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದಂದ್ರೆ ಒಟ್ಟು ನಮ್ಮ ಬೇರೆ ಯಾರಿಗಾದ್ರೂ ಅಂಗನವಾಡಿ ಸರ್ಕಾರ ಜಾಗ ಇದೆ ಅಂತ ಹೇಳಿದ್ರಲ್ಲ 11 ವಾರ್ಡ್, ನೀವು ಜಾಗ ನೋಡಿದ್ದೀರಾ? ಜಾಗ ನೋಡಿದ್ದೀರಾ? ಎಲ್ಲರೂ use ಮಾಡ್ತಾರೆ. ಹೌದು, ಎಲ್ಲಿ ಪ್ಲೇಸ್ ನಮಗೆ ಗೊತ್ತಿಲ್ಲ, ನೀವೇ ನಮಗೆ ತೋರಿಸ್ಬೇಕು. ಸ್ಕೂಲ್ ಮಕ್ಕಳಿರೋ ಜಾಗದಲ್ಲಿ ಅಂದ್ರೆ ಮೇಡಮ್ ಆ ಚರ್ಚೆಯನ್ನು ಮುಗಿಸಿ. ಈಗ ನೀವು ಒಂದಕ್ಕೆ ಪ್ರಸ್ತಾಪ ಮಾಡಿ. ಅಧ್ಯಕ್ಷರ ಹತ್ರ ಕೇಳಿ. ಮತ್ತೆ ನಾಳೆ ಅಧ್ಯಕ್ಷರು ಅಂಗನವಾಡಿ ಮಾಡಲಿಕ್ಕೆ ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಅಂಗನವಾಡಿ ಇದೆ? 12 ಇದೆ. ಅದರಲ್ಲಿ ಯಾವುದಾದ್ರೂ ಸಮಸ್ಯೆ ಇದೆಯಾ? ಅಲ್ಲಿ ಎಲ್ಲಿಯಾದ್ರೂ ಸಮಸ್ಯೆ ಇದೆಯಾ? ಹಳೆ ಕಟ್ಟಡ ಮಾಡೋದು ಇದೆ, ಬೇರೆ ಮತ್ತೆ ಕಟ್ಟಡಗಳಲ್ಲಿ ಸಮಸ್ಯೆ ಇದೆ, ಕಟ್ಟಡದ ಸಮಸ್ಯೆ ಇಲ್ಲ. ಟೀಚರ್ಗಳು ಖಾಲಿ ಇದೆ, ಹೆಲ್ಪರ್ಗಳು ವೇಕೆಂಟ್ ನೋಡಿ, ಇದೆ. ನನ್ನ ಮಾಹಿತಿ ಪ್ರಕಾರ ಮಾಡೂರು ಶಾಲೆಯಲ್ಲಿ ಸಹಾಯಕಿ ಅಪಾಯಿಂಟ್ಮೆಂಟ್ ಆಗಿಲ್ಲ. ಮನೆಯದು ಅಲ್ಲಿ ಟೀಚರ್ ಇಲ್ಲ. ಆಮೇಲೆ ನಡುಕು ಮೇಲಲ್ಲಿ ಟೀಚರ್ ಇಲ್ಲ, ಹೆಲ್ಪರ್ ಇಲ್ಲ. ಆಮೇಲೆ ನಮ್ಮ ಜಲಾಲ್ ಭಾಗದಲ್ಲಿ ಅವರು ಯಾಕೆ ಮಾತಾಡಲಿಲ್ಲ ಅಂತ ಗೊತ್ತಿಲ್ಲ, ಅಲ್ಲಿ ಟೀಚರ್ ಇಲ್ಲ, ಹೆಲ್ಪರ್ ಇಲ್ಲ. ಇಷ್ಟೆಲ್ಲ ಇದೆ. ಇದನ್ನು ನೀವು ಇದರ ಬಗ್ಗೆ ನೀವು ಏನು ಆಫರ್ ಮಾಡಿ ತುಂಬಾ ಸಲ ಆಯಿತು, ಅದನ್ನು ಡಿಲೇ ಮಾಡಿ ಎಲ್ಲ ಮಾಡಿ. ಈಗ ನಮ್ಮ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದು, ನೀವು ಅಲ್ಲಿ ಪನ್ನೀರಲ್ಲಿ 25 ವರ್ಷದ ಹಳೆಯ ಕಟ್ಟಡ, ಆದ್ರಿಂದ ನಮಗೆ ಫ್ಯಾನ್ ಹಾಕ್ಲಿಕ್ಕೆ ಆಗುದಿಲ್ಲ, ಅಥವಾ ಅದಕ್ಕೆ ಅವರಿಗೆ ಸೌಲಭ್ಯ ಕೊಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಮಕ್ಕಳನ್ನು ನನ್ನ ಮಕ್ಕಳನ್ನು ಅಲ್ಲಿ ಕಳಿಸ್ತೇವೆ ನಾವು. ನೀವು ಆ ರೀತಿಯ ಉತ್ತರ ಕೊಡಬಾರ್ದಲ್ಲಿ. ಹಾಗಾದ್ರೆ ಅಲ್ಲಿ ಬಡವರ ಮಕ್ಕಳು ಅಂಗನವಾಡಿಗೆ ಬಂದರು. ನೀವು ಈಗ ಹೇಳಿದ್ರಿ ಅಲ್ಲಿ ಅದು ಹಳೆಯ ಕಟ್ಟಡ, ನಮಗೆ ಫ್ಯಾನ್ ಹಾಕ್ಲಿಕ್ಕೆ ಬರುದಿಲ್ಲ,
ನಮ್ಮದಲ್ಲಿ ಕೂಡ ಹಳೆಯ ಕಟ್ಟಡ ನಮ್ಮ ವಾರ್ಡಲ್ಲಿ ನಾವು ಬೇರೆಯವ್ರ ಹತ್ರ ಬೇಡಿ ತಂದು ನಾವು ಹಾಕ್ತೇವೆ. ಅಥವಾ ನಿಮ್ಮ ಇಲಾಖೆಯಲ್ಲಿ ನೀವು ಹಳೆ ಕಟ್ಟಡದಲ್ಲಿ ಫ್ಯಾನ್ ಅಂತ ಮಕ್ಕಳಿಗೆ ಶಿಕ್ಷೆ ಕೊಡುದು ನೀವು ಅದಕ್ಕೆ? ಅಲ್ಲ ಸರ್, ಅಲ್ಲಿ ಕಟ್ಟಡದ ಕರೆಂಟ್ ಕಲೆಕ್ಷನ್ ಇಲ್ಲ. ಅದಕ್ಕೆ ನೀವು ವ್ಯವಸ್ಥೆ ಮಾಡ್ಬೇಕಲ್ಲ. ಹಾಗಾದ್ರೆ ಆ ಮಕ್ಕಳನ್ನ ಅಲ್ಲಿ ನಾವು ಶಿಕ್ಷೆ ರೀತಿಯಲ್ಲಿ ಅಲ್ಲಿ ಕೂಡಿ ಹಾಕಿ ಮಾಡುದು. ಮಾಡಿ ಕೊಡ್ಬೇಕಿತ್ತು ಅವರು. ಎಷ್ಟು ವರ್ಷ ಆಯ್ತು ಅವ್ರು ಮಾಡದೆ? ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ವರ್ಷ ಆಯ್ತು? 25 ವರ್ಷ. 25 ವರ್ಷದಿಂದ ನೀವು ಅದಕ್ಕೆ ಏನು ಕ್ರಮ ತಗೊಂಡಿದ್ದೀರಿ? ಮಕ್ಕಳಿಗೆ ಅಲ್ಲಿ ಫ್ಯಾನ್ ಬೇಕು, ಕರೆಂಟ್ ಬೇಕು, ಏನು ಕ್ರಮ ಕೊಟ್ಟಿದ್ದೀರಿ? ಯಾವ ಇಲಾಖೆಗೆ? ಸಮಸ್ಯೆಗಳು ಕಂಡು ಬರ್ಲಿಲ್ಲ ನಮ್ಗೆ ಇಷ್ಟು ಟೈಮ್ ಅಲ್ಲಿ ಕಟ್ಟಡಕ್ಕೆ ಭದ್ರತೆನೇ ಇಲ್ಲ. ಕಟ್ಟಡಕ್ಕೆ ಭದ್ರತೆನೇ ಇಲ್ಲ. ಸಮಸ್ಯೆ ಬರ್ಲಿಲ್ಲ ಅಂತ ಹೇಳಿ ಅಲ್ಲಿ ಮಕ್ಕಳಿಗೆ ಫ್ಯಾನ್ ಇಲ್ಲ, ಲೈಟ್ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಇಲ್ಲ ಅಂತ ಹೇಳಿ ನಿಮ್ಮ ಭಾವನೆಯಾ? ಸಮಸ್ಯೆ ಇದ್ರೆ ನೀವು ರಿಪೋರ್ಟ್ ಹಾಕಿದ್ದೀರಾ? ಅಲ್ಲಿಗೆ ಹೋಗಿ ನೀವು ಇಲಾಖೆ ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಹಾಕಿದ್ದೀರಾ? ಅಲ್ಲಿ ಎಲ್ಲಿದೆ ಅದು ಕಾಪಿಯಲ್ಲಿ? ಹಾಗೆ ನಮಗೆ ಯಾವ ಪಂಚಾಯತಿಗೆ ನೀವು ರಿಪೋರ್ಟ್ ಕೊಟ್ಟಂತ ಡೇಟ್ ಇದನ್ನು ಕೊಡಬೇಕು. ಮುಂದಿನ ಸಾಮಾನ್ಯ ಸಭೆಯಲ್ಲಿ ನಮ್ಮ ಇಲಾಖೆಯ ವೈಫಲ್ಯದಿಂದ ಮಕ್ಕಳು ಶಿಕ್ಷೆ ಅನುಭವಿಸುವ ಆಗಬಾರ್ದು. ನೀವು ಅದಕ್ಕೆ ಆ ರೀತಿ ಉತ್ತರ ಕೊಡಲಿಕ್ಕೆ ಇಲ್ಲ. ಅದಕ್ಕೆ ಬೇರೆ ಅದರಲ್ಲಿ ಕರೆಂಟ್ ವಿದ್ಯುತ್ ಸಮಸ್ಯೆ ಇದ್ದರೆ ನಾವು ಅದಕ್ಕೆ ಇದು ತಾತ್ಕಾಲಿಕವಾಗಿ ತೆಗೆಯುವಂಥ ಅವಶ್ಯಕತೆ ಬೇಕಿದ್ರೆ ನಾವು ತೆಗೆಯುವುದು. ನೀವು ಅದು ಬಿಟ್ಟು ನೀವು ಅಲ್ಲಿ 25 ವರ್ಷದಿಂದ ಹಳೆ ಕಟ್ಟಡ ಅಂತ ಹೇಳಿ ನಾವು ಮಕ್ಕಳಿಗೆ ಶಿಕ್ಷೆ ಕೊಡುವಂಥ ಕೆಲಸ ಆಗಬಾರ್ದು. ಅದರ ಜೊತೆಗೆ ಇಷ್ಟೊಂದು ಈ ಸಹಾಯಕಿ ಟೀಚರ್ ಇದರ ಬಗ್ಗೆ ಕೂಡಲೇ ಆಗಬೇಕು. ಯಾಕಂದರೆ 2-3 ಸಲ ಕಾಲ್ ಫಾರ್ ಆಯಿತು, ಅದು ಮುಂದೂಡಿತು, ಕಾಲ್ ಫಾರ್ ಆಯಿತು, ಮುಂದೂಡಿ ಈ ರೀತಿ ಆಗ್ತಾ ಉಂಟು. ಅದು ಅದಕ್ಕಿಂತ ಮುಂಚೆ ನೀವು ಅದರಲ್ಲಿ ಡೇಟಾ ತೆಗೀರಿ. ನನ್ನ ಹತ್ರ ಮಾಹಿತಿ ಇದೆ, ಬೇಕಾದ್ರೆ ನಾನು ನಿಮಗೆ ಕೊಡ್ತೇನೆ. 2-3 ಸಲ ಆಗಿ ಕೂಡ ಇನ್ನೂ ಕೂಡ ಅದನ್ನು ಮಾಡಲಿಲ್ಲ. ಒಂದೇ ಸಲ ಸರ್, ಸದ್ಯಕ್ಕೆ ಈಗ 1 ತಿಂಗಳು ಬ್ಯಾಕ್ ಅಲ್ಲಿ ಆಗಿರೋದು. ಇವಾಗ ನಿಮ್ಗೆ 1 ತಿಂಗಳು 2 ತಿಂಗಳು ಬ್ಯಾಕ್ ಕೊರೋನಾ ಸಂದರ್ಭದಲ್ಲಿ ಮಾಡಿದಾರಾ? ಆವಾಗಲ್ಲಿ ಇತ್ತು ಅಂಗನವಾಡಿಯಲ್ಲಿ ಹೆಲ್ಪರ್ ಟೀಚರ್ಗಳಿಗೆ ಕೊರೋನಾ. ನೀವು ಈಗ ನಮ್ಮ ಹತ್ರ ಚರ್ಚೆ ಬೇಡ, ಸಮಯ ಇಲ್ಲ. ಇದು ನಾನು ನಿಮಗೆ ಬೇಕಾದ್ರೆ ನಿಮಗೆ ಅದರ ದಾಖಲೆ ಕೊಡ್ತೇನೆ. ಅದರ ಮುಂದಿನ ಸಭೆಯಲ್ಲಿ ಬರುವಾಗ ಇದರ ಬಗ್ಗೆ ನೀವೆಲ್ಲ ಮಾಹಿತಿ ತಗೊಂಡು ಇದರ ಬಗ್ಗೆ ಪ್ರತಿ ವರ್ಷ ಆಗ್ತಾ ಇದೆ. ಆವಾಗ ಈ ಏರಿಯಾದಲ್ಲಿ ವೇಕೆಂಟ್ ಇರಲಿಲ್ಲ. ಇವಾಗ ವೇಕೆಂಟ್ ಆದ್ಮೇಲೆ ಆಗಿರೋದು ಒಂದೇ ಸಲ. 3ನೇ ವಾರ್ಡ್ನಲ್ಲಿ ಸಹಾಯಕ ಇಲ್ಲದೆ ಎಷ್ಟು ಸಮಯ? 3ನೇ ವಾರ್ಡ್ ಅಂದ್ರೆ ಮಾಡುವುದಲ್ಲಿ 2023 ಜುಲೈ ತಿಂಗಳ. ಈಗ 1 ವರ್ಷ ಆಯ್ತಾ ಜುಲೈಗೆ? 1 ವರ್ಷದಲ್ಲಿ ಕಾಲ್ಫರ್ ಆಗಿದೆ ಅಂತ ಹೇಳಿದ್ರಾ? ಒಂದು ವರ್ಷದಲ್ಲಿ ಒಂದೇ ಸಲ ಆಗಿದೆ. ಈಗ 1 ವರ್ಷ ಕಳೀತಾ? ಅದರ ಮಿಡ್ಲಲ್ಲಿ ಕಾಲ್ಫರ್ ಆಗಿದೆ ಅಲ್ಲ, ಅದಕ್ಕೆ ಮಾಡಲಿಲ್ಲ. ಆಗ್ಲಿಲ್ಲ. ಇವತ್ತು ತೊಂದರೆ ಇಲ್ಲ. ನೀವು ನಾನು ನಿಮಗೆ ಮುಂದಿನ ಸಭೆಯಲ್ಲಿ ಕೊಡ್ತೇನೆ. ನನಗೆ ಮಾಡಬೇಕು. ಅದು ಆನ್ಲೈನ್ ಅಲ್ಲಿ ಪ್ರಾಬ್ಲಮ್ ಇದ್ದ ಕಾರಣ ಆಗ್ಲಿಲ್ಲ ನಮಗೆ ಮಾಡಲಿಕ್ಕೆ. ಒಂದೇ ಸಲ ಕಾಲ್ಫರ್ ಆಗಿದೆ. ಕಾಲ್ಫರ್ ಆದಾಗ ಇವಾಗ ಫೈನಲ್ ಆಗಲಿಲ್ಲ ಇನ್ನು ಕೂಡ. 8ನೇ ವಾರ್ಡ್ ಮತ್ತು 9ನೇ ವಾರ್ಡ್ ಕಂಬೈನ್ ಆಗಿ ಅಂಗನವಾಡಿ ಇರುವುದು. ನಾವೀಗ ನಮ್ಮ ಭಾಗದಲ್ಲಿ ಒಂದು ಜಾಗದ ಬಗ್ಗೆ ಈ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೇವೆ. ಈಗ ಮಾನ್ಯ ಸದಸ್ಯರು ಹೇಳಿದ ಜಾಗ ಇದೆ, ಅದು ಕ್ಲಿಯರ್ ಆಗುವುದಾದ್ರೆ ನಮಗೆ ಸಂತೋಷ. ಇಲ್ಲದಿದ್ದರೆ ನಾವೊಂದು ಜಾಗದ ಬಗ್ಗೆ ಪ್ರಗತಿಯಲ್ಲಿದೆ, ಅದಾದರೆ ತುರ್ತಾಗಿ ಅದನ್ನು ಈ ವಾರ್ಡ್ ಆ ಪ್ರದೇಶಕ್ಕೆ ಶಿಫ್ಟ್ ಮಾಡುವಾಗಿದೆ. ಅಂದರೆ 2 ವಾರ್ಡ್ಗೆ ಹತ್ತಿರ ಆಗುವ ಏರಿಯಾದಲ್ಲಿ ಇದೆ. ಸ್ವಲ್ಪ ಅದರ ಬಗ್ಗೆ ಪ್ರೋಸೆಸ್ ನಡೀತದೆ. ಅದಾದರೆ ಮಾತ್ರ ಅಲ್ಲಿಗೆ ಶಿಫ್ಟ್ ಮಾಡುವುದು. ಹಾಗೆ ಅನುದಾನದ ಬಗ್ಗೆ ಮಾತ್ರ ಅಲ್ಲ ನಾನು ಅದರ ಬಗ್ಗೆ ಪ್ರೋಸೆಸ್ ಅಲ್ಲಿ ಉಂಟು. ಸದ್ಯ ಆ ಜಾಗ ಇದೆಯಲ್ಲ, ಯಾವುದು ಆ ಕಾಂಪ್ಲಿಕೇಶನ್ ಅಲ್ಲಿ ಇರುವ ಜಾಗ, ಅದು ಕ್ಲಿಯರ್ ಆದರೆ ಒಳ್ಳೇದು. ಇಲ್ಲದಿದ್ರೆ ಇದರ ಬಗ್ಗೆ ನಾವು ಅದರ ಬಗ್ಗೆ ಗಮನ ಆಗ್ತಾ ಇಲ್ಲ. ಕೆಲವು ಕಡೆ ಸರ್ವಿಸ್ ರೋಡಿನ ತುಂಬ ಸಮಸ್ಯೆಗಳಿದೆ. ಯಾಕೆ ಹೇಳಿದರೆ ಸರ್ವಿಸ್ ರೋಡು 100 ಮೀಟರ್ ಇದೆ, 100 ಮೀಟರ್ ನಂತರ ಸರ್ವಿಸ್ ರೋಡ್ ಇಲ್ಲ. ಆಟೋಮೆಟಿಕ್ ಎಗೇನ್ಸ್ಟ್ ಒನ್ ವೇ ಬರ್ತಾ ಇರ್ತಾರೆ ಗಾಡಿಗಳು. ಸರ್ ಅಲ್ಲಿ ಸರ್ವಿಸ್ ರೋಡ್ ಇದೆ, ಅಲ್ಲಿಗೆ ಟಚ್ ಆಗ್ತೇವೆ ಅಂತೇಳಿ. ಆದ್ದರಿಂದ ಅದು ಸರಿಯಾಗಿ ಪೂರಕವಾಗಿ ಇನ್ನೂ ಕೂಡ ಸಮಸ್ಯೆಯನ್ನು ಇತ್ಯರ್ಥ ಆಗಲಿಲ್ಲ. ಮೇಲಾಧಿಕಾರಿಗಳು ಇದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ತಾವೇನಾದರೂ ಹೇಳುತ್ತಿದ್ರೆ ಇಲ್ಲಿಂದ ದೇರಳಗಟ್ಟೆ ಮುಂದೆ ವೆನಪೈ ಹಾಸ್ಪಿಟಲಿಂದ ಅಪ್ ಟು ನಾಟಕಲ್ವರೆಗೆ ಟ್ರಾಫಿಕ್ ಅಂದರೆ ಪಾರ್ಕಿಂಗ್ ತುಂಬ ವ್ಯವಸ್ಥೆ ಮಾಡಿ. ಯಾಕೆಂದರೆ ಅಡ್ಡದಿಡ್ಡಿ ವೆಹಿಕಲ್ ಇರ್ತಾ ಇದೆ, ಸಿಸ್ಟಮ್ ಇಲ್ಲ. ಆ ವೆಹಿಕಲ್ ಜನರಿಗೆ ಪಾದಚಾರಿ ಹೋಗಲಿಕ್ಕೆ ದಾರಿ ಇಲ್ಲ. ಅದು ದೊಡ್ಡ ಸಮಸ್ಯೆ. ದೇರಳಗಟ್ಟೆಯಲ್ಲಿ ಎಷ್ಟು ಪದೇ ಸಾಯಂಕಾಲ ತುಂಬ ರಶ್ ಇರುತ್ತೆ, ಟ್ರಾಫಿಕ್ ಇರುತ್ತೆ, ಅದು ಆಕ್ಸಿಡೆಂಟ್ ಎಷ್ಟು ಆಗ್ತದೆ. ದಯವಿಟ್ಟು ಅಲ್ಲಿ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಕ್ರಮಬದ್ಧವಾಗಿ ಇಟ್ಟರೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದರೆ ಒಂದು ಕಡೆ ಒಂದು ದಿನ ಸೋಮವಾರ ಒಂದು ದಿನ ಈ ಕಡೆ ಆ ಥರ ಇಟ್ಟರೆ ಒಂದು ಟ್ರಾಫಿಕ್ ಸಮಸ್ಯೆ ನಿವಾರಣೆ ಆಗ್ತದೆ ಅಲ್ವಾ? ನಿಜವಾಗಿ ಇವರು ಹೇಳಿದ್ರೆ ನೋ ಪಾರ್ಕಿಂಗ್ ಬೋರ್ಡ್ ಇದನ್ನು ತಾವು ಕೂಡ ಒಂದು ಗಮನಕ್ಕೆ ತರಬೇಕು ಸರ್. ಯಾಕಂದರೆ ಈಗ ಕೋಟೆಕಲ್ ಪಟ್ಟಣ ಪಂಚಾಯತ್ ಇರ್ಬೋದು, ಉಳ್ಳಾಳ ನಗರಸಭೆ ಇರ್ಬೋದು, ಎಲ್ಲರೂ ಕೂಡ ನಾವು ಜೊತೆಯಲ್ಲಿ ಸೇರಿ ಈಗ ಟ್ರಾಫಿಕ್ ಅವೇರ್ನೆಸ್ ಇದು ಹೇಳಿದರೆ ಪ್ರತಿಯೊಂದು ಮಾಡೋದು ಅಂತ ಹೇಳಿದರೆ ಈಗ ನೋ ಪಾರ್ಕಿಂಗ್ ಬೋರ್ಡ್ ಈಗ ಸಿಟಿಯಲ್ಲಿ ಮಾಡೋದಾದರೆ ಮಹಾನಗರ ಪಾಲಿಕೆಯ ಕಮಿಷನರ್ ಅದಕ್ಕೆ ಸಂಬಂಧಪಟ್ಟವರು ಅದನ್ನು ಮಾಡಬೇಕಾಗ್ತದೆ. ಈಗ ನಾವು ನಮ್ಮ ಇದರಿಂದ ಕೆಲವರು ಸ್ಪಾನ್ಸರ್ ಕೂಡ ಕೊಟ್ಟಿರ್ತಾರೆ ನೋ ಪಾರ್ಕಿಂಗ್ ಬೋರ್ಡು, ಎಲ್ಲೆಲ್ಲಿ ನೋ ಪಾರ್ಕಿಂಗ್ ಆಗಬೇಕಂತ ಹೇಳಿ
ಪಟ್ಟಣ ಪಂಚಾಯತ್ ಆಗಲಿ ನೀವು ಡಿಸೈಡ್ ಮಾಡಿಕೊಂಡು ಅದಕ್ಕೊಂದು ಮನವಿ ಕೊಟ್ಟು ಅದು ನೋಟಿಫಿಕೇಶನ್ ಆದರೆ ಅಲ್ಲಿ ನಾವು ಪಾರ್ಕಿಂಗ್ ಬೋರ್ಡನ್ನೇ ಹಾಕಿ ಅಲ್ಲಿರುವಂಥ ಗಾಡಿಯನ್ನು ತೆಗೆಸಲಿಕ್ಕೆ ಸುಲಭ ಆಗ್ತದೆ. ಕೆಲವರು ಕೇಳ್ತಾರೆ ನೋ ಪಾರ್ಕಿಂಗ್ ಇಲ್ಲಲ್ಲ ಸರ್, ನೀವು ತೆಗಿಸುವುದು ಹೇಗೆ ಅಂತೇಳಿ. ನಿಜವಾಗಿ ಇವರು ಹೇಳಿದಂಥ ಮಾತು ಕರೆಕ್ಟ್. ಒಂದು ದಿವಸ ಆ ಕಡೆ ಇಟ್ಟರೆ ಒಂದು ದಿವಸ ಈ ಕಡೆ ಇಡುವಂಥದ್ದು. ಇದೇನಾಗಿದೆ, ರಸ್ತೆ ಎರಡು ಇಕ್ಕಲಗಳಲ್ಲಿ ವಾಹನ ಪಾರ್ಕಿಂಗ್ ಮಾಡ್ತಾರೆ. ತುಂಬ ಸಮಸ್ಯೆ ಇದೆ. ಇದು ನಾವು ನಿಮ್ಮ ಹತ್ರ ಓಪನ್ ಆಗಿ ಹೇಳುವಂಥದ್ದು ಹೇಳಿದ್ರೆ ಸಮಸ್ಯೆ ತುಂಬ ಇದೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಆವಾಗ ನಾವು ಕೇಸ್ ಹಾಕಿದರೆ ಅದು ಪರಿಹಾರ ಅಲ್ಲ, ಅದು ಪೂರ್ಣ ಸೊಲ್ಯೂಷನ್ ಅಲ್ಲ. ಒಂದೊಂದು ಎರಡು ಗಾಡಿ ಕೇರಳ ಗಾಡಿಗಳು ಜಾಸ್ತಿ ಬಂದು ಪಾರ್ಕಿಂಗ್ ಮಾಡ್ತದೆ. ಯಾಕೆಂದರೆ ಕೇರಳದಿಂದ ಬರುವಂಥ ಸ್ಟೂಡೆಂಟ್ಸ್ ತುಂಬ ಇದ್ದಾರೆ. ಕೇರಳ ಗಾಡಿಗಳು ಸಾಕಷ್ಟು ನಾವು ಎರಡು ಕಡೆ ಪಾರ್ಕಿಂಗಲ್ಲಿ ಕಾಣ್ಬೋದು. ಅವರಿಗೆ ಒಂದು ಸಲ ಎರಡು ಸಲ ನಾವು ಪಾರ್ಕಿಂಗಲ್ಲಿ ನಾವು ಕೇಸ್ ಹಾಕಿ ಬಿಟ್ಟರು ಅಥವಾ ಏನಾದರೂ ಮಾಡಿದರೂ ಸಮಸ್ಯೆ ಕ್ಲಿಯರ್ ಆಗೋದಿಲ್ಲ. ಆದ್ದರಿಂದ ನಾವೆಲ್ಲ ಸೇರಿ ಅದು ನೋ ಪಾರ್ಕಿಂಗ್ ಮತ್ತು ಅದಕ್ಕಾಗಿ ನಮ್ಮ ACP ಮೇಡಮ್ ಇದ್ದಾರೆ, ಅದಕ್ಕಿಂತ ಮೇಲೆ ಕಮಿಷನರು DCP ಎಲ್ಲ ಇದ್ದಾರೆ ಸಂಬಂಧಪಟ್ಟ ಟ್ರಾಫಿಕ್ಕಿಗೆ. ಹಾಗೆ ತಾವುಗಳೊಂದು ನಿರ್ಣಯ ತಗೊಂಡು ಏನು ಸಮಸ್ಯೆಗೆ ಇತ್ಯರ್ಥ ಆಗಬೇಕು ತಾವೊಂದು ಮನವಿ ಕೊಟ್ಟರೆ ಆ ಮನವಿಯನ್ನು ನಮಗೆ ಕೊಟ್ಟರು ಕೂಡ ನಾವು ACPಗೆ ಮತ್ತು ಜೊತೆಯಲ್ಲಿ ಹೋಗಿ ನಾವು ಬೇಕಾದರೆ ಕೊಟ್ಟು ಅದನ್ನು ಪರಿಶೀಲನೆ ಮಾಡೋದು. ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ ಸರ್. ನೀವು ಸ್ಥಳ ಗುರುತಿಸಿ ನಮ್ಮ ಪಂಚಾಯತಿಗೆ ನೀವು ಒಂದು ಮನವಿ ಮಾಡಿದ್ರು, ನಾವು ಅಲ್ಲಿ ಅಧ್ಯಕ್ಷರು ಬೋರ್ಡ್ ಹಾಕುವಂತ ವ್ಯವಸ್ಥೆ ಮಾಡಬಹುದು. ನಮಗೆ ಗ್ರಾಮಕ್ಕೆ ನಾವು ಹೋಗಿ ಎಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ ಅಂತ ನಮಗೆ ಹುಡುಕಿದಾಗುದಿಲ್ಲ. ಇಲ್ಲ ಕರೆಕ್ಟ್. ನೀವು ಎಲ್ಲಿ ಹಾಕಬೇಕು ಅವ್ರು ಹೇಳಿದ ರೀತಿಯಲ್ಲಿ ಇದ್ರೆ ನಾವು ಅದನ್ನು ಮಾಡಿ ಅದಕ್ಕೆ ನಾವು ಸರ್ ಈಗ ತಮ್ಮ ವ್ಯಾಪ್ತಿಯಲ್ಲಿ ನಾವು ಇದು ಮಾಡೋದಾದ್ರೆ ಎಲ್ಲಿ ಪಾರ್ಕಿಂಗ್ ಆದರೆ ಕೊಡುವಂಥದ್ದಾದ್ರೆ ಎಲ್ಲಿ ಬರ್ತದೆ ಏರಿಯಾ ಬರೋದಿಲ್ಲ ಆ ಕಡೆ ಎಲ್ಲ ಏರಿಯಾ ಎಲ್ಲಿ ಸರ್ ಮೇನಪ್ಪಾಯದಿಂದ ಕಣಚೂರು. ರೈಟ್ ಸೈಡ್ ಸರ್, ಒಕ್ಕೊಟ್ಟಿಂದ ರೈಟ್ ಸೈಡ್, ಮೇನಪ್ಪಾಯದಿಂದ ಕಣಚೂರು. ಕಣಚೂರು ಅದು ರೈಟ್ ಸೈಡ್. ಜಂಕ್ಷನ್ ತನಕ ಬರ್ತದೆ. ಡಾಕ್ಟರ್ ಕ್ಲಿನಿಕ್ಕಿಂದ ಒಳಗೆ ಹೋಗ್ತಾರೆ. ಎಲ್ಲಿ ಸರ್? ಕಣಚೂರಿಂದ ಮುಂದೆ ಬಂದರು ಇಲ್ಲೆಲ್ಲ ಕಳೆದು ಕಣಚೂರು ಇಲ್ಲೆಲ್ಲ ಕಳೆದು ಅಲ್ಲಿ ನಾಟಕಲ್ ಜಂಕ್ಷನ್ ಅಲ್ಲಿ ಡೆಂಟಲ್ ಗೊತ್ತಿದ್ದಾರೆ. ಹೌದು ಗೊತ್ತಿದೆ. ಅಲ್ಲಿಂದ ಒಳಗೆ ಹೋಗ್ತಾರೆ. ನಡುವಲ್ಲಿ ಸ್ವಲ್ಪ ಬೆಲ್ಮ ಬರ್ತದೆ ಜಂಕ್ಷನ್. ದೇರ್ಲಕಟ್ಟೆ ಜಂಕ್ಷನ್ ಯಾವುದೇ ಕಾರಣಕ್ಕೂ ತೋಟಗಾರಿಕೆ ಬರುವುದಿಲ್ಲ. ಫಾದರ್ ಮಲ್ಲರಿಗೆ ಎಂದಾಗುತ್ತೆ. ಸರ್ಕಾರಿ ಶಾಲೆ ಹಿಂದೆ ನಮಗೆ ಅಲ್ಲಿಂದ ಒಳಗೆ ಹೋಗುತ್ತೆ. ಮತ್ತು ಪುನಃ ನಮಗೆ ಕಣಚೂರಿಂದ ಸ್ಟಾರ್ಟ್ ಆಗುತ್ತೆ. ಕಣಚೂರಿಂದ ಸ್ಟಾರ್ಟ್ ಆಗಿ ಡೆಂಟಲ್ ಕ್ಲಿನಿಕ್ ಇಂದ ಸಾಧಾರಣ ನಮಗೆ ಅಜ್ಜಿನಡ್ಕ ನಮ್ಮ ಕೇಸೂರು ಜಂಕ್ಷನ್ ಬರುವುದಿಲ್ಲ. ನಮ್ಮ ಪೇಪರ್ ಮಿಲ್ ಕಳೆದು ಮರದ ಮಿಲ್ ಉಂಟಲ್ಲ ಅಲ್ಲಿಂದ ಒಳಗೆ ಹೋಗುತ್ತೆ. ಅಜ್ಜಿನಡ್ಕ ಒಳಗೆ ಅಲ್ಲಿ ಎರಡು ಕಡೆ ಇದೆ. ಅಲ್ಲಿ ಎರಡು ಕಡೆ ಆದ್ಮೇಲೆ ರಿಲಯನ್ಸ್ ಪೆಟ್ರೋಲ್ ಪಂಪ್ ಬರುವುದಿಲ್ಲ, ಅದ್ರ ಬ್ಯಾಕ್ ಸೈಡ್ ಹೋಗುತ್ತೆ. ಮತ್ತು ಪುನಃ ಸಂಕೋಳಿಗೆಯಿಂದ ಸ್ಟಾರ್ಟ್ ಆಗುತ್ತೆ. ನೇತಾಜಿ ರಸ್ತೆಯಿಂದ ಸ್ಟಾರ್ಟ್ ಆಗುತ್ತೆ ಸಂಕೋಳಿ. ಅಲ್ಲಿಂದ ಸ್ಟಾರ್ಟ್ ಆದ್ರೆ ಕಣ್ಣೀರ್ ತೋಟ ಜಂಕ್ಷನ್ ತನಕ. ಇಲ್ಲಿ ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ ಹೇಳುವಂಥದ್ದು, ಈಗ ನಮ್ಮ ಮನೆ ರೋಡ್ ಸೈಡಲ್ಲಿ ಇದೆ. ನನ್ನ ಮನೆ ಎದುರು ನನಗೊಂದು ಡಿವೈಡರ್ ಬೇಕು. ಅಲ್ಲಿಂದ ಪಕ್ಕದಲ್ಲಿ 50 ಮೀಟರ್ ಇಲ್ಲ 25 ಮೀಟರ್ ಇದ್ರೆ ಅಲ್ಲಿ ಒಂದು ಮನೆ ಇದೆ, ಅಲ್ಲಿಗೆ ನಮಗೆ ಡಿವೈಡರ್ ಬೇಕು. ಈ ಸಮಸ್ಯೆ ತುಂಬ ಆಗಿದೆ ನಿಜವಾಗಿ. ಡಿವೈಡರ್ ಕೆಲವು ನಾವೀಗ ಜಪ್ಪಿನಮಗರು ಆಗಲಿ ಗೋರಿಗುಡಿ ಆ ಕಡೆಯಿಂದ ಬರುವಾಗ ಅಲ್ಲೆಲ್ಲ ಸ್ವಲ್ಪ ಡಿವೈಡರ್ ಕ್ಲೋಸ್ ಆದರೆ ಸ್ವಲ್ಪ ಗಾಡಿಯವರು ಹೀಗೆ ತಿರುಗ್ತಾರೆ. ಇದೇನು ನೇರವಾಗಿ ಅಲ್ಲೇ 50 ಮೀಟರ್ 25 ಮೀಟರ್ಗೆ ಡಿವೈಡರ್. ನಿಜವಾಗಿ ಆ ಡಿವೈಡರನ್ನು ಕ್ಲೋಸ್ ಮಾಡಿದರೆ ಅಪಘಾತವನ್ನು ತಡೆಗಟ್ಟಬಹುದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಕಾನೂನು ಬಾಹಿರವಾಗಿದ್ದಂಥ ಡಿವೈಡರ್ ಅನ್ನು ಕ್ಲೋಸ್ ಮಾಡಿ ಅದು ನಾವು ಯಾವ್ದು ಅಂತ ಹೇಳಿ ನಿಮಗೆ ವ್ಯಾಪ್ತಿಗೆ ಬರುವಂಥದ್ದು ನಾವು ಕೊಡ್ತೇವೆ ಮೇಡಮ್. ಅದಕ್ಕೆ ತಕ್ಕ ಲೆಟರ್ ಮಾಡಿ ತಾವು ಕೂಡ ಒಂದು ನಮ್ಮ ಫೈರ್ ಆಫೀಸರ್ಗೆ ಒಂದು ಕೊಟ್ಟರೆ ಒಳ್ಳೆ ಮಾಡಬೇಕಾಗ್ತದೆ ಕೆಲವು. ಯಾಕೆ ಹೇಳಿದ್ರೆ ಹೆಚ್ಚಿನ ಕಡೆಯಲ್ಲಿ ರೋಡು ಎಗೇಸ್ಟ್ ಒನ್ ವೇ ಬರ್ತಾರೆ. ಯಾಕೆಂದ್ರೆ ನಮಗೆ ರೋಡು ಸುತ್ತಾಗ ಆಗುವಂಥ ಪರಿಸ್ಥಿತಿ. ಈಗ ಉದಾಹರಣೆಗೆ ಮಾಂಕಾಡಿ ಕೊಡಪಲ್ಲಿ ಕೆಲಸ ಆಗಿ ಎಷ್ಟೋ ವರ್ಷ ಆಯಿತು. ಅವರು ಕೇಳುವಾಗ ನಾವು ಇಲ್ಲಿ ಬರುವ ಕೇಸ್ ಆಗ್ತೀವಿ, ಇಲ್ಲದ್ರೆ ಅವರು ಪಂಪೇಲಿ ಹೋಗಿ ಬರಬೇಕು, ಸ್ವಲ್ಪ ಲಾಂಗು. ಹೆಚ್ಚಿನ ಕಡೆಯಲ್ಲಿ ಎಗೇಸ್ಟ್ ಒನ್ ವೇ ಬರುವುದು ಯಾಕೆ ಹೇಳಿದ್ರೆ ಸರ್ವಿಸ್ ರೋಡೇ ಇಲ್ಲ. ಆ ಸರ್ವಿಸ್ ರೋಡ್ ಬೇಕಾಗಿ ತಾವು ಕೂಡ ತಮ್ಮ ಇದರಿಂದ ಪಟ್ಟಣ ಪಂಚಾಯತಿಯಿಂದ ಕೂಡ ಒಂದು ಮನವಿಯನ್ನು ಒಂದು ಕೊಡಬೇಕು. ಹೆಚ್ಚಿನವರು ಹೇಳ್ತಾರೆ ಸರ್ ನಿಮಗೆ ಮಾಡಲಿಕ್ಕೆ, ನಮಗೆಲ್ಲ ಎಲ್ಲರೂ ಸೇರಿ ಮಾಡಿದ್ರೆ ಆಗ್ತದೆ, ಎಲ್ಲ ಇಲಾಖೆ ಬೇಕಾಗ್ತದೆ. ಇದಕ್ಕೆ ಹೈವೇ ಅವರಿಗೆ ಒಂದು ಲೆಟರ್ ಕೊಟ್ಟರೆ ಇಲಾಖೆಯವರು ಹೇಳಿದ್ದಕ್ಕೆ ಒಂದು ಪೂರಕವಾಗಿ ಒಂದು ಹೇಳುದು ಹೇಳಿ ಸರ್. ನಮ್ಮ ಕೋಟೆಕಾರ ಜಂಕ್ಷನ್ ಇಂದ ಇಲ್ಲಿ ಕೆಳಗೆ ಬೀದಿ ತನಕ ನಿಜವಾಗಿ ಅಲ್ಲಿಂದ ಬೀದಿಯಿಂದ ಕೋಟೆಕಾರಿಗೆ ಬರುವ ಮಾತ್ರ ಒನ್ ಸೈಡ್ ಅಂತ ಇಲ್ಲಿರುವುದು. ಸಾಧಾರಣ ನಿಂತಾಗ ನೀವು ಕೂಡ ಕೇಸ್ ಆಗ್ತೀವಿ. ಯಾಕಂದ್ರೆ ಈ ಕೋಟೆಕಾರಿಂದ ಬಂದವ ಮತ್ತೆ ಪುನಃ ಬೀದಿಗೆ ಹೋಗ್ಬೇಕಾದ್ರೆ ಅವು ಕಣ್ಣೀರ್ ತೋಟ ಹೋಗಿ ಬರ್ಬೇಕು ನಿಮ್ಮ ಕಾನೂನು ಪ್ರಕಾರ. ಯಾಕಂದ್ರೆ ಕೂದಲಲ್ಲಿ ಹಂತದಲ್ಲಿ ಅಲ್ಲೇ ಉಂಟು. ಅದಕ್ಕೋಸ್ಕರ ನಾವೊಂದು ರಿಕ್ವೆಸ್ಟ್ ಮಾಡುದು ಮಾನ್ಯ ಸದಸ್ಯರ ಎಲ್ಲ ಅಭಿಪ್ರಾಯ ಕೇಳಿ ಯಾವುದೇ ಕಾರಣಕ್ಕೆ ಅಲ್ಲಿಂದ ಬೀದಿ ತನಕ ಅಲ್ಲಿ ಸರ್ವಿಸ್ ರೋಡ್ ಹೇಗೂ ಉಂಟು. ನಮ್ಮ
ನಮ್ಮ ಮಸೀದಿ ಪಕ್ಕ ಆದ್ಮೇಲೆ ಬೀರಿ ಜಂಕ್ಷನ್ ಇದೆ. ಅದು 2 ವಾಹನ ಹೋಗ್ಲಿಕ್ಕೂ ಸರ್ವಿಸ್ ರೋಡ್. ಮತ್ತೆ ಕೋಟೆಗಾರಿಂದ ಬೀರಿಂದ ಕೋಟೆಗಾರಿಗೆ ಬರಲಿಕ್ಕೆ ಯಾಕೆ ಬೇಕು ಸರ್ವಿಸ್ ರೋಡ್? ಅಲ್ಲಿ ಮೇನ್ ರೋಡ್ ಅಲ್ಲಿ ಬಂದು ಹೇಗೂ ಕೋಟೆಗಾರಿಗೆ ಹೋಗ್ಬೋದು. ಆ ಸರ್ವಿಸ್ ರೋಡ್ ಅಲ್ಲಿ ಅಷ್ಟು ಜನ ಇರುವಾಗ ಈ ಇಲ್ಲಿಂದ ಬೀರಿಗೆ ಕೋಟೆಗಾರಿಂದ ಬೀರಿಗೆ ಬರುವಾಗ ಯಾವುದೇ ರೀತಿ ಕೇಸ್ ಹಾಕಬಾರ್ದು ಅಂತ ನಾವು ಕೇಳ್ಬೋದು. ಯಾಕಂದ್ರೆ ಅಷ್ಟು ಸುಲಭ ಇದೆ. ಕೆಲವು ಕಡೆಯಲ್ಲಿ ನಮಗೆ ಬೇಕಾಗ್ತದೆ ಇಲ್ಲಿಂದ ಖಾಲಿ ಒಂದು 20 ಮೀಟರ್ ಇರುವುದು 10 ಮೀಟರ್ ಇರುವಂಥ ಪರಿಸ್ಥಿತಿ. ಅಂಥದ್ರಲ್ಲಿ ತಾವು ಲೆಟ್ರ್ ಮಾಡಿ ನಮ್ಮ ACP ಮೇಡಮ್ಗೆ ಕೊಟ್ಟರೆ ಈಗೀಗ ಇದೇ ಪರಿಸ್ಥಿತಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದರೆ ಏನಾದರೂ ಒಂದು ಬ್ಯಾರಿಕೇಡ್ ಅಳವಡಿಸುವಂಥದ್ದು ಏನಾದರೂ ಒಂದು ಮಾಡ್ಬೋದು. ಅದನ್ನು ತಾವು ಒಂದು ಕೊಟ್ಟರೆ ಒಳ್ಳೆಯದು. ಹೌದು, ಅದೇ ಡಿವೈಡರ್ ಬೇಕಿದ್ರೆ ನೀವು ಒಂದು ಏನು ಮಾಡಬೇಕಂತ ಹೇಳಿದರೆ ನೀವು ನಿಮ್ಮ ಒಂದು ಲೆಟರಲ್ಲಿ ನೀವು ಅದನ್ನು ಒಂದು ACP ಮೇಡಮ್ ನಮ್ಮ ನರ್ಸಿಂಗ ಮೇಡಮ್ ಇದ್ದಾರೆ ಅವರಿಗೆ ಒಂದು ಲೆಟ್ರನ್ನು ಮಾಡಬೇಕಾಗ್ತದೆ. ಆ ಲೆಟ್ರ್ ಪ್ರಕಾರ ಅವರು ನಮಗೆ ಅದರ ಬಗ್ಗೆ ಅಲ್ಲಿ ಹೋಗಿ ಲೆಟ್ರ್ ಕೊಟ್ಟರೆ ಅವರು ಅದಕ್ಕೆ ಬೇಕಾದ ಒಂದು ಸಜೆಷನ್ ಕೊಡ್ತಾರೆ. ಸ್ಪಾಟ್ ವಿಸಿಟ್ ಮಾಡ್ತಾರೆ, ಒಂದು ಸಜೆಷನ್ ಕೊಡ್ತಾರೆ. ಮತ್ತು ಆದಷ್ಟು ಜಾಸ್ತಿ ಈಗ ಬ್ಯಾರಿಕೇಡ್ಗಳನ್ನು ಇಲಾಖೆ ವತಿಯಿಂದ ಅಲ್ಲ, ನಮ್ಮ ಪಬ್ಲಿಕ್ಸ್ ತುಂಬ ಜನ ಕೆಲವು ಒಳ್ಳೆಯ ಒಂದು ಇದರಲ್ಲಿ ಅವರ ಒಂದು ಆ್ಯಡ್ ಹಾಕ್ಬೋದು ಅಥವಾ ಬೇರೆ ಆದರೂ ಒಂದು ನಮಗೆ ಬ್ಯಾರಿಕೇಡ್ ಕೊಡುವಂಥದ್ದು ಕೊಡ್ತಾ ಇದ್ದಾರೆ ಕೆಲವರು. ಅಂಥ ಬ್ಯಾರಿಕೇಡ್ ಎಲ್ಲ ಕೊಟ್ಟರೆ ನಮಗೆ ಪಂಚಾಯತ್ನ ಕೊಟ್ಟರು ಕೂಡ ನಾವು ಅಲ್ಲಿಗೆ ಒಂದು ಹಾಕುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಓಕೆ ಸರ್. ಮದುವೆ ಸಂದರ್ಭದಲ್ಲಿ ತುಂಬ ಟ್ರಾಫಿಕ್ ಸಮಸ್ಯೆ ಆಗ್ತದೆ. ಅದಕ್ಕೆ ನಾವು ಪಂಚಾಯತ್ ಕಡೆಯಲ್ಲಿ ಅವರಿಗೆ ಒಂದು ನೋಟಿಸ್ ಕೊಟ್ಟು ಅದರ ನಂತರ 15 ದಿವಸದ ನಂತರ ಆ ರೀತಿ ಅವ್ಯವಸ್ಥೆ ಆದರೆ ಅಂತ ಗಾಡಿಗಳಿಗೆ ನಿಜವಾಗಿ ಅದು ಇವರು ಹೇಳಿದ್ದು ಕರೆಕ್ಟ್. ಯಾಕೆ ಹೇಳಿದ್ರೆ ಈ ವಾಲ್ನವರು ಫಂಕ್ಷನ್ ಬುಕ್ ಮಾಡ್ತಾರೆ ಎಲ್ಲ ಇದೆ, ಪಾರ್ಕಿಂಗ್ ಸರಿಯಾದ ವ್ಯವಸ್ಥೆ ಇಲ್ಲ. ಸರ್ವಿಸ್ ಯಾರಿಗೆ ಮಾಡಬೇಕಾಗ್ತದೆ? ಆ್ಯಕ್ಚುಲಿ ಅವರಿಗೆ ವಾಲ್ನವರಿಗೆ ಮಾಡಬೇಕಾಗ್ತದೆ. ದೊಡ್ಡ ವಾಲ್ ಕಟ್ಟಲಿ ಅಥವಾ ಯಾವುದು ಕಟ್ಟಲಿ ಅದಕ್ಕೆ ಸರಿಯಾದ ಪಾರ್ಕಿಂಗ್ ಬೇಕು. ಅವರು ಪಾರ್ಕಿಂಗ್ ಏನು ಮಾಡ್ತಾರೆ 10,000 ಜನ 20,000 ಜನರದ್ದು ವಾಲ್ ಕೊಟ್ಟು ಈ ಕಡೆ ಪಾರ್ಕಿಂಗ್ ಇಡೀ ರೋಡಲ್ಲೇ ಮಾಡ್ತಾರೆ. ಆದ್ರಿಂದ ಅದಕ್ಕೊಂದು ಅವ್ರು ಹೇಳಿದಾಗೆ ಒಂದು ನೋಟಿಸ್ ನಿಜವಾಗಿ ಒಳ್ಳೆಯ ಒಂದು ಇದು ಕೊಟ್ಟರೆ ಭಾರಿ ಒಳ್ಳೆ. ರೋಡಿಗೆ ತಾಗಿ ಎದುರುಗಡೆಯಲ್ಲಿ 3 ಬ್ಯಾರಿಕೇಡ್ ಇಟ್ಟಿದ್ದಾರೆ. ಹೌದು, ಆ ಬ್ಯಾರಿಕೇಡನ್ನು ತೆಗೆಸಬೇಕು. ಹಾಂ, ಯಾಕೆಂದರೆ ಅಲ್ಲಿ ರೋಡ್ ಇಕ್ಕಟ್ಟಾದ ರೋಡ್ ಒಳಗಡೆ ಹೋಗುವಂಥದ್ದು ಮಗಬಿಲ್ಲಕ್ಕೆ ಹೋಗುವಂಥದ್ದು ಇಕ್ಕಟ್ಟಾದ ರಸ್ತೆ. ಹೌದು ಸರ್. ಅಲ್ಲಿ ಈ ಡಿವೈಡರನ್ನು ಇಟ್ಟು ಅವರು ಹಾಸ್ಪಿಟಲಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಬ್ಯಾರಿಕೇಡನ್ನು ಅಳವಡಿಸಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಉಂಟು, ವಾಹನ ಎಲ್ಲ ಕೊಂಡೋಗುದು. ಆದ್ದರಿಂದ ಆ 3 ಬ್ಯಾರಿಕೇಡನ್ನು ಅಳವಡಿಸಿದ್ದಾರೆ ಹೊರಗಡೆ, ಅದನ್ನು ತೆರವುಗೊಳಿಸಿದ್ದಾರೆ. ಸರ್ ಅದರಕ್ಕೊಂದು ಮೇಡಮ್ ಒಂದು ಲೆಟರ್ ಮಾಡಿ ಮೊನ್ನೆ ನಾನು ACP ಮೇಡಮ್ಗೆ ಒಂದು ಅದರ ಬಗ್ಗೆ ಗಮನಕ್ಕೆ ಕೊಟ್ಟರೆ ಮಾಡಿದ್ದಾರೆ. ಫುಟ್ಪಾತಿನಲ್ಲಿ 2 ವೀಲರ್ನ ಪಾರ್ಕಿಂಗ್ ಅಲ್ಲ ಇಡೀ ಅದಲ್ಲ ಇಡೀ ಅಲ್ಲ ನನಗೆ ಇದೇನಂದ್ರೆ ಅಲ್ಲಿ ಜನರಿಗೆ ಆ ಪ್ಲೇಸಲ್ಲಿ ಬೇರೆ ಎಲ್ಲಿ ಹೋಗ್ಲಿಕ್ಕೆ ಜಾಗವೇ ಇಲ್ಲ, ನಡೆದುಕೊಂಡು ಹೋಗ್ಲಿಕ್ಕೆ ಬೇರೆ ಜಾಗವೇ ಇಲ್ಲ. ಆ ನಡೆದುಕೊಂಡು ಹೋಗುವಂಥ ಜಾಗದಲ್ಲಿ ಮೆಡಿಕಲ್ ಕಾಲೇಜ್ ನಡೆದು 2 ವೀಲರ್ ಪಾರ್ಕಿಂಗ್ ಒಂದು ಲೆಟರ್ ಒಂದು ಮಾಡಿ ಸರ್. ಅದಕ್ಕೆ ಅದನ್ನು ಅಲ್ಲಿ ಇಮಿಡಿಯೇಟ್ಲಿ ತೆರವುಗೊಳಿಸಬೇಕು. ಅಲ್ಲಿ ಒಂದು ಬೋರ್ಡ್ ಹಾಕ್ಬೇಕು, ನೋ ಪಾರ್ಕಿಂಗ್ ಇದು ಬೋರ್ಡ್ ಇದು ಅಳವಡಿಸುವಂಥ ಕೆಲಸ ಆಗ್ತದೆ. ಅದು ಇಮಿಡಿಯೇಟ್ ಆಗ್ಬೇಕು. ಯಾಕಂದ್ರೆ ಬೇರೆ ಕಡೆಯಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಬೇರೆ ಜಾಗ ಬೇರೆ ಜಾಗ ಉಂಟು. ಈ ಪ್ಲೇಸಲ್ಲಿ ಅಷ್ಟು ಪ್ಲೇಸಲ್ಲಿ ಬೇರೆ ಜಾಗವೇ ಇಲ್ಲ, ಜನರಿಗೆ ಹೋಗ್ಲಿಕ್ಕೆ ಜಾಗವೇ ಇಲ್ಲ. ಅವ್ರದ್ದೇ ಬ್ಯಾರಿಕೇಡ್ ಅಲ್ಲ ಅಳವಡಿಸಿ ಸರ್? ಹೌದು, ಅವ್ರದ್ದೇ ಬ್ಯಾರಿಕೇಡ್ ಹಾಕಿ ಅಲ್ಲಿ ಜಾಗವೇ ಇಲ್ಲ. 2 ವೀಲರ್ ಪಾರ್ಕಿಂಗ್ ಮೆಡಿಕಲ್ ಕಾಲೇಜ್ನ ಎದುರುಗಡೆ, ಹಾಸ್ಪಿಟಲ್ ಅಲ್ಲ ಮೆಡಿಕಲ್ ಕಾಲೇಜ್ ಅದನ್ನು ತೆರವುಗೊಳಿಸಬೇಕು. ಮತ್ತೆ ಹಾಸ್ಪಿಟಲ್ ಎದುರುಗಡೆ ಇರುವ 3 ಬ್ಯಾರಿಕೇಡ್ ಅನ್ನು ತೆಗೆಸಬೇಕು. ಅದನ್ನು ತೆರವುಗೊಳಿಸಿ ಅಲ್ಲಿ ಸಂಚಾರಕ್ಕೆ ಮತ್ತೆ ಜನರಿಗೆ ತುಂಬಾ ಪ್ರಯೋಜನ ಆಗ್ತದೆ. ಹಾಗೆ ಅಲ್ಲಿ ಅವರು ಬಂದಿದ್ದಾರೆ ಕೆಲಸ ಮಾಡುವವರು, ಏನಾದರೂ ಅವರ ಬಗ್ಗೆ ಏನಾದರೂ ಸಬ್ಜೆಕ್ಟ್ ಬಗ್ಗೆ ಏನಾದರೂ ಮಾತಾಡಲಿಕ್ಕೆ ಮಾಡಿದ್ದಾರೆ. ಆದರೆ ಅದೊಂದು ಹೊಂಡ ಎಲ್ಲ ತೆಗೆದರೆ ಪೈಪಲ್ಲಿ ಆಗ್ತದೆ, ಮುಚ್ಚುವ ಕೆಲಸ ಕರೆಕ್ಟಾಗಿ ಮಾಡೋದು. ನಾನೇ ನೋಡ್ತಾ ಇದ್ದೇನೆ, ಅಗಿತಾರೆ ಪೈಪ್ ಹಾಕ್ತಾರೆ, ಅದನ್ನು ಕ್ಲೀನಾಗಿ ಮಾಡಲ್ಲ. ನೀವು ಅಧಿಕಾರಿಗಳು ಇದು ತುಂಬ ಪಂಚಾಯತಿಯ ಎಲ್ಲ ವಾರ್ಡ್ಗಳಲ್ಲೂ ಬಲ್ಕ್ ಸ್ಕೀಮು ನಮ್ಮದು ಅಲ್ಲಿ ತುಂಬೆಯಿಂದ ಆಗಿ ಅದರದ್ದು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇನ್ಫೋಸಿಸ್ ಹತ್ರ ಇದರಲ್ಲಿ ಅಲ್ಲಿ ಆಗಿದೆ ಕೈರಂಗಾಳದಲ್ಲಿ. ಅಲ್ಲಿಂದ ಅದು ಗ್ರಾವಿಟಿ ಮುಖಾಂತರ ಇದು 3 ನಗರ ಉಲ್ಲಾಲ, ಕೋಟೆಕಾರ್, ಸೋಮೇಶ್ವರ ಮತ್ತು 24 ಹಳ್ಳಿಗಳು ಮತ್ತು ಒಂದು 8 ಇನ್ಸ್ಟಿಟ್ಯೂಷನ್ ಮತ್ತು KSRP ಎಲ್ಲ ಒಟ್ಟಿಗೆ ಸೇರಿ 70 MLD ಸಾಮರ್ಥ್ಯದ ಒಂದು ಸ್ಕೀಮ್ ಅದು ಬಲ್ಕ್ ಸ್ಕೀಮು. ಅದರಲ್ಲಿ ಏನಂದರೆ ಪೈಪ್ಲೈನ್ ನಿಮ್ಗೆ ಗೊತ್ತಿರ್ಬೋದು, ನಮಗೆಲ್ಲ ಗೊತ್ತಿದ್ದಾಗೆ ಕೈರಂಗಾಳದಿಂದ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗಿ ಅಲ್ಲಿ ನಂತರ 711 MS ಪೈಪ್ ಬಂದು ಅದು ಅಪ್ ಟು ಉಲ್ಲಾಳದವರೆಗೆ ಹೋಗಿ ಉಲ್ಲಾಳದ ನೆಕ್ಸ್ಟ್ ಹೈವೇಯಲ್ಲಿ 660 ಬಂದು ಈ ಕಡೆ ತಲಪಾಡಿವರೆಗೆ ಬಂದಿದೆ. ಅದರಲ್ಲಿ ಇವಾಗ ಬಲ್ಕ್ ವಾಟರ್ ಸಪ್ಲೈ ಎಲ್ಲದಕ್ಕೂ ಇದಾಗಿದೆ, ಅದು ಬರುತ್ತೆ.
ಇದು ಪಟ್ಟಣದಲ್ಲಿ ಪೈಪ್ಲೈನ್ಗಳು ಮನೆ ಮನೆಗೆ ಹೊರಗೆ ತಲುಪೋದಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಇದು ಒಂದು ಅಮೃತ್ ಸ್ಕೀಮಲ್ಲಿ 37.5 ಕೋಟಿಗೆ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಇವಾಗ ನಾವು ಡಿಸ್ಟ್ರಿಬ್ಯೂಷನ್ ಲೈನ್ಗಳನ್ನು ಮಾಡ್ತಾ ಇರೋದು. ಅದರಲ್ಲಿ ಕೋಟೆಕಾರ ಒಟ್ಟು ವ್ಯಾಪ್ತಿಯನ್ನು 3 ವಲಯ ಥರ ಮಾಡಿಬಿಟ್ಟು ಒಂದು ಇಲ್ಲಿ ಮಾಡುವ ಇದರಲ್ಲಿ ಅಲ್ಲೊಂದು ಮೊದಲು ನಗರೋತ್ಥಾನದಲ್ಲಿ ಒಂದು 10 ಲಕ್ಷ ಲೀಟರ್ ಟ್ಯಾಂಕ್ ಮಾಡಿದ್ದೀವಿ. ಇನ್ನೊಂದು ದೇರ್ಲಕಟ್ಟೆ ಸಮೀಪ ಅಲ್ಲಿ ಚರ್ಚ್ ಮುಂಭಾಗದಲ್ಲಿ ಒಂದು 10 ಲಕ್ಷ ಲೀಟರ್ ಟ್ಯಾಂಕ್ ಮಾಡಿಬಿಟ್ಟು ಮತ್ತು ಅದು ಇದರಲ್ಲಿ ದೇರ್ಲಕಟ್ಟೆ ಹೈಟ್ ಸ್ವಲ್ಪ ವ್ಯಾಪ್ತಿ ಇದೆ. ಆ ವ್ಯಾಪ್ತಿ ಅಂದರೆ ಕನಚೂರು ಆ ಕಡೆ ಅಲ್ಲೊಂದು ಆ ಏರಿಯಾಕ್ಕೆ ಒಂದು ಸಪ್ರೇಟ್ ಒಂದು 1 ಲಕ್ಷ ಲೀಟರ್ ಟ್ಯಾಂಕ್ ಮಾಡಿ ನೀರು ಮನೆ ಮನೆಗೆ ಕೊಡೋ ವ್ಯವಸ್ಥೆ ಇದೆ. ಅದರಲ್ಲಿ ಇವಾಗ ನಾವು ಪೈಪ್ಲೈನ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಒಟ್ಟು 125 ಕಿಲೋಮೀಟ್ರ್ ಬರ್ತದೆ ಇದು ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅದರಲ್ಲಿ ಇವಾಗ ಕೆಲಸ ಮಾಡಬೇಕಾದ್ರೆ ಅಂದರೆ ಸಮಸ್ಯೆ ಆಗುತ್ತೆ, ಅದು ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದನ್ನು ಎಷ್ಟು ಕಡಿಮೆ ಅದನ್ನು ಸಮಸ್ಯೆಯನ್ನು ಎಷ್ಟು ಕಡಿಮೆ ಮಾಡೋಕ್ಕೆ ಅದಕ್ಕೆ ಅವರನ್ನು ಕರೆಸಿದ್ದೀವಿ. ನಮ್ಮ ಏಜೆನ್ಸಿಯವರು, ಅವರು ವರ್ಕ್ ಮಾಡೋರು, ಅವರ ನಮ್ಮ ಇನ್ನೊಬ್ಬರು ಸೂಪರ್ವೈಸರ್ ಎಲ್ಲರನ್ನು ಕರೆಸಿದ್ದೀವಿ. ಯಾಕಂದರೆ ನಾವೇ ಮೀಟಿಂಗ್ ಮಾಡಿದರೆ ಅವರಿಗೆ ಸಮಸ್ಯೆ ನಾವು ಹೇಳಿದ್ರೆ ಗೊತ್ತಾಗಲ್ಲ, ಅವ್ರಿಗೂ ಅರ್ಥ ಆಗ್ಬೇಕಂತ ಹೇಳಿ ಎಲ್ಲರನ್ನು ಕರೆಸಿದ್ದೀವಿ. ಇವರಿಗೆ ಇವರು ನಾವು ಕರೆಯುವಾಗ ಒಳ್ಳೆ ರೆಸ್ಪಾನ್ಸ್ ಇದೆ. ಆದರೆ ಇವರಿಗೆ ನಾವು ಸಹಕಾರ ಮಾಡಬೇಕು. ನಮ್ಮ ಇಲ್ಲಿ ವಾಲ್ಮ್ಯಾನ್ ಯಾರಿದ್ದಾರೆ, ನಮ್ಮ ವಾರ್ಡಿದೆ ಇರ್ಬೋದು, ನಿಮ್ಮದು, ಅವರು ತಕ್ಷಣ ಹೋಗಿ ಅವರಿಗೆ ಸಂಪರ್ಕ ಮಾಡಬೇಕು. ಅದೇ ಹೇಳುದು, ವಾಲ್ಮ್ಯಾನ್ ಅವರು ಸ್ವಲ್ಪ ನಮ್ಮ ಜೊತೆ ಇದ್ರೆ ಸ್ವಲ್ಪ ಸಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅವ್ರದ್ದು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಆದಷ್ಟು ಇದ್ರೆ ಇಂಥ ಯಾವ ಜಾಗದಲ್ಲಿ ನಾವು ಟ್ರಂಚ್ ಹೊಡಿತೇವ, ಎಲ್ಲಿ ಪೈಪ್ ಲೈನ್ ಇದು ಆಗಿದೆ, ಮೇಜರ್ ಡ್ಯಾಮೇಜ್ ಆಗೋದು ಸ್ವಲ್ಪ ತಪ್ಪುತ್ತೆ. ಎಲ್ಲಿ ಅವರು ಲೈನ್ ಹೋಗಿದೆ, ಯಾಕೆಂದರೆ ಆ ಜಾಗದ್ದು ಮೇಯ್ನ್ ಲೈನ್ ಎಲ್ಲ ಅವರಿಗೇನು ಗೊತ್ತಿರುತ್ತೆ. ಆಗ ಸ್ವಲ್ಪ ಆಗಿರುವಾಗ ಎಲ್ಲ ಅವರು ಸಹ ನಮ್ಮ ಜೊತೆಯಲ್ಲಿ ಇದ್ದರೆ ನಮಗೆ ಡ್ಯಾಮೇಜ್ ತುಂಬ ಇದಾಗುತ್ತೆ. ಹೌದು, ಮತ್ತೆಲ್ಲ ಕಡೆ ಅಲ್ಲಿಂದ ಸರಿ ಮಾಡ್ತಾ ಬೇಸಿಕಲ್ಲಿ ಮನಸ್ಸು ಮಾಡ್ತಿರಲ್ಲ, ಆಮೇಲೆ ಲೆವೆಲ್ ಮಾಡೋದು ಮೇಲೆ ಮೇಲೆ ಮತ್ತೆ ಈ ಮೋರ್ ಎಲ್ಲ ಹೋಗಿದಲ್ಲ, ಕೆಲವು ಮೋರ್ ಎಲ್ಲ ಡ್ಯಾಮೇಜ್ ಆಗಿದೆ, ಅದನ್ನೆಲ್ಲ ಹೌದಾ? ಅದೇ ಎಲ್ಲ ಕೌನ್ಸಿಲರ್ ಗಮನಕ್ಕೆ ಒಂದು ಮೋರಿ ನಾನು ಅವಾಗಲೇ ಅದನ್ನು ಕೆಲಸದವರಿಗೆ ತಿಳಿಸಿದೆ, ಇದನ್ನು ಸರಿ ಮಾಡಿ. ನಮಗೆ ತುಂಬಾ ತಿರುಗಿ ಮಾಡಿದ್ದಾರೆ 13ನೇ ವಾರ್ಡಲ್ಲಿ. ಅದು ವಿಡಿಯೋ ಮಾಡಿ ಕೂಡ ತರಿಸಿದೆ. ಮತ್ತೆ ನಾನು ಇದಕ್ಕೆ ಹೋಗಿ ನೋಡಿ ಅವರ ಕೆಲಸದವರ ಹೇಳಿದೆ. ನಾನು ಹೇಳಿದ ಕೂಡ ಕೆಲಸವನ್ನು ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಒಟ್ಟು ನಮ್ಮ ಕೋಟೆಗಾರ ಪಟ್ಟಣಕ್ಕೆ ಎಷ್ಟು ಝೋನ್ ಬರ್ತದೆ? 3 ಝೋನ್ ಮಾಡಿದ್ರೆ ಅದರ ನೀಲನಕ್ಷೆ ಏನಾದರೂ ನೀವು ತಗೊಂಡಿದ್ದೀರಾ? ಅಲ್ಲ, ನೀವು ಕೊಟ್ಟಿದ್ದೀರಾ ಅವರಿಗೆ? ನಾನು ಯಾಕೆ ಕೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮದು ರಸ್ತೆ ಕಾಮಗಾರಿ ಆಗ್ತಾ ಇದೆ. ಮೊನ್ನೆ ನಾವು ಒಂದು 2-3 ಕಡೆ ರಸ್ತೆ ಕಾಮಗಾರಿ ಮಾಡಿದ್ದೇವೆ, ಕಾಂಕ್ರೀಟ್ ಹಾಕಿದ್ದೇವೆ. ಈಗ ಪುನಃ ಆಗಿಬೇಕಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ನೀವು ಅವರಿಗೆ ಕೊಡಬೇಕಲ್ಲ. ಅಲ್ಲ, ಮೊದಲು ಆದದ್ದಕ್ಕೆ ನಾವು ಒಪ್ತೇವೆ. ಈಗ ನಾವು ಹೊಸ ಕಾಮಗಾರಿ ಮಾಡುವಾಗ ನೀವು ನೀಲನಕ್ಷೆ ಅವರ ಹತ್ರ ಕೊಟ್ಟಿದ್ರೆ ಆ ಕಾಮಗಾರಿ ಮಾಡುವಾಗ ನಾವು ಅಲ್ಲಿ ಅದನ್ನು ತಡೆ ಹಿಡಿತೇವೆ. ಈಗ ನೀವು ಅದಕ್ಕೆ ಯಾವುದೇ ರೀತಿ ಪೂರಕವಾದ ನೀವು ಅದನ್ನು ಮಾಡಬೇಕಲ್ಲ. ನಮ್ಮ ಪಂಚಾಯತ್ ಇಂಜಿನಿಯರ್ ಅದು ಮಾಡಬೇಕು. ಈಗ ನಮ್ಮ ಮಾಡೂರು 3ನೇ ವಾರ್ಡಲ್ಲಿ ಮೊನ್ನೆ 1 ವಾರಕ್ಕಿಂತ ಮುಂಚೆ ನಾವು ಒಂದು ರಸ್ತೆ ಮಾಡಿದ್ದೇವೆ. ರಸ್ತೆ ಮಾಡುವಾಗ ನೀವು ಯಾವುದೇ ರೀತಿಯ ಮಾಹಿತಿ ಕೊಡಲಿಲ್ಲ. ಈಗ ಪುನಃ ಅದನ್ನು ತೆಗಿಬೇಕಂತ ಹೇಳಿದ್ರೆ ಅದು ಸಮಸ್ಯೆ ಅಲ್ಲ. ನೀವು ಅದನ್ನು ಅವರ ಹತ್ರ ಕೊಟ್ಟಿದ್ದೀರಿ, ಅವರು ನಮ್ಗೆ ಹೇಳ್ತಾರೆ ಇಲ್ಲಿ ಈ ರೀತಿಯ ಪೈಪ್ ಬರ್ತದೆ ಅಂತ ಹೇಳಿ ಆಗ್ತದೆ. ಇನ್ನೊಂದು ನಿಮ್ಮದು ಸಮಸ್ಯೆ ಏನಂತ ಹೇಳಿದ್ರೆ, ನೀವು ನಿಮ್ಮಷ್ಟಕ್ಕೆ ಪೈಪನ್ನು ಕಟ್ ಮಾಡಿಕೊಂಡು ಹೋಗ್ತೀರಿ. ಆ ಭಾಗದ ಕೌನ್ಸಿಲರ್ ಹತ್ರ ಈ ಏರಿಯಾಕ್ಕೆ ನಾವು ಈ ನಾಳಿನ ದಿವಸ ನಾವು ಪೈಪ್ ಕನೆಕ್ಷನ್ ಮಾಡ್ತೇವೆ ಅಂತ ಹೇಳಿದರೆ ನಾವು 2 ದಿವಸ 3 ದಿವಸ ಮುಂಚಿತವಾಗಿ ನಾವು ಅವರಿಗೆ ನೀರಿನ ವ್ಯವಸ್ಥೆ ಮಾಡ್ತೇವೆ. ಅಲ್ಲ, ನಾನು ಯಾಕೆ ಹೇಳಿದೆ, ಸಮಸ್ಯೆ ಪರಿಹಾರ ಆಗಬೇಕಾಗುತ್ತೆ. ನೀವು ಮುಂಚೆ ನಮ್ಮ ಹತ್ರ ಹೇಳಿದ್ರೆ ಯಾವ ಭಾಗದಲ್ಲಿ ಕಾಮಗಾರಿ ಆಗ್ತದೆ ಅಲ್ಲಿ ಮೊದಲೇ ನಾವು 2-3 ದಿವಸಕ್ಕೆ ನೀವು ಬೇಕಾದಷ್ಟು ನೀರು ನಾವು ಸಪ್ಲೈ ಮಾಡಿ ನೀವು ಅಲ್ಲಿ ಪೈಪನ್ನು ಅಗೆದ್ರೆ ನಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ನೀವು ಅದು ಬಿಟ್ಟು ನೀವು ಯಾರ ಗಮನಕ್ಕೆ ತರದೆ ನೀವು ನಿಮ್ಮಷ್ಟಕ್ಕೆ ಅಗೆದ ಮೇಲೆ ನೀರು ಬರೋದಿಲ್ಲ ಅಂತೇಳಿ ಕೌನ್ಸಿಲರ್ಗೆ ಕಾಲ್ ಮಾಡಿದ್ರೆ ನಮಗೆ ಅದನ್ನು ಸಮಸ್ಯೆ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ನೀವು ಯಾವುದೇ ರೀತಿಯ ಮಾಡಬೇಕಲ್ಲ. ರಸ್ತೆಯನ್ನು ಮಾಡಬೇಕಲ್ಲ. ಒಳಗಿನ ರಸ್ತೆಗೆ ನಮಗೆ ಸಮಸ್ಯೆ ಇದೆ, ಮುಖ್ಯ ರಸ್ತೆಯನ್ನು ಮಾಡಬೇಕಲ್ಲ. ಎಲ್ಲಿ ಎಷ್ಟೆಷ್ಟು ಹುಡುಕಿದ್ರು ನೀರು ಹೋಗಲಿಲ್ಲ. 10 ಕಡೆಯಲ್ಲಿ ಹಬ್ಬಿದ್ದೇವೆ ನಾವು. ಯಾವುದು ಟ್ಯಾಂಕಿಂದ 10 ಕಡೆಯಲ್ಲಿ ಹಬ್ಬುವಾಗ ನೀರೇ ಹೋಗಲಿಲ್ಲ. ಲಾಸ್ಟಿಗೆ ನಾವು ಎಲ್ಲ ಓಪನ್ ಮಾಡಿ ನೋಡುವಾಗ ಈ ಸಾರಥಿ
ಸಾಗರ ಎಂಡಲ್ಲಿ ಒಂದು ಬ್ರೀಸ್ ಆಗಿದ್ದು ಯಾವುದು ಪೈಪ್ಲೈನ್ ಒಳಗೆ ನೀರೇ ಹೋಗುದಿಲ್ಲ. ಇದೇ ರೀತಿ ಎಲ್ಲ ವಾರ್ಡಿಗೆ ಆಗ್ಬೋದು. ಈ ಮಕ್ಕಳು ದಾರಿಯಲ್ಲಿ ಹೋಗುವಾಗೆಲ್ಲ ಇದ್ದದನ್ನೆಲ್ಲ ಪೈಪಿನ ಒಳಗಡೆ ಆಗ್ತಾರೆ. ಯಾರು ಇದನ್ನು ನೀರು ಬಿಡೋದು ಓಪನ್ ಮಾಡಿ ನೀರನ್ನು ಇದು ಮಾಡಿ ಬಿಡ್ತಾರ, ಜಾಯಿಂಟ್ ಮಾಡ್ತಾರ? ಇಲ್ಲ, ಎಲ್ಲ ಜಾಯಿಂಟ್ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಯಾರೀಗ ರೆಸ್ಪಾನ್ಸಿಬಲ್? ಎಲ್ಲದಕ್ಕೆ ಹ್ಯಾಂಡಿಕ್ಯಾಪ್ ಆಗಬೇಕು. ಹ್ಯಾಂಡಿಕ್ಯಾಪ್ ಹಾಕಿ ಜಾಯಿಂಟ್ ಮಾಡುವಾಗ ಅವರೇ ಕೊಂಡೋಗ್ಬೋದಲ್ಲ, ಹ್ಯಾಂಡಿಕ್ಯಾಪ್ ಅನ್ನು ಅವರೇ ಹಾಕಿಕೊಂಡು ಹೋಗ್ಬೋದು. ಎಂತ ಎರಡು ಗೋಣಿಯನ್ನು ಮುಚ್ಚಿಡ್ತಾರೆ. ಈ ಮಕ್ಕಳು ಆ ಗೋಣಿಯನ್ನು ತೆಗೆದು ಹಾಕಲಿಕ್ಕೆ ಎಷ್ಟು ಬೇಕು? ಎಲ್ಲ ಮಣ್ಣು ಎಲ್ಲ ಹೋಗಿರ್ತಾರೆ. ಅದರಿಂದ ಬಗ್ಗೆ ಒಂದು ನೋಟ್ ಮಾಡಿ. ಮತ್ತೆ ಈ ಪೈಪ್ ಕನೆಕ್ಷನ್ ಇದೆ ಅಲ್ಲ ಸರ್, ಪೈಪ್ ಕನೆಕ್ಷನ್ ಇದ್ರು ಈ ಮನೆಗೆ ಅಲ್ಲ, ಈ ಲೀಕೇಜ್ ಆದದನ್ನೆಲ್ಲ ಅವರ ಕೆಲಸದವ್ರು ಏನು ಮಾಡ್ತಾರೆ ಅಂತ ಎಲ್ಲ ಬಿಸಿ ಮಾಡಿ ಹಾಕ್ತಾರೆ. ಪೈಪ್ ಬಿಸಿ ಮಾಡಿ, ಯಾವುದೇ ಕಪ್ಲಿಂಗ್ ಹಾಕಿ ಜಾಯಿಂಟ್ ಮಾಡುದಿಲ್ಲ. ಕಪ್ಲಿಂಗ್ ಹಾಕಿ ಜಾಯಿಂಟ್ ಮಾಡಿದ್ರೆ ಮಾತ್ರ ಅದು ಪರ್ಮನೆಂಟ್ ಸೊಲ್ಯೂಷನ್. ಕೇಳುವಾದವ್ರು ಹೇಳ್ತಾರೆ, ನಾವು ಹೇಳುದು ಇದು ಇದಲ್ಲ, ಕೇಳುವಾದವ್ರು ಹೇಳ್ತಾರೆ ನಮಗೆ ಜಾಯಿಂಟಿಗೆ ಪೈಪಿಗೆ ಇದಕ್ಕೆ ಹಣ ಇಲ್ಲ ಅಂತ. ಅದು ನಮಗೆ ನಾವೆಂತ ಮಾಡುದು? ಲಾಸ್ಟಿಗೆ ಪಾರ್ಸಲ್ ತಂದು ಕೊಟ್ಟಿದ್ದೇನೆ ನಾನೇ, ಯಾಕಂದ್ರೆ ಅಲ್ಲಿ ಮನೆಗೆ ನೀರಿಲ್ಲ, ಮತ್ತೆಂತ ಮಾಡುದು? ಈ ಸ್ವಾಮಿ ನಮ್ಮ ಭಾಗದಲ್ಲಿ ಸ್ವಾಮಿ ಅಂತ ಯಾರು ಇದ್ದು, ಲಾಸ್ಟಿಗೆ ನಾನೇ ತಂದು ಟೀ ತಂದು ಕೊಟ್ಟದ್ದು, ಬೈಕಲ್ಲಿ ನಾನೇ ಕರ್ಕೊಂಡು ಹೋಗುದು. ಎಷ್ಟೊಂದು ನಾವು ನೋಡುದು, ಇವರ ಹಿಂದೆ ನಾವು ಇರ್ಬೇಕಾ? ಒಂದು ಅದನ್ನು ಸರಿ ನೋಡಿ. ಯಾಕಂತ ಹೇಳಿದ್ರೆ ಅವರಿಗೆ ಸಮಸ್ಯೆ ಉಂಟು. ಆ ಕಾರ್ಮಿಕರು ಯಾರು ಕೆಲಸ ಮಾಡ್ತಿದ್ದಾರೆ ನೋಡಿ, ಅವರಿಗೆ ಪೈಪ್ಲೈನ್ಗೆ ಸರಿ ಯಾವುದು ಡ್ಯಾಮೇಜ್ ಆದ ಪೈಪ್ಲೈನ್ಗೆ ರಿಪೇರ್ ಮಾಡಲಿಕ್ಕೆ ಹಣ ಕೊಡ್ತಾ ಇಲ್ಲ. ಅದರ ಬಗ್ಗೆ ಅವರಿಗೆ ಸ್ವಲ್ಪ ಸಮಸ್ಯೆ ಉಂಟು. ಅವರೆಂತ ಮಾಡ್ತಾರೆ, ಇದ್ರೆ ಹೋದ್ರೆ ಹೋಗ್ಲಿ ಮಾರ ಅಂತೇಳಿ ಮಣ್ಣು ಮುಚ್ಚಾಕ. ಸಮಸ್ಯೆ ಅವರಿಗೆ ನಮ್ಗೆ ಅದರ ಬಗ್ಗೆ ಸರ್ ಒಂದು ನೋಡಿ, ಅವರಿಗೆ ಏನು ಸಮಸ್ಯೆ ಇದೆ ಅದನ್ನು ಸ್ವಲ್ಪ ನೋಟ್ ಮಾಡಿ. ಮನೆಯವರ ರಿಕ್ವೆಸ್ಟ್ ಮಾಡಿ ನೀರು ಪ್ಯಾಕೇಜ್ ಅಂಡರ್ ಟ್ಯಾಂಕ್ಗೆ ಮಾಡೋಕೆ ಮಾಡಿದ್ರೆ ನಮಗೆ ತುಂಬ ಅನುಕೂಲ ಆಗ್ತದೆ. ಇಲ್ಲ ಏನಾಗ್ತದೆ ಅಂತ ನೀವು ಈಗ ನಮ್ಮಲ್ಲಿ ಆಗಿದೆ ಎಲ್ಲ ಕಡೆ ಟ್ಯಾಪ್ ತೆಗಿದ್ದಾರೆ, ಕಾಂಕ್ರೀಟ್ ತೆಗಿದ್ದಾರೆ, ಎಲ್ಲ ತೆಗೆದು ಒಂದು ಕಡೆಯಿಂದ ನಮ್ಮ ಹಣ ವೇಸ್ಟ್ ಆಗ್ತದೆ. ಇದನ್ನು ಈ ರೀತಿ ಮಾಡಿದ್ರೆ ಕೂಡ ಅನುಕೂಲ ಆಗ್ತದೆ ಅಂದರೆ ನೀವು ಅದನ್ನು ನೋಡಿ. ಅದು ಸ್ಮಶಾನದ ಹತ್ತಿರ ಮಾಡಿ. ಈಗ ಅದಕ್ಕೆ ಪೈಪ್ಲೈನ್ ಈಗ ಈ ಕಡೆಯಿಂದ ದ್ವಾರದ ಒಳಗಿಂದ ತರ್ತೀರಾ ಅಲ್ಲ ಮಡ್ಯಾರಿಂದ ತರ್ತೀರಾ? ಅಲ್ಲ ಸ್ಮಶಾನಕ್ಕೆ. ಯಾಕಂದ್ರೆ ಈಗ ಹೇಗೂ ಮುಖ್ಯ ದ್ವಾರದಲ್ಲಿ ಅರ್ಧಾಯ್ತು, ಒಮ್ಮೆ ಕಂಪ್ಲೀಟ್ ಆಗ್ದು ಎಲ್ಲ ಪೈಪ್ಲೈನ್ ಕೊಂಡೋಗಿ ಮತ್ತೆ ಪುನಃ ಅದೇ ರಸ್ತೆಯಲ್ಲಿ ಪುನಃ ಕರೆದಾದ್ರೆ ಎಲ್ಲ ಮತ್ತೆ ಪುನಃ ಡ್ಯಾಮೇಜ್ ಆಗಬೇಕು. ಇಲ್ಲಿಂದ ಅಯ್ಯಪ್ಪ ಮಂದಿರದಿಂದ ಈ ಒಳಗಡೆಯಿಂದ ಹೋಗಿ ಪುನಃ ನಿಮ್ಮ ರಸ್ತೆ ನಡು ಇಲ್ಲದೆ ಹೋಗ್ತದೆ. ಯಾವುದು ನಮ್ಮ ಯಾವುದು ಜಾತ್ರೆ ಸಂದರ್ಭದಲ್ಲಿ ಸಮಸ್ಯೆ ಮಾಡ್ತಾ ಇದ್ದಾರೆ, ಈಗ ಮಾಡ್ತಾ ಇದ್ದಾರೆ. ಪೈಪ್ಲೈನ್ ಈಗ ಮೇನ್ ರೋಡ್ ಅಲ್ಲಿ ಕೊಂಡೋಗ್ತಿದ್ದಾರೆ. ನಾನು ಅದಕ್ಕೆ ಸಜೆಷನ್ ಹೇಳುದು, ನಮ್ಮ ಮಡ್ಯಾರ ಭಾಗದಲ್ಲಿ ನಮ್ಮ 11ನೇ ವಾರ್ಡ್ ಮತ್ತು 10ನೇ ವಾರ್ಡ್ನ ಜಾಯಿಂಟ್ನ ಭಾಗದಲ್ಲಿ ಕಚ್ಚಾ ರಸ್ತೆ ಇದೆ, ಯಾವುದೇ ಕಾಂಕ್ರೀಟ್ ಇಲ್ಲದ ಕಚ್ಚಾ ರಸ್ತೆ ಇದೆ. ಆ ರಸ್ತೆಯಲ್ಲಿ ಕೊಂಡೋದ್ರೆ ಯಾವುದೇ ಡ್ಯಾಮೇಜ್ ಇಲ್ಲ, ನಿಮಗೂ ಕೆಲಸ ಈಸಿ ಆಗುತ್ತೆ, ನಮಗೂ ಕೆಲಸ ಈಸಿ ಆಗುತ್ತೆ. ಪಂಚಾಯತ್ 2 ವರ್ಷ ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ ಇಲ್ವಾ? ಅಲ್ಲ, ಅದಕ್ಕೆ ನೀವು ಬ್ಲೂ ಪ್ರಿಂಟ್ ಅವರ ಹತ್ರ ಕೊಟ್ರೆ ನಮಗೆ ಒಂದು ಐಡಿಯಾ ಸಿಗ್ತದೆ. ಅದನ್ನು ಬಿಟ್ಟು ನಾವು ಬೇರೆ ಮಾಡ್ತೇವೆ. ಸ್ಯಾಂಕ್ಷನ್ ಆಗಿದ್ರೆ ಅದನ್ನು ಫಸ್ಟಿಗೆ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಮಾನ್ಯ ಇಂಜಿನಿಯರ್ ಈಗ 3 ಫೇಸ್ ಇದೆ, ನಿಮ್ದು 1, 2, 3 ಫೇಸ್ ಇದೆ. ಈಗ 3 ಫೇಸಿನ ಒಂದು ಕಡೆಯಲ್ಲಿ ಕಾಂಕ್ರೀಟ್ ಆಗಬೇಕು. ನೀವು ಹೇಳ್ತೀರಿ ಅದು ನಮ್ಗೀಗ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಅದಕ್ಕೆ ನಾನು ಹೇಳುದು, ಅಲ್ಲಿ ಯಾರು ಇಂಜಿನಿಯರ್ ಇದ್ದಾರೆ ಅಲ್ಲಿ ಕೌನ್ಸಿಲ್ ತೋರಿಸ್ತಾರೆ, ಇಮಿಡಿಯೇಟ್ ಅಲ್ಲಿ ಒಂದು ಪೈಪ್ಲೈನ್ ಮಾಡಿ ಮತ್ತೆ ನಾವು ಕಾಂಕ್ರೀಟ್ ಮಾಡ್ತೇವೆ ಅಂತದನ್ನು ಪ್ರಥಮ ಆದ್ಯತೆ ಮೇಲೆ ಮಾಡಿ ಅಂತ ಹೇಳುದು. ಯಾವುದೋ ಒಂದು ಸಣ್ಣ ರಸ್ತೆ ಮಾಡ್ತೀವಿ, ಅದನ್ನು ನಾವು ಡಿಸೈನ್ ಮಾಡಿ ಯಾವ ಸಂಪರ್ಕ ಇಲ್ಲ, ಆಮೇಲೆ ಸದಸ್ಯರ ಹತ್ರ ಸಂಪರ್ಕ ಇಲ್ಲದೆ ಇಲ್ಲಿ ವ್ಯತ್ಯಾಸ ಆಗಿದೆ. ನೀವು ಅದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಆಯಾ ಸಂಬಂಧಪಟ್ಟ ಕೌನ್ಸಿಲರ್ಗಳನ್ನು ಸಂಪರ್ಕ ಮಾಡಿದ್ರೆ 70% ಸಮಸ್ಯೆಗೆ ಪರಿಹಾರ ಇದೆ ಅಂತ ಹೇಳಿ ಇನ್ನು ಮನೆಯವರ ಹತ್ರ ಇವರು ಮಾತಾಡಿದ್ರು, ನಾನು ಮನೆಯದ್ದು ನೀರು ಹೋಗ್ಲಿಕ್ಕೆ ಈ ತರ ಪೈಪ್ ಹಾಕಿ ಕೊಡಿ ಇದೇ ಇದರಲ್ಲಿ ಅಂತ. ಅವರು ಅಗಿದ ಒಂದು ಇದರಲ್ಲಿ ರೋಡಲ್ಲಿ ಮಾಡಿಕೊಡಿ ಅಂತ. ಇವರಂತ ಹೇಳಿದ್ರು ನಿಮ್ಮ ಕೆಲಸದವರು ನಾವು ಮಾಡಿಕೊಡ್ತೇವೆ ಅಂತ ಹೇಳಿ ಅವ್ರ ಹತ್ರ ಎಷ್ಟು ಪೈಪ್ ಬೇಕು ಅದಕ್ಕೆ, ನೀವು ಯಾವ ತರ ಕಪ್ಪು ಕಲರ್ದು ಪೈಪ್ ಹಾಕಿ ಅದೇ ತರದ್ದು ಅವ್ರ ಹತ್ರ ಒಂದು 35,000 ರೂಪಾಯಿನ ಖರ್ಚು ಮಾಡಿ ಅವ್ರು ಪೈಪ್ ತಂದು ಕೊಟ್ಟಿದ್ದಾರೆ. ಇವರು ಕೆಲಸ ಮಾಡಿ ಕೂಡ ಕೊಟ್ಟಿದ್ದಾರೆ. 13ನೇ ವಾರ್ಡ್ ಮಣ್ಣೀರಲ್ಲಿ ಕೆಲಸ ಮಾಡಿ ಕೂಡ ಕೊಟ್ಟಿದ್ದಾರೆ. ಕೆಲಸ ಮಾಡಿದಕ್ಕೆ 15,000 ರೂಪಾಯಿ ಹಣ ಕೂಡ ಅವರು ತಗೊಂಡಿದ್ದಾರೆ ನಿಮ್ಮ ಕೆಲಸದವರು. ಬಟ್ ಆದ್ಮೇಲೆ ಏನಾಯ್ತು, ಅಲ್ಲಿದ್ದು ಜನಸಾಮಾನ್ಯರು ಅಂತ ಹೇಳಿದ್ರು ಅದು ಅವರು ವೇಸ್ಟ್ ನೀರು ಹೋಗ್ಲಿಕ್ಕೆ ಹಾಕಿದ್ದು ಅಂತ ಹೇಳಿ ನಾನಾ ರೀತಿಯಾದ ಒಂದು ಕಂಪ್ಲೇಂಟ್ ಅನ್ನು ಮಾಡಿದ್ರು. ಇಲ್ಲಿ ಮುಖ್ಯಾಧಿಕಾರಿಗಳಿಗೆ ಕೂಡ ಬಂದಿದೆ ಆ ವಿಷಯ. ಅದು ಮಾಡಿದ್ದು ನಿಮ್ಮಿಂದ ಕೂಡ ಅವರ ತಪ್ಪು, ಮನೆಯವರದ್ದು ಕೂಡ ತಪ್ಪು. ಈಗ ನಮಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಈ ಕೆಲಸ ಎಲ್ಲ ಹಾಗೆ ಆದ್ಮೇಲೆ ಅದನ್ನು ಅಡ್ಡು ಆ ಪೈಪನ್ನು ತೆಗಿಬೇಕು ಅಂತ ಹೇಳುವಾಗ ನಮ್ಮ ಮೂಲಕ ಅದೊಂದು ಮಾಹಿತಿ ಬಂದಿದೆ. ಇವಾಗ ಅದು ತೆಗೆದು ಕೂಡ ಈಗ ಹಾಕಿ ಕೂಡ ವೇಸ್ಟ್ ನೀರಲ್ಲ ಮಳೆ ನೀರು ಅಂತ ಹೇಳಿದ್ರು. ನಿಮ್ಮ ಕೆಲಸದವರಿಗೆ ಗೊತ್ತಿಲ್ವ ಸರ್, ಅದು ಮಾಡಬಾರ್ದು, ನಿಮ್ಮ ಕೆಲಸ ಅಂತ ಉಂಟು ಅದನ್ನೇ ಮಾಡಿ ಮುಗಿಸ್ಬೇಕು. ಅವ್ರು ಎಷ್ಟು ಮನೆಯವರು ಹೇಳ್ತಾರೆ ಆ ಕೆಲಸ ಮಾಡಿಕೊಡಿ ಈ ಕೆಲಸ ಮಾಡಿಕೊಡಿ ಅಂತ. ಇವರ ಕೆಲಸ ಮಾಡಿ ಹೋಗುವ ಕೆಲಸ ಅಲ್ಲ. ಇವರು ಅಧಿಕ ಪ್ರಸಂಗ ಮಾಡಿ 15,000 ರೂಪಾಯಿ ತಗೊಂಡು ಕೂಡ ಅದರಲ್ಲಿ ನಾನು
ನಾನು ಕೂಡ ಫೋನ್ ಮಾಡಿದ್ವಿ ಅದು ತೆಗಿಸ್ಲಿಕ್ಕೆ ನಮಗೆ ಒಂದು ಹರಸಾಹಸ ಆಯಿತು. ನಾವು DUDCಗೆ ಮಾಡಬೇಕು, ನಾವು DC ಗೆ ಮಾಡುವಾಗ ಪುತ್ತೂರು ಕೋರ್ಟಲ್ಲಿ ಇದ್ವಿ, ಹಾಕಿದ್ದನ್ನು ಅವ್ರು ತೆಗೆಯುವುದಿಲ್ಲ ಅಂತೇಳಿ ಆದ್ಮೇಲೆ ನೀವು ಅವರು ಯಾವ ರೀತಿಯ ಒಂದು ಅಡ್ಜಸ್ಟ್ಮೆಂಟ್ ಇದೆ ಅಂತ ನಮಗೆ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಹಸ್ಬೆಂಡ್ ಫೋನ್ ಮಾಡಿದ್ರು. ನಾನು ಇವರನ್ನು ಕೂಡ ತೆಗೊಂಡಿದ್ದೆ. ನಾವು ಆ ಹೊತ್ತಿಗೆ ಅದು ಕ್ಲಿಯರ್ ಆಗಿತ್ತು, ಅವರು ಹಾಕಿದ್ದಾರೆ, ನಾವು ತೆಗೆಯುವುದಿಲ್ಲ ಅಂತೇಳಿ ಹೇಳ್ಬೇಕಾದ್ರೆ ಇದನ್ನೆಲ್ಲ ಸ್ವಲ್ಪ ಅದು ಆಗಿದೆ, ಸರಿಯಾಗಿದೆ. ಮುಂದಿನ ದಿನಗಳಲ್ಲಿ ಆಗಲಿಕ್ಕೆ ಆಗೋದು. ನಾವು ಆ ಸಮಸ್ಯೆಗೆ ಇಲ್ಲಿ ಅಧಿಕಾರಿಗಳಿಂದ ಸ್ಪಂದನೆ ಇಲ್ಲ ಅಂತ ಹೇಳಿ DC ಗೆ ಕೊಡುವಂತ ನಿಮಗೆ ಗೊತ್ತಿರಲಿಲ್ಲ ಸರ್. ಓಕೆ, ನಿಮಗೆ ಗೊತ್ತಿರಲಿಲ್ಲ ಆದ್ರೂ ಕೂಡ ನೋಡಿ ಅವರಲ್ಲಿ ಎಷ್ಟು ದೊಡ್ಡ ತಪ್ಪಾಗಿದೆ. ಅದು ಅಲ್ಲಿ ಮಾಡಿಸಿ ಅದರಲ್ಲಿ ಅದು ಬಂತು, ಯಾರು ಗೊತ್ತಿಲ್ಲದ ಟೈಮಲ್ಲಿ ಬಂತು ಮಾಡಿ ಅವರಿಂದ ಹಣ ತೆಗೆದು ಇವರು ತಗೊಂಡೋಗಿ ಅದನ್ನು ತೆಗೆಯುವಾಗ ಅದಕ್ಕೆ ಕೂಡ ಚರ್ಚೆ ಮಾಡಿ ಅಲ್ಲಿರುವವರೆಲ್ಲರೂ ನನಗೆ ಕೂಡ ಫೋನ್ ಮಾಡಿದ್ರು, ಏನ್ ನಾನು ತೆಗಿಲಿಕ್ಕೆ ಅವ್ರು ಬರುವುದಿಲ್ಲ ಅದೇನು ಅಂತ. ನಾನು ನೀವು ಹಾಕುವಾಗ ಹೇಳಿದ್ದೀರ, ತೆಗೆಯುವಾಗ ನಮಗೆ ಬರ್ತದೆ ಮಾಹಿತಿ ಅವರದ್ದು, ಅದಕ್ಕೂ ಕೂಡ ಹೋಗ್ಲಿಕ್ಕೆಲ್ಲ ನಮ್ಗೆ ಈಗ ಇದಕ್ಕೆ ಕೂಡ ಹೋಗ್ಲಿಕ್ಕೆಲ್ಲ ಮಾಡಿದ್ದವು ನಿಮ್ಮ ಕೆಲಸದವರು. ಸಣ್ಣ ಹಣದ ಅಂಶಕ್ಕೆ ದೊಡ್ಡ ದೊಡ್ಡ ಸಮಸ್ಯೆ ಕೌನ್ಸಿಲರ್ ರಿಸೀವ್ ಮಾಡ್ಬೇಕಾಗತ್ತೆ. ಅಂತ ಒಂದು ಸಮಸ್ಯೆ ಬರೋದಾಗಿ ನೀವು ನೋಡ್ಕೊಳ್ತೀವಿ. ಇನ್ನು ಮುಂದಕ್ಕೆ ಆ ಥರ ಪೈಪ್ಲೈನ್ ಕೆಲಸ ಬಂದಿದ್ರೆ ಅದನ್ನು ಮಾತ್ರ ಮಾಡಬೇಕು. ಅದು ಬಿಟ್ಟು ಅವರು ಮನೆಯವರು ಹೇಳ್ತಾರೆ ಅಂತ ಹೇಳಿದ್ರೆ 7.48 crores. ಅದು ಇದು ಈ ತೋಟಗಾರಿಕೆ ಅಂತಲ್ಲ. ಇವಾಗ ಅಮೃತ್ 2 ಸ್ಕೀಮಲ್ಲಿ ಅವರು 200 ಚಿಲ್ಲರೆ 200ಕ್ಕಿಂತ ಜಾಸ್ತಿ ಟೌನ್ಗಳಿಗೆ ಸ್ಕೀಮ್ ನಡೀತಾ ಇದೆ. ಎಲ್ಲದಕ್ಕೂ ನಾರ್ಮ್ಸ್ ಇದೆ ಇರೋದು. ಅದಕ್ಕೆ ಮೊದಲೆಲ್ಲ ರೆಸೊಲ್ಯೂಷನ್ ಮಾಡಿ ಎಲ್ಲ ಕೊಟ್ಟ ನಂತರನೇ ಇದು ಸ್ಕೀಮ್ ಸ್ಯಾಂಕ್ಷನ್ ಆಗಿದೆ. ಇವಾಗ ಇಲ್ಲಿ ಇದಿಷ್ಟಿದೆ. ಸೋಮೇಶ್ವರದವರಿಗೆ 14 ಕೋಟಿ ಬರುತ್ತೆ, ಉಳ್ಳಾಳದವರಿಗೆ ಇನ್ನೂ ಜಾಸ್ತಿ ಇದೆ. ಅವ್ರು 70 ಕೋಟಿ ಇದೆ, ಅವರಿಗೆ 25-30 ಕೋಟಿ ಇರುತ್ತೆ, ಅವ್ರು 26 ಇದೆ. ಎಲ್ಲ ಕಡೆಗೂ ಇದಿರೋದಿದೆ. ULB ಅವ್ರು ಕೊಡ್ಬೇಕಂದ್ರೆ ಆ ಇದ್ರ ಪ್ರಕಾರ 7.48 ಇಂಪ್ಲಿಮೆಂಟೇಷನ್ ಕಾಸ್ಟ್ ಮತ್ತೆ ಮೇಂಟೆನೆನ್ಸ್ ಇತ್ತು ಮುಂದಿನ. ಅದು ಸ್ಕೀಮ್ ಆದ ನಂತರ 5 ವರ್ಷ. ಆ ಮೇಂಟೆನೆನ್ಸ್ ಹೆಂಗೆ ಅಂದರೆ ಅದು 3 ಕಡೆಯವರು ಒಪ್ಪಿಗೆ ಮಾಡಿ ಇದ್ರೆ ಮಾತ್ರ. ಏನಂದರೆ ULB ಮತ್ತು ನಮ್ಮದು ಬೋರ್ಡ್ ಮತ್ತು ಏಜೆನ್ಸಿ 3 ಜನರಿಗೆ ಒಪ್ಪಿಗೆ ಇದ್ದರೆ ಟ್ರೈಬಾಲ್ ಇದು ಟೆಂಡರಲ್ಲಿ ಸೇರ್ಕೊಂಡಿದೆ ಅದನ್ನು ಮುಂದುವರಿಸಬೇಕಂದ್ರೆ ನಿಮ್ಮದು ಒಪ್ಪಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಮಾತ್ರ ಮುಂದುವರಿತು. ಇಲ್ಲಾಂದರೆ ನೀವು ಮಾಡಿ ನಾವೇ ಮೇಂಟೆನೆನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು 1.91 ಕೋಟಿ ಕೊಡಬೇಕಾಗಿಲ್ಲ, ರೆಸ್ಪೆಕ್ಟಿವ್ ULB ಇಂದಲೇ ಮಾಡ್ಬೋದು. ಬಟ್ ಇದು 7.48 ಕೋಟಿ ಇದೆಯಲ್ಲ ಅದನ್ನು ನಗರೋತ್ಪನ್ನದಲ್ಲಿ ನಗರೋತ್ಪನ್ನದ ಸರ್ ಅದನ್ನು ಹೇಳ್ತೇವೆ. ಟ್ಯಾಂಕ್ ಮಾಡಿದ್ವಲ್ಲ ಅದರಲ್ಲೂ ಇನ್ನೂ ನಮಗೆ ತಮ್ಮ ಇದರಿಂದ ಬರಲಿಲ್ಲ, ಅವರಿಗೆ ಫೈನಲ್ ಮಾಡೋಕ್ಕಾಗಲಿಲ್ಲ. ಟ್ಯಾಂಕ್ ಕಟ್ಟಿದ್ದಾರೆ, ಏಜೆನ್ಸಿಗಳು ನಮಗೆ ಎರಡು ಬರೀತಾರೆ ಇಲ್ಲ ನಮ್ಗೆ ಫೈನಲ್ ಕೊಡಿ ಅಂತ. ಅದರದ್ದು ತಮ್ಮನ್ನ ಕೊಡೋದು ಬಂದಿಲ್ಲ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪಟ್ಟಣ ಪಂಚಾಯತ್ ಪುರಸಭೆ ಕೂಡ ಅವರ ಕ್ಷೇತ್ರದಲ್ಲಿ ಮಾಡೋದಕ್ಕೆ ನಾವೇನು ತೊಂದರೆ ಇಲ್ಲ. ಆಲೋಚನೆ ಮಾಡಿ ಒಂದು 10 ಕೋಟಿ ಕೊಡುದು ಅಂತ ಹೇಳಿ ನಾವು ಯಾವ ರೀತಿ ಕೊಡುದು ಸಾಧ್ಯನೇ ಇಲ್ಲ. ಅಭಿವೃದ್ಧಿ ಹೇಗೆ ಮಾಡುದು ನಮ್ಮ ಗ್ರಾಮದಲ್ಲಿ ಅಲ್ವಾ? ತಾವು ಮನಸ್ಸು ಮಾಡ್ಬೇಕು. ತಾವುಂತಲ್ಲ ಎಲ್ಲ ಸ್ಥಳೀಯ ಸಂಸ್ಥೆ ಬಗ್ಗೆ ನಾವು ಹೇಳುದು ನಮ್ಮ ಕಡೆಯಿಂದಲೇ ಅದನ್ನು ಉಳಿಸಿಕೊಳ್ಳುವುದು. ನಗರೋತ್ಥಾನದಲ್ಲಿ 2 ಸಲ 2 ಕೋಟಿ ಕೊಟ್ಟು ಮುಖ್ಯಾಧಿಕಾರಿ 2 ನಗರೋತ್ಥಾನದಲ್ಲಿ ಹೋಗಿ ಮುಂದೆ 2 ಕೋಟಿ ಸಿಕ್ಕಿದ್ದು ಅಭಿವೃದ್ಧಿ ನಿರ್ಣಯ ಮಾಡಬೇಕು, ನಿರ್ಣಯ ಮಾಡಿ ನಗರೋತ್ಥಾನ ಇಲಾಖೆಗೆ ಕಳಿಸ್ಬೇಕಂತ ಹೇಳಿದೆ. ಅದನ್ನು ಬರೀಲಿಲ್ಲ, ನೋಟ್ ಮಾಡಿ ಅಲ್ಲ ಅದನ್ನು ಮೆನ್ಷನ್ ಮಾಡಿ. ಯಾಕೆಂತ ಹೇಳಿದರೆ ನಗರೋತ್ಥಾನದ ಅನುದಾನದ ಪ್ರಕಾರ ಇಷ್ಟು ತಿಂಗಳ ನಂತರ ಕೆಲಸಗಾರರಿಗೆ ಅದನ್ನು ಬದಲಿ ವರ್ಕಿಗೆ ಇಡ್ಬೋದಂತ ಇದೆಯಲ್ಲ ಇಂಜಿನಿಯರ್. ಆದ್ದರಿಂದ ನಾವು ಬಾಕಿಯಾದ ಕೆಲಸವನ್ನು ನಾವು ಹೇಳ್ತಾ ಇದ್ವಿ, ನೀವು ಇಲ್ಲಿ ನಿರ್ಣಯ ಮಾಡದಿದ್ರಿ ನಮಗೆ ಆ ಕೆಲಸಕ್ಕೆ ನೆಕ್ಸ್ಟ್ ಅವರು ಬದಲಾವಣೆ ಮಾಡಿದರೆ ನಾವು ಅದನ್ನು ಯಾವ ರೀತಿಯಲ್ಲಿ ನಿರ್ಣಯ ಇದ್ದರೆ ನಮಗೆ ಕೇಳಲಿಕ್ಕೆ ಆಗ್ತದೆ. ಅದನ್ನು ನೀವು ಕಳೆದ ಸಲ ನಾವು ಹೇಳಿದನ್ನು ನಗರೋತ್ಥಾನ ಇಲಾಖೆಗೆ ಅಥವಾ ಯಾರಿಗಾದರೂ ಅದಕ್ಕೆ ಏನಾದರೂ ಮನವಿ ಕಳಿಸಿದ್ದೀರ ಮಾಡಲಿಕ್ಕೆ ಅಂತ ಕಾನೂನಿದೆ. ನಿರ್ಣಯದಲ್ಲಿದ್ದರೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಕೆಲಸಗಳು ಆಗಬೇಕಲ್ಲ. ಈಗ ಕರ್ನಾಟಕ ಸರ್ಕಾರದಿಂದ ಹಣ ಬರಲಿಲ್ಲ ಅಂತೇಳಿ ನಮ್ಮ ಕಾಮಗಾರಿಯನ್ನು ಪೆಂಡಿಂಗ್ ಇಟ್ಟು ನಂತರದ 6 ತಿಂಗಳ ಅದರ ಕಾನೂನು ಪ್ರಕಾರ 6 ತಿಂಗಳ ನಂತರ ಅದನ್ನು ಬದಲಾವಣೆ ಮಾಡಿದೆ ನಾವು ಜನರಿಗೆ ಕೊಟ್ಟಂಥ ವಿಶ್ವಾಸಕ್ಕೆ ನಮಗೆ ಧಕ್ಕೆ ಆಗುವುದಿಲ್ಲ. ಅದನ್ನು ನಮ್ಮ ಕಡೆಯಿಂದ ಮಾಡಬೇಕಲ್ಲ. ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ, ಅದನ್ನು ನಿರ್ಣಯ ಮಾಡಬೇಕು. ನೀವು ಅದು ಆ ಇಲಾಖೆಗೆ ನಾವು ಮನವಿಯನ್ನು ಕೂಡ ಕಳಿಸ್ತೇವೆ ಅಂತ ಹೇಳಿದ್ದೇವೆ, ಆದರೆ ಅದನ್ನು ಮಾಡಲಿಲ್ಲ. ಈ ರೀತಿ ನಾವು ಸಾಮಾನ್ಯ ಸಭೆಯಲ್ಲಿ ಆದ ನಿರ್ಣಯವೇ ನಾವು ಮುಂದಿನ ಇದರಲ್ಲಿ ಬರುವುದಿಲ್ಲ ಅಂತೇಳಿ ಆದರೆ ಜನಸಾಮಾನ್ಯರಿಗೆ ಹೇಗೆ ಅಂತ ನಾವು ನೋಡಬೇಕು.
ಅದರಲ್ಲಿ ಎರಡನೇದು ನೀರು ಹೊರಸಂಬಳ, ಅದು ಮೀಟಿಂಗ್ ಆಗಿದೆ, ಅದು ಯಾವ ರೀತಿ ಮಾಡಿದ್ರೆ ಮೂರನೇದು ನಮಗೆ ಇಲ್ಲಿ ಜನಸಾಮಾನ್ಯರಿಗೆ ಯಾವುದೇ ಕೆಲಸ ಕಾರ್ಯಗಳಿಗೆ ನಾವು ವೇಗ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಸಿಗುವುದಿಲ್ಲ ಅಂತೇಳಿ ನಾವು ಮಧ್ಯಾಹ್ನದವರೆಗಡೆ ಅಧಿಕಾರಿಗಳು ಕಚೇರಿಯಲ್ಲಿ ಇರಬೇಕು. ತುರ್ತು ಕಾರಣದಿಂದ ಅಥವಾ ನಿಮ್ಗೆ ಯಾವುದಾದ್ರು ಮೀಟಿಂಗ್ ಬಿಟ್ಟು ಬಾಕಿ ಸಮಯದಲ್ಲಿ ಸಿಗಬೇಕಂದ್ರೆ ನಿರ್ಣಯ ಮಾಡಬೇಕಂತ ಹೇಳಿದೆ. ಅದು ಕೂಡ ನೀವು ಮಾಡಲಿಲ್ಲ. ಒಂದು ದಾಖಲೆಗಳು ನಾವು ನಿಮಗೆ ಅಡ್ಡಿ ಆಗ್ತದಂತ ಕೆಲಸ ಅಲ್ಲ. ನಾವು ಇದನ್ನು ಯಾವಾಗ ತೆಗಿತೇವೆ ಅಂತಂದ್ರೆ ನಮ್ಮ ಜನಸಾಮಾನ್ಯರಿಗೆ ಕೆಲಸ ಆಗತ್ತಿದ್ರೆ ಮಾತ್ರ ನಾವು ಇದನ್ನು ತೆಗಿತೇವೆ. ನಿಮ್ಮನ್ನು ನಾವು ಮಾಡಬೇಕಂತ ಹೇಳಿ ನಾವು ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಾವು ಹೇಳಿದ ನಂತರ ಕೂಡ ಉಪಾಧ್ಯಕ್ಷರ ಗಮನಕ್ಕೆ ಇದೆ, ಅದು ಇಲ್ಲ. ನಾವು ರೆಸಲ್ಯೂಷನ್ ಯಾಕೆ ಮಾಡಿದ್ರೆ ನಾವು ನಿಮ್ಮನ್ನು ಕಟ್ಟಿ ಹಾಕಬೇಕು ಮಾಡಬೇಕಂತ ಕೆಲಸ ಕಾರ್ಯಗಳು ಈಗ ವೇಗದಲ್ಲಿ ಆಗ್ತಾ ಇದೆ. ಮೆನ್ಷನ್ ಮಾಡಿದ್ದೇವೆ. ತುರ್ತು ಸಮಯ ಸಂದರ್ಭವನ್ನು ಬಿಟ್ಟು ನಿಮಗೆ ಯಾವುದೇ ತುರ್ತು ಸಭೆಗಳಿರ್ತದೆ ಅದನ್ನೆಲ್ಲ ಬಿಟ್ಟು ನಾವು ಅದನ್ನೆಲ್ಲ ಅದಕ್ಕೆ ಹೋಗದೆ ನೀವು ಇಲ್ಲೇ ಇರಬೇಕಂತ ಹೇಳಿದ್ರು ಎಷ್ಟೊಂದು ನಿರ್ಣಯ ಮಾಡುವ. ಮುಂದಿನ ಸಮಯಗಳಲ್ಲಿ ನೀವೀಗ ಅಧಿಕಾರಿಗಳು ಇರ್ತೀರ, ಅಲ್ಲ ನಾವು ಕೌನ್ಸಿಲರ್ ಇದ್ದಾಗ ಗೊತ್ತಿಲ್ಲ, ಬೇರೆ ಅಧಿಕಾರಿಗಳು ಬರ್ತಾರೆ, ಆವಾಗ ನಮಗೆ ಒಂದು ಕೇಳಲಿಕ್ಕೆ ಆಗ್ತದೆ. ಈ ರೀತಿ ನಮ್ಮ ಕಡೆಯಿಂದ ನಿರ್ಣಯ ಆಗಿದೆ, ನೀವು ಇರುವುದಿಲ್ಲ. ಈಗ ಆಲ್ಮೋಸ್ಟ್ ನಮ್ಮದು ವೇಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಆಗ್ತದೆ. ನಿಮಗೆ ಅದರ ಬಗ್ಗೆ ಏನಾದರೂ ಇದಿದ್ರೆ ನೀವು ನಿಮ್ಮ ಮೇಲಧಿಕಾರಿ ಅವರ ಹತ್ರ ಕೇಳಿ, ಈ ಬಗ್ಗೆ ನಿರ್ಣಯ ಮಾಡಲಿಕ್ಕಿದೆಯಾ, ಅಲ್ಲದಿದ್ರೆ ಬೇರೆ ಎಲ್ಲಿಯಾದರೂ ಕೇಳಿ, ತೊಂದರೆ ಇಲ್ಲ. ಮಾಡೋದು ಉತ್ತಮ ಅಲ್ಲ, ಕೇಳಿ ಅದರ ಬಗ್ಗೆ. ಇಲ್ಲ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅದನ್ನು ಒಂದು ಇಮಿಡಿಯೇಟ್ ತಿಳಿಸಿ, ಯಾರು ಇದು ಮಾಡ್ತಾರೆ ಅವರಿಗೆ ತಿಳಿದಿರೋದ್ರಿಂದ ನಾವು ಮುಂದೆ ಕಳೆದ ಇದು ಸಾಮಾನ್ಯ ಸಭೆಯಲ್ಲಿ ನಾವು ಅದಕ್ಕೆ ಒಂದು KYC ರೀತಿಯಲ್ಲಿ ಮಾಡಬೇಕು, ಒಂದು ಅಕ್ನಾಲಜ್ಮೆಂಟ್ ಅವರಿಗೆ ಕೊಡಬೇಕು ಅಂತೇಳಿ ನಾವು ಉಪಾಧ್ಯಕ್ಷರ ಅಂದಾಜು ಪ್ರಕಾರ ನಾವು ಒಂದು ರೀತಿ ಅಂದ್ರೆ ಉಪಾಧ್ಯಕ್ಷರು ಕೊಟ್ಟಿರ್ತಾರ ಗೊತ್ತಿಲ್ಲ. ಅದು ಕೂಡ ನಾವು ಈ ನಿರ್ಣಯದಲ್ಲಿ ಬರಲಿಲ್ಲ. ಆವಾಗ ನಮ್ಗೆ ಯಾವುದೇ ರೀತಿಯಾದಂಥ ಈ ಕೆಲಸದ ವೇಗಕ್ಕೆ ಮಿತಿಗೆ ನಾವು ತಡೆಯಲಿಕ್ಕೆ ಆಗುವುದಿಲ್ಲ. ಯಾವ ರೀತಿ ಅಂತ ಉಪಾಧ್ಯಕ್ಷರು ಅಧ್ಯಕ್ಷರು ಅದನ್ನು ಹೇಳಿದ ರೀತಿಯಲ್ಲಿ ಮಾಡಿ ಯಾರು ಅರ್ಜಿಗೆ ಕೊಟ್ಟಿದ್ದಾರೆ ಅವರ ಮೊಬೈಲ್ ಸಂಖ್ಯೆ ಕೂಡ ಮೆನ್ಷನ್ ಮಾಡೋ ರೀತಿಯಲ್ಲಿ ಮಾಡಬೇಕು. ಆಮೇಲೆ ನಾವು ಗ್ರಾಮ ಲೆಕ್ಕಾಧಿಕಾರಿ ಹತ್ರ ಹಕ್ಕುಪತ್ರ ಎಷ್ಟು ನೀಡಿದ್ದೀರಿ ನಾವು 2014ರಲ್ಲಿ ನಾವು ಮನೆ ನಿವೇಶನಕ್ಕೆ ಅರ್ಜಿ ತಗೊಂಡಿದ್ದೇವೆ. 2016ರಲ್ಲಿ ನಮ್ಮ ಪಟ್ಟಣ ಪಂಚಾಯತ್ ಅಪ್ಗ್ರೇಡ್ ಆದಮೇಲೆ ಪುನಃ ಅರ್ಜಿಯನ್ನು ತಗೊಂಡಿದ್ದೇವೆ. ಅದಕ್ಕೆ ಯಾರಿಗೂ ಯಾವುದೇ ರೀತಿಯಾದಂಥ ಮನೆ ನಿವೇಶನವನ್ನು ನಾವು ಕೊಡಲಿಲ್ಲ. ಅದಕ್ಕೆ ಅವರು ಯಾವುದೇ ರೀತಿಯಾದಂಥ ಯಾರು ಈಗಿನ ಗ್ರಾಮ ಲೆಕ್ಕಾಧಿಕಾರಿ ಯಾವುದೇ ಅಧಿಕಾರಿ ಅದಕ್ಕೆ ಯಾವುದೇ ರೀತಿ ಪೂರಕವಾದ ದಾಖಲೆಯನ್ನು ಕೊಡಲಿಲ್ಲ. ಅದರ ನಂತರ 2000 ನಮ್ಮ ಪಟ್ಟಣ ಪಂಚಾಯತ್ ಆದ ನಂತರ ಎಷ್ಟು ಹಕ್ಕುಪತ್ರ ನಮ್ಮ ಕಡೆಯಿಂದ ಕೊಟ್ಟಿದ್ದೀವಿ, ನಾವು ಸರ್ವೆ ನಂಬರ್ ಅದರ ದಾಖಲೆ ಬಗ್ಗೆ ನಾವು ಕೇಳಿದ್ದೇವೆ. ಅದು ಕೂಡ ಇದರಲ್ಲಿ ಮೆನ್ಷನ್ ಮಾಡಲಿಲ್ಲ. ಅದು ಗ್ರಾಮ ಲೆಕ್ಕಾಧಿಕಾರಿ ಕೂಡ ನೀವು ಅದರ ಯಾವುದೇ ಮಾಹಿತಿ ಕೇಳಿಲ್ಲ. ಅದೇ ರೀತಿ ನಮ್ಮ 1ನೇ ವಾರ್ಡಿನ ಕೌನ್ಸಿಲರ್ ರಾಘವ ಗಟ್ಟಿ ಅವರು ಯಾವುದೇ ಡೋರ್ ನಂಬರ್ ಇರಲಿ ಅಥವಾ ಲೈಸೆನ್ಸ್ ಕೊಡುವಾಗ ಆಯಾ ಕೌನ್ಸಿಲರ್ನ ಗಮನಕ್ಕೆ ಬಂದು ಕೊಡಬೇಕು ಅಂತ ಹೇಳಿ ಈ ಕಳೆದ 4 ತಾರೀಕಿನಿಂದ ಇಷ್ಟುವರೆಗೆ ಎಷ್ಟು ಲೈಸೆನ್ಸ್, ಒಂದೇ ಒಂದು ಲೈಸೆನ್ಸ್ ಆಗಲಿಲ್ಲ, ಒಂದೇ ಒಂದು ಡೋರ್ ನಂಬರ್ ಆಗಲಿಲ್ಲ, ನೀವು ಗಮನಕ್ಕೆ ತಂದಿದ್ದೀರಾ? ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆದದನ್ನೇ ನೀವು ಪಾಲನೆ ಮಾಡೋದಿಲ್ಲ ಅಂತೇಳಿ ಯಾರು ಯಾವ ರೀತಿ ಇದಾಗ್ತದೆ? ನಮ್ಮ ಗಮನಕ್ಕೆ ತಂದು ತರಬೇಕಂತೇಳಿ ನಿರ್ಣಯ ಮಾಡಬೇಕಂತೇಳಿ ನಿರ್ಣಯ ನಾವು ಎಲ್ಲರೂ ಸೇರಿ ಮಾಡಿದ್ದೇವೆ. ನನ್ನ ವಾರ್ಡಿನಲ್ಲೇ ಲೈಸೆನ್ಸ್ ಎಷ್ಟಾಗಿದೆ ಅಂತ ನನಗೆ ಮಾಹಿತಿ ಇದೆ, ಯಾಕಂತೇಳಿ ಅವ್ರು ಹೇಳಿದ್ದಾರೆ. ಇಂಜಿನಿಯರ್ನವ್ರು ಬರುವಾಗ ನಮಗೆ ಹೇಳಿಲ್ಲ. ಆಮೇಲೆ ನಾನು ಇಲ್ಲಿ ಪಂಚಾಯತಿಗೆ ಹೊರಗೆ ಈರ್ನಾಡಿ ಒಂದು ಹೋದೆ ಒಂದು ವಾರದ ನಂತರ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿದ್ದನ್ನು ಅದನ್ನು ಕೂಡ ನೀವು ನಿರ್ಣಯ ಮಾಡಿ ನಾವು ನಮ್ಮ ಪಂಚಾಯತ್ ಆಯಾ ವಾರ್ಡಿನ ಪಂಚಾಯತ್ ಸದಸ್ಯರಿಗೆ ಅದರ ಲೈಸೆನ್ಸ್ ಮತ್ತು ಡೋರ್ ನಂಬರ್ ಇದೆ ಮಾಹಿತಿ ನೀಡಿ ಅದರ ಬಗ್ಗೆ ನಾವು ಅದಕ್ಕೆ ಯಾವುದೇ ರೀತಿ ಇದಿಲ್ಲ, ನಮಗೆ ಒಂದು ಮಾಹಿತಿ ಇರ್ತದೆ, ಮಾಹಿತಿ ನೀಡಬೇಕಂತ ನಿರ್ಣಯ ಮಾಡಬೇಕು. ನಾನು 5 ವಿಷಯವಾಗಿ ಮಾತಾಡ್ತೇನೆ. ಅದು ಯಾವುದು ಕೂಡ ನಿರ್ಣಯ ಪ್ರತಿಯಲ್ಲಿ ಇಲ್ಲ. ನನಗೆ ವೈಯಕ್ತಿಕವಾಗಿ ತಿಳಿಸಿದೆ, ನಿಮಗೆ ಮತ್ತು ಮುಖ್ಯವಾಗಿ ತಿಳಿಸಿದ್ದೇನೆ. ಅದು ವಿಷಯ ಏನು ಮಾತನಾಡಿದೆ ನಾನು ಅವರ ಹತ್ರ. ಅದಕ್ಕೆ ಬೇಕಾದ ಅದರ ಬಗ್ಗೆ ನಾನು ಇದಕ್ಕಿಂತ ಮೊದಲು ಆಡಳಿತಾಧಿಕಾರಿರುವಾಗ ನಿಮ್ಮ ವಾರ್ಡಲ್ಲಿ ಸರ್ಕಾರಿ ಜಾಗವನ್ನು ನಮ್ಮ ಕೊನೆಯ ಪಟ್ಟಣ ಪಂಚಾಯತ್ ಹೆಸರಿಗೆ ಮಾಡಬೇಕು, ರೋಡ್ ಮಾಡಬೇಕಂತ ನೀವು ನಮಗೆ ಲೆಟರ್ ಕೊಟ್ಟಿದ್ದೀರಿ. ಅದು ಇನ್ನೊಂದು ಲೆಟರನ್ನು ನಾವು ತಹಶೀಲ್ದಾರಿಗೆ ಸರ್ವೆ ಎಲ್ಲ ಆಗಿದೆ. ನಂತರ ಏನಾಯಿತು ನಮ್ಗೆ ಗೊತ್ತಿಲ್ಲ. ಇಲ್ಲ, ಮೊನ್ನೆ ಲೆಟರ್ ಹಾಕಿದ್ದೇವೆ. ಇದಕ್ಕಿಂತ ಮೊದಲು ಹೌದು ಹಾಕಿದ್ದೇವೆ. ಜಾಗೆಯಲ್ಲಿ ನಾವೊಂದು 8-10 ಮನೆಗೆ 60-65 ವರ್ಷದಿಂದ ರಸ್ತೆ ಇಲ್ಲ ಅಂತ ಹೇಳಿ ವಿಷಯ, ಅದು ಒಂದು ನಿರ್ಣಯಕ್ಕೆ ಆಗಬೇಕು.
ಅದೇ ಸರ್ವೆ ನಂಬರಲ್ಲಿ ರಸ್ತೆ ಮಾಡುವ ಉದ್ದೇಶ. ಅದೇ ಸರ್ವೆ ನಂಬರ್ 226/2A. ನಾನು ಕಳೆದ ಬಾರಿ ಸಭೆಯಲ್ಲಿ ಮಾತಾಡಿದ್ದೆ. ಮತ್ತೊಂದು 222/1 ಅದು ಒಂದು ಸರ್ಕಾರಿ ಜಾಗ. ಮತ್ತೆ ಒಂದು 222 ಸರ್. 1 ಎಕರೆ 42 ಸರ್. ಕಡಲ್ಪುರ ಜಾಗ ಕ್ಯಾನ್ಸಲ್ ಆಗಿದೆ. ಅದೊಂದು ನಿವೇಶನಕ್ಕೆ ನಾವು ಇಡಬೇಕು. ಕಡಲ್ಪುರದ ಈಗಾಗಲೇ ಕ್ಯಾನ್ಸಲ್ ಆಗಿದೆ. ಅದನ್ನು ನಾವು ನಿವೇಶನ ರೈತರಿಗೆ ಕೊಡುವಂಥ ಉದ್ದೇಶ ಅದೇ ಜಾಗಕ್ಕೆ ಮುಂದುವರಿಸಲು ನಿರ್ಣಯ ಮಾಡ್ತೀವಿ. ಅದೇ ರೀತಿ 4 ಸರ್ಕಾರಿ ಜಮೀನಿನಲ್ಲಿ ಇದೆ 222 ಸರ್ವೆ ನಂಬರ್. ಕೊರಗಜ್ಜ ಸೇವಾ ಸಮಿತಿಯವರು ಹಲವಾರು ವರ್ಷಗಳಿಂದ ಅಲ್ಲಿ ದೈವಾರಾಧನೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರೊಂದು ಮನವಿ ಕೇಳಿದ್ದಾರೆ. ಒಂದು 30 ಸೆನ್ಸ್ ಜಾಗ ಒಳಗಡೆ ಅವರು ಈಗಾಗಲೇ ಅವರ ಕಚೇರಿ, ಗುಳಿಗಜ್ಜನ ಕಟ್ಟಿ, ಕೊರಗಜ್ಜನ ಕಟ್ಟಿ, ಇಂಥ ರೀತಿ ಎಲ್ಲ ಸುಮಾರು ವರ್ಷದಿಂದ ಮಾಡ್ತಾ ಬಂದ ಕಾರ್ಯಕ್ರಮ. ಅದನ್ನು ಅವರಿಗೆ 3 ಸೆನ್ಸ್ ಜಾಗ ಮನವಿಯಲ್ಲಿ ಕೇಳಿದ್ದಾರೆ. 3 ಸೆನ್ಸ್ ಜಾಗ ಸರ್ಕಾರಿ ಜಾಗೆಯನ್ನು ಅವರಿಗೊಂದು ಅಲರ್ಟ್ ಮಾಡುವ ರೀತಿಯಲ್ಲಿ 222 262/2D ಮನೆಗಳು ನಿರ್ಮಿಸುತ್ತಿರುವ ಬಗ್ಗೆ ಒಂದು ಸಬ್ಜೆಕ್ಟ್ ಇತ್ತು. ಅದರ ಬಗ್ಗೆ ನಮ್ಮಲ್ಲಿ ತುಂಬ ಚರ್ಚೆ ಆಗಿದೆ. ನಾನು ನನ್ನ ಆಕ್ಷೇಪವನ್ನು ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೇನೆ. ಅದರಲ್ಲಿರುವ ಇದೆ ಅಂತ ಮನೆಗಳನ್ನು ಈಗಾಗಲೇ ಅಲ್ಲಿ 3 ನಿರ್ಣಯಗಳಾಗಿದೆ ನಂಬರ್ 7 ಒಂದು ಆ ಸ್ಥಳದ ಸರ್ವೆ ಮಾಡಬೇಕು ಅಂತ, ಮತ್ತೊಂದು ಅದಕ್ಕೆ ಕಾಂಪೌಂಡ್ ವಾಲ್ ಕಟ್ಟಬೇಕು, ಮತ್ತು 3ನೇದಾಗಿ ಅಲ್ಲಿ ಅಧಿಕೃತ ಕಟ್ಟಡವನ್ನು ತೆರವುಗೊಳಿಸಬೇಕಂತ ಒಂದು ನಿರ್ಣಯ ಆಗಿದೆ. ಈ 3 ನಿರ್ಣಯಗಳು ಸರ್ವಾನುಮತದ ನಿರ್ಣಯ ಆಗಿದೆ ಅಂತ ನೀವು ನಿಮ್ಮ ನಡವಳಿಯಲ್ಲಿ ನಮಗೆ ಬಂದು ಕೊಟ್ಟಿದ್ದೀರಿ. ಅದಕ್ಕೆ ಆಕ್ಷೇಪ ಆವತ್ತು ನಾವು ಮಾಡಿದ್ದೇವೆ. ಅಂದರೆ ಒಂದು ಈಗ ಅದರಲ್ಲಿ 2 ಈಗ ನಿರ್ಣಯದ 2 ವಿಷಯ ಅಂದರೆ ಒಂದು ಸರ್ವೆ ಮಾಡುವುದು, ಮತ್ತೊಂದು ಯಾವುದು ಬೇರೆ ತಡೆ ಬೇರೆ ಅದು ಸಹ 2 ಆಗಿದೆ. ಈಗ 3ನೇದು ಒಂದು ಅದರ ಡೆಮೊಲಿಷನ್ ಅಂದರೆ ಇದನ್ನು ತೆರವುಗೊಳಿಸಬೇಕಂತ ಒಂದು ನಿರ್ಣಯ. ಆ ವಿಷಯದಲ್ಲಿ ನಮ್ಮ ಆಕ್ಷೇಪ ಆವತ್ತು ನಾವು ವ್ಯಕ್ತಪಡಿಸಿದ್ದೇವೆ. ಅದನ್ನು ನೀವು ಸಹ ಸರ್ವಾನುಮತದಲ್ಲಿ ತೀರ್ಮಾನ ಆಗಿದೆ ಅಂತ ನೀವು ನಡವಳಿಯಲ್ಲಿ ಪುಸ್ತಕದಲ್ಲಿ ಖಂಡಿತವಾಗಿ ತಪ್ಪು. ಅಂದರೆ ನಾವು ಆಕ್ಷೇಪ ಮಾಡಿದ ನಂತರ ಸದಸ್ಯರು ಆಕ್ಷೇಪ ಮಾಡಿದ ನಂತರ ಅದು ಸರ್ವಾನುಮತ ಆಗುವುದಿಲ್ಲ, ಅದಕ್ಕೆ ಆಕ್ಷೇಪ ಉಂಟು ಅಂತ ಇದ್ದಾರೆ. ಈಗ ನನ್ನ ದೃಷ್ಟಿಯಲ್ಲಿ ಆಗಬಾರ್ದು. ನಮ್ಮ ಪಂಚಾಯಿತಿ ಎಲ್ಲ ನಿರ್ಣಯಗಳು ಸರ್ವಾನುಮತದಿಂದ ಆದರೆ ಒಳ್ಳೆಯದು, ಒಂದು ಒಳ್ಳೆಯ ಲಕ್ಷಣ. ಯಾವುದೇ ಸಭೆಗಳಲ್ಲಿ ಎಲ್ಲ ಸದಸ್ಯರನ್ನು ಒಪ್ಪಿಗೆ ಮಾಡಿಕೊಂಡೇ ಮಾಡೋದು ಒಳ್ಳೆಯದು. ಆದರೆ ಈ ವಿಷಯದಲ್ಲಿ ಈಗ ಇರುವ ಒಂದು ಅಲ್ಲಿ ಒಂದು 7 ಮನೆಗಳಿವೆ. ಆ ಮನೆಗಳ ಜಾಗದ ಬಗ್ಗೆ ಈಗ ಮೋಸ್ಟ್ಲಿ ಅವರು ಕೋರ್ಟಿಗೆ ಹೋಗಿದ್ದಾರೆ, ಏನಾಗ್ತದೆ ಕೋರ್ಟ್ ಮತ್ತು ವಿಷಯ. ಈಗ ಇರುವ ಬಿಲ್ಡಿಂಗನ್ನು ಅಲ್ಲಿ ಆಗದ ಒಂದು ಪಾಪದ ಮನೆ ಕಟ್ಟಿದೆ, ಅದನ್ನು ಡೆಮೊಲಿಷನ್ ಮಾಡಬಾರ್ದು. ಆ ನಿರ್ಣಯವನ್ನು ನೀವು ಕ್ಯಾನ್ಸಲ್ ಮಾಡಬೇಕು. ಅದು ನಾವು ಈಗ ನಿಮಗೆ ಬಹುಮತದಲ್ಲಿ ಕೆಲವೊಮ್ಮೆ ಮಾಡ್ಬೋದು, ಆದರೆ ಅದು ಬಹುಮತ ಅಂತಲ್ಲ, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆ ಒಂದು ವಿಷಯವನ್ನು ಅಂದರೆ ಆ ಡೆಮೊಲಿಷನ್ ಮಾಡುವುದನ್ನು ನೀವು ಸ್ಥಗಿತ ಮಾಡಬೇಕು. ಮತ್ತು ಯಾವ ರೀತಿ ಮುಂದಕ್ಕೆ ಏನು ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನ ಪ್ರಕಾರ ಈಗ ನಾವು ನಮಗೆ ಯಾವುದಕ್ಕೆ ರಿಸರ್ವೇಷನ್ ಇಟ್ಟಿದ್ದೇವೆ ಅದಕ್ಕೆ ಕೆಲವೊಮ್ಮೆ ಮುಂದುವರಿಬೇಕು. ಅದರಿಂದ ಇರುವ ಮನೆಯನ್ನು ನಾವು ಯಾವಾಗಲೂ ಕೆಡವುವ ವಿಷಯಕ್ಕೆ ಹೋಗಬಾರ್ದು, ಕಟ್ಟುವ ಕೆಲಸಕ್ಕೆ ಹೋಗಬೇಕು. ನಮ್ಮ ವ್ಯವಸ್ಥೆ ಅಂದರೆ ನಾವೆಲ್ಲ ಸದಸ್ಯರಾಗಿ ಎಲ್ಲ ಗ್ರಾಮದ ಕಟ್ಟುವ ಕೆಲಸಕ್ಕೆ, ಯಾವುದೊಂದು ಕೆಡುವ ವಿಷಯದಲ್ಲಿ ನಾವು ಯಾರೂ ಸಹ ಸಹಕಾರ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಆದ್ದರಿಂದ ನನ್ನ ಭಾಳ ರಿಕ್ವೆಸ್ಟ್ ಆಗಿ ನಾವು ಹೇಳ್ತೇವೆ, ನಾವು ಅದನ್ನು ನೀವು ಡೊಮಿನೇಷನ್ ಅಂದರೆ ತೆರವುಗೊಳಿಸುವ ಆ ನಿರ್ಣಯವನ್ನು ನೀವು ರದ್ದುಗೊಳಿಸಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಅಂದರೆ ಈಗ ಅದರ ಇತಿಹಾಸವನ್ನು ನಮಗೆ ಅದರ ಮೊದಲು ನಮಗೆ ಆಗಿ 1 ವರ್ಷ ಆಯಿತು. ಅದರ ಮೊದಲು ಅಲ್ಲಿ ಅದರ ಮೊದಲೇ ಆಗಿದೆ. ನಮಗೆ ಮನೆ ಕಟ್ಟಿ ನಮಗೆ ಆಗುವ ಮೊದಲೇ ಕಟ್ಟಿದ್ದಾರೆ. ಅದರ ಮೊದಲು ಅವರು ಹಕ್ಕುಪತ್ರಕ್ಕೆ ಸಹ ಅರ್ಜಿ ಕೊಟ್ಟಿದ್ದಾರೆ. ಹಕ್ಕುಪತ್ರ ಕಾಪಿ ಸಹ ಕೋರ್ಟ್ನಲ್ಲಿ ಇರ್ಬೋದು, ಕೋರ್ಟ್ನಲ್ಲಿ ಅದು ಚರ್ಚೆ ಆಗ್ಬೋದು, ಕೋರ್ಟ್ನಲ್ಲಿ ನಮ್ಮ ಡಿಸಿಷನ್ ಬರ್ಬೋದು. ಆದರೆ ನಮ್ಮ ಮಟ್ಟಿಗೆ ಇರುವ ಒಂದು ಕಟ್ಟಡವನ್ನು 7 ಮನೆಗಳು ಅಂದರೆ ಕಟ್ಟಡ ಅಂದರೆ ದೊಡ್ಡ ಕಟ್ಟಡಗಳು. ಈಗ ನಮ್ಮ ಕೋಟೆಗಾರ ಪಂಚಾಯಿತಿಯಲ್ಲಿ ಅಂಥ ಅಧಿಕೃತ ಕಟ್ಟಡಗಳು ಎಷ್ಟು ದೊಡ್ಡ ಕುಳಗಳು ತುಂಬ ತಗೊಂಡಿದ್ದಾರೆ. ತುಂಬ ಈಗ ನಮಗೆ ಗೊತ್ತಿರುವ ಹಾಗೆ ತುಂಬ ಮನೆಗಳು, ತುಂಬ ಜಾಗ ಈಗ ದೊಡ್ಡ ಸಂಸ್ಥೆಗಳು ತಗೊಂಡಿದ್ದಾರೆ. ಅದರಲ್ಲ ಈಗ ಕೇವಲ 7 ಮಂದಿ ಪಾಪದ ಮನೆ ಅವ್ರ ಮನೆ ಕಟ್ಟಿದ್ದಾರೆ. ಅದು ಡೆಮೊಲಿಷನ್ ಮಾಡೋದು ನಮ್ಮ ಮಟ್ಟಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಯಾವುದು ವಾಸ್ತವ ಅಂದರೆ ಕೆಲಸ ಫೀಸ್ ಮಾಡಲಿಕ್ಕೆ ಬಿಡಲಿಲ್ಲ, ನಾವು ಬಿಡಲಿಲ್ಲ. ಈಗ ನಾವು ಈಗ ಪಟ್ಟಣ ಪಂಚಾಯತಿಯಲ್ಲಿ ಆದದ್ದು 1 ವರ್ಷದ ನಂತರ. ಅದರ ಮೊದಲು ಅವರದೇ ಇತ್ತು. ಅವರು ಹಕ್ಕುಪತ್ರಕ್ಕೆ ಸಹ ಅರ್ಜಿ ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದ ಏನಾದರೂ ಪ್ರಯತ್ನ ಆಗಿದೆ ಪಟ್ಟಣ ಪಂಚಾಯತ್ ಎಲ್ಲ ಕೆಲಸ ಮುಗಿಸುವುದಂತ ಹೇಳಿದ್ರೆ ಈಗ ಅದು 2.40 2 ಎಕರೆ ಜಾಗ 2
40 ಎಕರೆ ಜಾಗ ಆ ಸರ್ವೆ ನಂಬರದಲ್ಲಿ ಇತ್ತು. ನಮಗೆ ಕೊಟ್ಟದ್ರಲ್ಲಿ 1.35 ಮಾತ್ರ. ಅದು 2023 ಸೆಪ್ಟೆಂಬರಲ್ಲಿ ನಮಗೆ ಎಸಿಯಿಂದ ಆದೇಶ ಆಗಿತ್ತು. ಅದರ ಪ್ರಕಾರ ಅದರ ಮೊದಲೇ ಅವರು ಹಕ್ಕುಪತ್ರಕ್ಕೆ ಅಲ್ಲಿ ಕೊಟ್ಟಿದ್ದಾರೆ. ಅದು ಗೊತ್ತಿಲ್ಲ ನಮಗೆ. ನಾನು ಈಗ ಚರ್ಚೆ ಮಾಡಿದ್ರೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಕೆಲವು ಕೋರ್ಟ್ನಲ್ಲಿ ಬರ್ಬೋದು, ಕೆಲವು ಏನಾದ್ರು ತೀರ್ಮಾನಕ್ಕೆ ಬರ್ಬೋದು, ಕೆಲವು ನಾವು ಬರ್ಬೋದು, ನಾವು ಏನಾದ್ರು ಬರ್ಬೋದು. ಈಗ ನಾನು ಏನೊಂದು ರಿಕ್ವೆಸ್ಟ್ ಮಾಡೋದು, ಈಗ ನೀವು ಮುಂದೆ ನಾವು ಸರ್ವಾನುಮತ ತೀರ್ಮಾನ ಮಾಡಿದ್ದೀವಿ ಖಂಡಿತ. ಈಗ ಈಗಲೂ ಸಹ ಹೇಳಿದ್ರು ನೀವು ಬಹುಮತದಲ್ಲಿ ತೀರ್ಮಾನ ಮಾಡೋದಕ್ಕೆ ನನ್ನಿಂದ ತಪ್ಪಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಂದರೆ ಬಹುಮತ ಯಾವ ರೀತಿಯಲ್ಲಿ ಆ ರೀತಿಯಲ್ಲಿ ಆಗ್ತದೆ. ಅದಕ್ಕಿಂತ ನಾವು ಎಲ್ಲ ತೀರ್ಮಾನಗಳು ಸರ್ವಾನುಮತದಿಂದ ಆದರೆ ಭಾಳ ಒಳ್ಳೆಯದು. ಈ ವಿಷಯಕ್ಕೆ ಒಂದು ವಿಷಯಕ್ಕೆ ಯಾವುದು ಆ ಡೊನೇಷನ್ ಮಾಡುವ ಒಂದು ವಿಷಯಕ್ಕೆ ನೀವೊಂದು ಆಕ್ಸೆಪ್ಟ್ ಕೊಡಬೇಕು. ಒಂದು ಅದನ್ನೊಂದು ಈಗ ನಾವು ಬೇಲಿ ಹಾಕಿದ್ದೇವೆ, ಕಂಪೌಂಡ್ ಹಾಕಿದ್ದೇವೆ, ಎಲ್ಲ ಹಾಕಿದ್ದೇವೆ, ಅದು ಅರಿಸ್ತಿದ್ದೆ ಮತ್ತು ಏನಾಗ್ತದೆ ಅಂತ ನೋಡಿಕೊಂಡು ಮಾಡಿದ್ದೀವಿ. ಈಗ ಡೊನೇಷನ್ ಮಾಡುವ ಒಂದು ಕ್ರಿಯೆಯನ್ನು ನೀವು ನಿಲ್ಲಿಸಬೇಕಂತ ಒಂದು ರಿಕ್ವೆಸ್ಟ್ ಮಾಡ್ತೀವಿ. ಅದರ ಬಗ್ಗೆ ನಾವು ನಮ್ಮ 6 ಮಂದಿ ಸದಸ್ಯರು ಮತ್ತು ನಮ್ಮ ನಾಮಿನೇಟ್ ಸದಸ್ಯರು ನಿಮಗೊಂದು ಮನವಿ CSCO ಕೊಟ್ಟಿದ್ದೇವೆ. ಇದು ನಿಮಗೂ ಸಹ ಒಂದು ರೈಟ್ ಮೇಲೆ ಕೊಡ್ತೇವೆ ಮತ್ತು ಎಲ್ಲರೂ ಹೋಗುವಂತೆ ಅಲ್ಲ, ಈಗ ವಾಸ್ತವ್ಯ ಇಲ್ಲ ಅದರಲ್ಲಿ, ಹೌದಾ? ವಾಸ್ತವ್ಯ ಇದ್ರೆ ಒಂದು ರೀತಿ ಬೇರೆ, ಈಗ ವಾಸ್ತವ್ಯನೇ ಇಲ್ಲಲ್ಲ ಅದಕ್ಕೆ. ಮನೆ ಕೂಡ ಸಣ್ಣ ಮನೆ ಅಲ್ಲ, ಮನೆ ಕೂಡ ದೊಡ್ಡ ಮನೆ ಕಟ್ಟಿದ್ದಾರೆ. ಇಲ್ಲಿಂದ ಅಧಿಕಾರಿಗಳು ಹೋಗುವಾಗ ಕೂಡ ಡಿಸಿಗೆ ಹೇಳುವಾಗ ಕೂಡ ಅವರ ಆ ಮಾತನ್ನ ಕೇಳಲಿಲ್ಲ. ಯಾವುದು ಅಧಿಕಾರಿಗಳನ್ನು ಈಗ ನೋಡಿ, ನಮ್ಮಲ್ಲಿ ನಮ್ಮ ಅವಧಿಯಲ್ಲಿ ತ್ಯಾಜ್ಯ ವಸ್ತುಗೆ ಅಂತ ಇಟ್ಟ ಜಾಗ ಕೋರ್ಟ್ನಲ್ಲಿ ಉಂಟು. ಇಷ್ಟರವರೆಗೆ ಅದರ ಒಂದು ಪ್ರತಿಕ್ರಿಯೆ ಸ್ವಲ್ಪ ಮಟ್ಟಿಗೆ ಅದು ಇಂಪ್ಲಿಮೆಂಟೇಷನ್ ಆಗಲಿಲ್ಲ. ಅಂದರೆ ಅದು ಅದಕ್ಕೆ ನಮ್ಮಲ್ಲಿ ಲಾಯರ್ ಇದ್ದಾರಾ ಇಲ್ಲವಾ, ಅದು ಏನಾಗಿದೆ ದೇವರಿಗೆ ಗೊತ್ತು, ನಾವು ವಿಷಯ ಅಲ್ಲ. ಅದಕ್ಕೆ ಏನು ಕೆಲಸ ಇಷ್ಟರವರೆಗೆ ನಮ್ಮಿಂದ ದೊಡ್ಡ ರೀತಿಯ ಪ್ರಗತಿ ಆಗಲಿಲ್ಲ. ಇಲ್ಲದ್ರೆ ಇಷ್ಟು ವರ್ಷ 5 ವರ್ಷದಲ್ಲಿ ಅದು ಯಾವ ಇಷ್ಟರವರೆಗೆ ಒಂದು ಜಡ್ಜ್ಮೆಂಟ್ ಆಗಿ ಬರಬೇಕಾಗಿತ್ತು. ನಮಗೆ ಕೊಡಿ ಅಂದರೆ ಜನ ಈಗ ನಾವು ಹೇಳೋದು, ಒಂದು 7 ಮಂದಿ ಪಾಪದವರು ಕಷ್ಟದಲ್ಲಿರುವವರು, ಅವರು ಕಷ್ಟದಿಂದ ಖರ್ಚು ಮಾಡಿ ಕಟ್ಟಿದ್ದಾರೆ. ಅದನ್ನು ನೀವು ಡೆಮೊನೇಷನ್ ಮಾಡುವ ಈ ಪ್ರಕ್ರಿಯೆಯನ್ನು ಖಂಡಿತವಾಗಿ ನೀವು ನಿಲ್ಲಿಸಬೇಕಂತ ರಿಕ್ವೆಸ್ಟ್. ಸೊ ಇನ್ನೂ ಮಾತ್ರ ನನಗೆ ನೀವು ಮತ್ತೆ ಸಹ ಅದರ ಬಗ್ಗೆ ಕಟ್ಟಲೇಬೇಕು, ಒಡ್ಡಲೇಬೇಕು ಅಂತ ಹೇಳಿದರೆ ಮತ್ತು ನಾವು ಅದು ಬಹುಮತದಲ್ಲಿ ಮಾಡಿದ್ರೆ ನನಗೆ ಅದಲ್ಲ ವಿಷಯ. ನಮ್ಮ ಆಕ್ಷೇಪ ಉಂಟು. ಅದಕ್ಕೆ ನಮ್ಮ ಆಕ್ಷೇಪವನ್ನು ನಿಮ್ಮ ನಿರ್ಣಯ ಪುಸ್ತಕದಲ್ಲಿ ಮೆನ್ಷನ್ ಮಾಡಿಸಿ ನಮ್ಮದು ನಮ್ಮ ಹೆಸರನ್ನು ಒಂದು ಅದರಲ್ಲಿ ಪಾಯಿಂಟ್ ಮಾಡಿಸಿ ಮಾಡಬೇಕು. ಕಟ್ಟಡ ಪೂರ್ಣಗೊಂಡಿರಲಿಲ್ಲ, ಅಂದರೆ ಫೌಂಡೇಶನ್ ಹಂತದಲ್ಲಿದ್ದ ಕಟ್ಟಡ ನಂತರ ನಮ್ಮ ಹೆಸರಿಗೆ ಕಾದಿರಿಸಿದ ನಂತರವೇ ಅಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭವಾಗಿದೆ. ನಾನು ಇದರ ಬಗ್ಗೆ ಹಲವು ಬಾರಿ ಮುಖ್ಯಾಧಿಕಾರಿಯವರಲ್ಲಿ ಹೇಳಿದ್ದೇನೆ. ತಾವು ಕೂಡ ಆ ಪ್ರದೇಶಕ್ಕೆ ಬಂದು ಪರಿಶೀಲಿಸಿದ್ದೀವಿ. ನೀವು ಪದೇ ಪದೇ ಹೇಳಿದರೂ ಕೂಡ ಅಲ್ಲಿ ನಾವು ಕಾನೂನಿಗೆ ಬೆಲೆ ಕೊಡದೆ ಅಲ್ಲಿ ಕಟ್ಟಡವನ್ನು ಅನಧಿಕೃತವಾಗಿ ಕಟ್ಟುವಂಥ ವ್ಯವಸ್ಥೆ ಮಾಡಲಾಗಿದೆ. ಮತ್ತೊಂದು ಹೇಳಿದರೆ ಅಲ್ಲಿ ಕಟ್ಟಿರುವವರು ಯಾರು ಕೂಡ ಸ್ಥಳೀಯರಿಲ್ಲ. ನನ್ನ ಗಮನಕ್ಕೆ ಬಂದಿರುವ ಹಾಗೆ ಅಲ್ಲಿ ಸರ್ಕಾರಿ ಜಾಗ ಹಲವು ವರ್ಷಗಳಿಂದ ಇದ್ದರೂ ಕೂಡ ಅಲ್ಲಿ ಒಂದು SST 35 ಮನೆಗಳು ಇದ್ದರೂ ಕೂಡ ಅಲ್ಲಿ ಬಿಕ್ಕನಗರ ಪರಿಸರದಲ್ಲಿ ತುಂಬ ಬಡ ಕುಟುಂಬಗಳಿದ್ದರೂ ಕೂಡ ಅಲ್ಲಿ ಯಾವುದೇ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟುವಂಥ ಮಟ್ಟಕ್ಕೆ ಯಾರೂ ಕೂಡ ಕೈ ಹಾಕಲಿಲ್ಲ ಅಲ್ಲಿಯ ಸ್ಥಳೀಯರು. ಈಗಾಗಲೇ ಅಲ್ಲಿ ನಮಗೆ ಬೇರೆ ಬೇರೆ ವಿಷಯಕ್ಕೆ ಅಲ್ಲಿ ಜಾಗದ ಕೊರತೆ ಕೂಡ ಇತ್ತು. ನಮಗೆ ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೂ ಕೂಡ ಅಲ್ಲಿ ಜಾಗದ ಕೊರತೆ ಇತ್ತು. ನಾನು ಹೇಳುವ ಈಗ ಏನಾಗಿದೆ ಅಂದರೆ ಅಲ್ಲಿ ನಾವು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಆ ಕಟ್ಟಡಗಳನ್ನು ಕೆಡವಿ ನಂತರ ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸ್ಬೋದು. ಇವರು ಹೇಳಿದಾಗೆ ಅಲ್ಲಿ ಯಾರು ಬಡವರು ಅಂತ ಹೇಳ್ತಾ ಇದ್ದಾರೆ, ಬಡವರು ಅಂಥವರನ್ನು ಒಂದು ವೇಳೆ ಗುರುತಿಸಿ ಒಂದು ಕಾನೂನಿನ ರೀತಿಯಲ್ಲಿ ಯಾವೆಲ್ಲ ಪ್ರಕ್ರಿಯೆಯನ್ನು ಸಮಯೋಚಿತವಾಗಿ ಜಾರಿಗೆ ತಂದು ಇನ್ನು ನಾವು ಏನು ಮಾಡ್ತೇವೆ, ಇಲ್ಲಿ ನಮ್ಮದೇ ವಾರ್ಡ್ ಅಂದರೆ ಅಲ್ಲಿಂದ ಒಂದು 800 ಮೀಟರ್ ದೂರದಲ್ಲಿ ಕಾಯರ್ಮಂಜಲ್ ಪ್ರದೇಶದಲ್ಲಿ ನಾವು ವಸತಿ ನಿವೇಶನಕ್ಕೆ ಅಂತ ಅಲ್ಲಿ ಕಳೆದ 4-5 ವರ್ಷದ ಹಿಂದೆ ಇಟ್ಟಿದ್ದೇವೆ. ಇವರು ಏನು ಹೇಳ್ತಾ ಇದ್ದಾರೆ 7 ಮಂದಿ, ಒಂದು ವೇಳೆ ಅವರು ಬಡವರು ಅವರ ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿ ನಂತರ ಅಲ್ಲಿ ವಸತಿ ನಿವೇಶನಕ್ಕೆ ಏನು ಇಟ್ಟಿದ್ದೇವೆ ಅಲ್ಲಿ ಅವರಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ನೀಡಿ ಅಲ್ಲಿ ವಸತಿ ನಿವೇಶನವನ್ನು ಅವರಿಗೆ ಮುಂದೆ ನೀಡುವಂಥ
ಪ್ರಕ್ರಿಯೆಯನ್ನು ನಾವು ಮಾಡಬೇಕು. ಈಗ ಅಲ್ಲಿ ನಾವೇನು ಕಳೆದ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಿದಂತೆ ಅಲ್ಲಿ ಬೇಲಿ ಹಾಕಿ ಅದಕ್ಕೆ ಒಂದು ನಾಮಫಲಕ ಎಲ್ಲ ಹಾಕಿದ್ದೇವೆ. ಮತ್ತೇನಂದ್ರೆ ಅಲ್ಲಿ ಒಂದು CC ಕ್ಯಾಮರಾಗಳು ಹಾಕಬೇಕು. ಯಾಕಂದ್ರೆ ಅಲ್ಲಿ ಈಗ ಬೇಲಿ ಹಾಕಿದ್ರು ಕೂಡ ಅಲ್ಲಿ ಕೆಲವೊಂದು ಹೊಯ್ಗೆ ಇದೆಲ್ಲ ಸಪ್ಲೈ ಆಗಿದೆ. ಈಗ ನಂತರವು ಮುಖ್ಯಾಧಿಕಾರಿಯವರ ಗಮನಕ್ಕೆ ಬಂದಿರ್ಬೋದು. ಅದೇ ರೀತಿ ಅಧ್ಯಕ್ಷರು ಕೂಡ ಅದೇ ದಾರಿಯಲ್ಲಿ ದಿನನಿತ್ಯ ನೋಡ್ತಾ ಇದ್ದೀರಿ. ನಾವು ಯಾವ ಕಟ್ಟಡ ಅದು ಯಾವ ಹಂತದಲ್ಲಿತ್ತು ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದೆ. ಯಾಕಂದರೆ ನೀವು ಕಳೆದ 2 ವರ್ಷದಿಂದ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತೀವಿ. ತಮ್ಮ ಗಮನಕ್ಕೂ ಬಂದಿರ್ಬೋದು. ಅಲ್ಲಿ ನೀವು ಓಡಾಡುವಾಗ ನೋಡಿರ್ಬೋದು. ಆದ್ದರಿಂದ ಅದೇನು ಈಗ ಏನು ನಾವು ಕಳೆದ ಸಾಮಾನ್ಯ ಸಭೆಯಲ್ಲಿ ಏನು ತೀರ್ಮಾನಗೊಂಡಿದ್ದೀವಿ, ಆದಷ್ಟು ಬೇಗ ಅದು ಬೇಲಿ ವ್ಯವಸ್ಥೆಯನ್ನು ಕೂಡ ಆದಷ್ಟು ಬೇಗ ಈಗಾಗಲೇ 45 ದಿವಸ ಕಳೆದಿದೆ. ಆದರೂ ಕೂಡ ಅಲ್ಲಿ ಬೇಲಿ ಕಂಪ್ಲೀಟ್ ಆಗಲಿಲ್ಲ. ಈಗ ಕಂಬ ಹಾಕಿದ್ದಷ್ಟೇ, ಕಂಬ ಹಾಕುವ ಪ್ರಕ್ರಿಯೆ ಮಾತ್ರ ಆಗಿದೆ ಅಷ್ಟೇ, ಬೇರೆ ಯಾವುದೇ ಇದು ಆಗಲಿಲ್ಲ. ಆದ್ದರಿಂದ ಅದನ್ನು ಈ ಒಂದು 7 ದಿವಸದ ಒಳಗೆ ಆದಷ್ಟು ಬೇಗ ಬೇಲಿ ಹಾಕಿ ನಂತರ ಏನು ಅನಧಿಕೃತ ಕಟ್ಟಡ ಇದೆ ಅದನ್ನು ತೆರವುಗೊಳಿಸಬೇಕು ಆದಷ್ಟು ಬೇಗ. ಅವರು ಬಡವರು ಹಾಗಿದ್ರೆ ಒಂದು ವೇಳೆ ಅದು ಮನೆ ನಿವೇಶನ ನಮ್ಮ ಕಾಯಕ ಮಜಲಲ್ಲಿ ಏನಾದರೂ ಕೊಡುವ ವ್ಯವಸ್ಥೆ ಇದ್ರೆ ಅದರಲ್ಲಿ ಅವರ ದಾಖಲೆಯನ್ನು ಪರಿಶೀಲನೆ ಮಾಡಿಸಿ ಮತ್ತೆ ಕೊಡುವ ಒಂದು ಪ್ರಯತ್ನವನ್ನು ಮಾಡಿ. ಅವರು ಈಗ ಹೇಳಿದ್ದು ಲಾಸ್ಟ್ ಟೈಮ್ ಸಭೆಯಲ್ಲಿ ತೀರ್ಮಾನದ್ದು ಅಲ್ಲಿ ಬೇಲಿ ಹಾಕಿ ಇದು ಮಾಡಬೇಕು ಮತ್ತೆ ಕಾನೂನು ಪ್ರಕಾರವಾಗಿ ಕೈಗೊಳ್ಳಿ. ಸಡನ್ಲಿ ಈಗ ಡೆಮೊಲಿಷ್ ವಿಷಯ ಯಾಕೆ ಬಂತು ಅಂತ ಗೊತ್ತಿಲ್ಲ. ಇತ್ತ ಲಾಸ್ಟ್ ಟೈಮ್ ಸಭೆಯಲ್ಲಿ ಆಗಿತ್ತಾ ಆಗ ನೀವು ಯಾವುದು ತೆರವುಗೊಳಿಸಲಿಕ್ಕಿಂತ ಈಗ ಸಂಪೂರ್ಣ ಬೇಲಿ ಅದನ್ನು ಹಾಕಿ ಅದನ್ನು ಕಾನೂನಿಗೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಒಂದು ಕಟ್ಟಡ ಕಟ್ಟಿ ಆಗಿದೆ ಆಲ್ರೆಡಿ. ಮನೆಗೆ ಒಂದು ಕಟ್ಟಬೇಕಾದೊಂದು ಏನಿಲ್ಲದೊಂದು 7-8 ಲಕ್ಷ ಪಾಪದ ಬಂಗಾರ ಇಟ್ಟು ಮಾಡಿದಂಥ ಕೆಲವು ಮಾಹಿತಿ ಬಂದಿದೆ ಅಂತ ಮನೆ ನಾವು ಹೊಡಿಬೇಕೆಂತ ಕಾನೂನು ರೀತಿಯಲ್ಲಿ ಅವರು ಇದು ಮಾಡಿ ಮತ್ತೆ ನೋಡುವ ಅಂತ. ಈಗ ಬೇಲಿಯಾಗಿ ಏನೋ ಅಲ್ಲಿ ಅನಧಿಕೃತ ಕಟ್ಟಡ ಆಗದ ರೀತಿಯಲ್ಲಿ ನೋಡುವ ಜವಾಬ್ದಾರಿ ಅವರು ಹೇಳಿದಾಗೆ CC ಕ್ಯಾಮರಾವನ್ನು ಹಾಕಿಟ್ಟು ನೋಡಿ ಒಳ್ಳೆಯದು ಅಂತ ಕಾಣ್ತದೆ. ಆದ ಮನೆ ನೋಡುವುದು ಸರಿಯಲ್ಲ ಅಂತ ಕಾಣುತ್ತೆ ಅಭಿಪ್ರಾಯ. ಇಲ್ಲ ಒಂದು ವಿಷಯ ನಾನು ಡೆಮೊಲಿಷನ್ ವಿಷಯ ಮಾಡಲಿಲ್ಲ. ಯಾವ್ದು ಯಾವ ಸಹ ನಮ್ಮ ಮನೆಯಲ್ಲಿ ನಮ್ಮ ಆಗಿದೆ ಆಗಲಿಲ್ಲ. ಸರ್ಕಾರಿ ಜಾಗೆಯನ್ನು ಉಳಿಸುವಂತ ಪ್ರಯತ್ನ ಮಾಡಿದೆ. ಈಗ ನೀವು ಇದರಲ್ಲಿ ಈಗ ಅದು ಡೊನೇಷನ್ ಮಾಡೋದು ನಾವು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡೋದು ಡೊನೇಷನ್ ಮಾಡಬಾರ್ದು. ಅದನ್ನು ಉಳಿಸಿಕೊಂಡು ಮುಂದಿನ ಇದಕ್ಕೆ ನೀವು ಒಂದು ಅವಕಾಶ ಕೊಡಬೇಕು. ಬೇಲಿ ಹಾಕಿದ್ದೀರಿ, ಬೋರ್ಡ್ ಹಾಕಿದ್ದೀರಿ, ಇನ್ನು ಯಾವ ಅದಕ್ಕೊಳಗೆ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಮಾಡಿ ಜನರ ಒಳಗೆ ಕೊಟ್ಟರೆ ನೀವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ. ಆದ್ದರಿಂದ ಈಗ ಇರುವ ನಮ್ಮ ಮುಂದಿನ ಅಲ್ಲೇನೋ ಅಭಿವೃದ್ಧಿ ಮಾಡುವ ಆ ಸಂದರ್ಭದಲ್ಲಿ ಅಷ್ಟರವರೆಗಾದರೂ ಅದು ಆಗ ಇರಲಿ. ಮುಂದಿನ ಅವಧಿಯಲ್ಲಿ ಈಗ ಇರಲಿ. ನಾವು ಇಷ್ಟು ಮಂದಿ 9 ಮಂದಿ ನಿಮಗೆ ಸಹಿ ಮಾಡಿ ಸಿಗ್ನೇಚರ್ ಮಾಡಿ ಕೊಟ್ಟಿದ್ದೇವೆ. ನಮ್ಮ ಒಂದು ಇದಕ್ಕೆ ನೀವು ಒಂದು ಗೌರವ ಕೊಟ್ಟು ಈಗ ಹೊರಗಿನ ವಿಷಯ ಅಂದರೆ ಹೊರಗಿನ ನಮ್ಮ ಕೋಟೆಕಾರನ ಮಟ್ಟಿಗೆ ನಾನು ಈಗ ಈ ಸಂದರ್ಭದಲ್ಲಿ ಏಕೆ ಹೇಳಿದ್ದೇನೆಂದರೆ ಕೋಟೆಕಾರನ ಮಟ್ಟಿಗೆ ನಾನು ಸಹ 30 ವರ್ಷದಿಂದ ಪಂಚಾಯತ್ ಸದಸ್ಯನಾಗಿ ಇದ್ದವು. ಇಲ್ಲಿ ಯಾವ ರೀತಿಯ ಒಂದು ರಾಜಕೀಯ ವ್ಯವಸ್ಥೆ ಅಂದರೆ ಬಲಾಢ್ಯರು ಅವರೊಂದು ಎಲ್ಲ ನನ್ನ ಪಕ್ಷದಲ್ಲಿ ನನ್ನ ಪಕ್ಷವನ್ನು ಗೊತ್ತಲ್ಲ, ಒಟ್ಟು ವ್ಯವಸ್ಥೆಗಳು ಆ ರೀತಿ ಅವರು ಸ್ವಪ್ರತಿಷ್ಠೆಗಾಗಿ ತುಂಬ ಕೆಲಸಗಳು ಆಗ್ತಾ ಉಂಟು. ಮುಂದೆ ಅದು ಎಲ್ಲಿ ಪಂಚಾಯತಿ ಬಿಟ್ಟು ಕೆಲವು ದೇವಸ್ಥಾನಗಳನ್ನು ಸಹ ಬಿಟ್ಟಿರುವುದಿಲ್ಲ. ಎಲ್ಲರೂ ಸ್ವಪ್ರತಿಷ್ಠೆಗೆ ಬೇಕಾಗಿ ಏನೆಲ್ಲ ಮಾಡ್ತಾರೆ, ಒಂದು ಒಟ್ಟು ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಆ ವ್ಯವಸ್ಥೆಗಳಿಂದ ನಾವು ಪಂಚಾಯತ್ ಸದಸ್ಯರು ಎಲ್ಲರಿಗೂ ಒಂದು ಐಕ್ಯತೆಯಿಂದ ಇದ್ದೇವೆ. ಮತ್ತು ಒಂದು ವಿಷಯ ಅಂದರೆ ಈ ಒಂದು ಕಟ್ಟಡ ಉಂಟು, ಆ ಕಟ್ಟಡವನ್ನು ನಮ್ಮ ಎದುರಲ್ಲಿ ನಾವೊಂದು ಕೆಡವ ಒಂದು ಪ್ರಕ್ರಿಯೆ ಖಂಡಿತವಾಗಿ ಅದೊಂದು ಪಾಪದ ಕೆಲಸ. ಈಗ ಬೇರೆ ರಾಜ್ಯಗಳಲ್ಲಿ ಬುಲ್ಡೇಜರ್ನಲ್ಲಿ ಕಟ್ಟಡ ಕೆಡವುತ್ತಾರೆ ಅಂತ ಹೇಳಿಕೊಂಡು ನಾವು ಹೇಳ್ತಾ ಇದ್ದೇವೆ. ನಮ್ಮ ಊರಿನಲ್ಲಿ ಅಂತ ಒಂದು ಕಟ್ಟಡ ಕೆಡವ ಒಂದು ಕ್ರಿಯೆ. ಬಾಕಿಗೆ ನಾವು ಬೇರೆ ಹಾಕೋದ್ರ ಬಗ್ಗೆ ನಾವು ಏನು ಅಕ್ಸೆಪ್ಟ್ ಮಾಡಲಿಲ್ಲ. ಈಗ ನಾವು CC ಕ್ಯಾಮರಾ ಹಾಕ್ಬೇಕಂತ ಹೇಳಿದ್ದಕ್ಕೆ ನಾವು ಇನ್ನು ಯಾರು ಅದರೊಳಗೆ ಅಲೌಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಆಗಬಾರ್ದು. ಮುಂದಿನ ಈಗ ಏನಾದರೂ ಕಾನೂನು ಕ್ರಮ ಏನಾಗ್ತದೆ ಆದ್ದರಿಂದ ಅಷ್ಟವಾದರೂ ನಾವು ವೇಟ್ ಮಾಡೋದು ಒಳ್ಳೆಯದು ಅಂತ ಅಧ್ಯಕ್ಷರ ಮತ್ತೆ ನಾವು ರಿಕ್ವೆಸ್ಟ್ ಮಾಡಿ ಮಾಡು. ಮತ್ತು ನೀವು ಹೊರಗಿನ ಒತ್ತಡ ಮಾಸ್ತಿ ನನಗೂ ಗೊತ್ತಾಗ್ತದೆ. ಕೆಲವೊಮ್ಮೆ ಹೊರಗಿನ ಒತ್ತಡ ಬೇರೆ ರೀತಿಯಲ್ಲಿ ಇರಬಹುದು. ಆದರೂ ಸಹ ನಾವು ಪಂಚಾಯತ್ ಸದಸ್ಯರು ನಾವು ಈಗ ಅವಾಗೆಲ್ಲ 17 ಮಂದಿ ಒಂದು ಇದರಲ್ಲಿದ್ದೇವೆ. ನಿಮ್ಮ ಎಲ್ಲರ ವಿಷಯಕ್ಕೂ ನಾವು ಒಂದು ವ್ಯವಸ್ಥೆಗೆ ಇದ್ದೇವೆ. ಈಗ ನೀವು ಬೇರೆ ಒಂದು ವಿಷಯಕ್ಕೆ ನಾವು ಶಾಸಕರೊಟ್ಟಿಗೆ ಹೋಗುದು ಅಲ್ಲ ಮಂತ್ರಿಗಳೊಟ್ಟಿಗೆ ಹೋಗುದು ಎಲ್ಲ ನಾವು ಒಟ್ಟಿಗೆ ಉಂಟು ನಮ್ಮ ಎಲ್ಲ ಕಡೆಗೆ ಒಟ್ಟಿಗೆ ಭಾಳ ಸಂದದಲ್ಲಿ ಮಾಡ್ಬೋದು.
ಈ ವಿಷಯದಲ್ಲಿ ನೀವೊಂದು ದೃಢ ನಿರ್ಧಾರಕ್ಕೆ ನಾವು ಇದನ್ನೊಂದು ಸ್ವಲ್ಪ ಮಟ್ಟಿಗೆ ಏನಾಗ್ತದೆ ಅಂತ ನೋಡಿ. ನಾನು ಮುಂದೆ ನಾವು ಅಭಿವೃದ್ಧಿ ಮಾಡುವಾಗ ನಮ್ಮ ಪರವಾಗಿ ಅದು ಬಂದರೆ ನಾವು ಅದನ್ನು ಡೊನೇಷನ್ ಮಾಡಿ, ಇಲ್ಲದ್ರೆ ಆ ಬಿಲ್ಡಿಂಗ್ ಅನ್ನು ನಮ್ಮ ಉಪಯೋಗಕ್ಕಾದ್ರೂ ಉಪಯೋಗಿಸ್ಬೋದು ಅಂತ ಹೇಳಿ ಆ ವ್ಯವಸ್ಥೆಗೆ ಮಾಡಬೇಕಂತ ಮತ್ತೊಮ್ಮೆ ಹೇಳ್ತೀನಿ. ನಿಮ್ಮ ಈ ಬಹುಮತದಲ್ಲಿ ಮತ್ತೊಮ್ಮೆ ಏನು ನೀವು ಫೈನಲ್ ಆಗಿ ಅದು ಮಾಡಲೇಬೇಕು ಅಂತ ಇದ್ದರೆ ನಮ್ಮ ಆಕ್ಷೇಪವನ್ನು, ನಮ್ಮ 9 ಮಂದಿ ಆಕ್ಷೇಪವನ್ನು ರೈಟಿಂಗ್ ನೀವು ನಿರ್ಣಯದಲ್ಲಿ ಬರೆಸಿ ತೆಗೆದುಕೊಂಡು ನಮಗೊಂದು ಆ ಒಂದು ಪಾಪದ ಕೆಲಸದಲ್ಲಿ ನಾವು ಭಾಗಿಯಾಗುವುದಿಲ್ಲ ಅಂತ. ನಾಮನಿರ್ದೇಶಿತ ಸದಸ್ಯರ ಆಕ್ಷೇಪಣೆ ಲೆಕ್ಕಕ್ಕೆ ಬರ್ತದ? ಲೆಕ್ಕಕ್ಕೆ ಬರ್ತದೆ, ಬರದೇನಿಲ್ಲ. ಅಭಿಪ್ರಾಯ ಕೇಳಿ. ಕಾನೂನಲ್ಲಿ ಹೇಗೆ ಉಂಟು ಹಾಗೆ ಮಾಡಿ. ನಾವು ನಮ್ದು ಉಂಟಲ್ಲ, ಈಗ ನಾವು ನಮ್ಮದು ನಮಗೆ ಗೊತ್ತಿಲ್ಲ ಅವರು ಸಭೆಗೆ ಬರ್ಬೋದು, ನಮ್ಮೊಟ್ಟಿಗೆ ಚಹಾ ಕುಡಿಬಹುದು, ಮತ್ತೆ ತಗೊಳ್ಬಹುದು, ನಮ್ಮಾಗಿ ಚರ್ಚೆ ಎಲ್ಲ ಚರ್ಚೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಮಗೆ ಕೂಡ ಏನಾದ್ರು ಕೇಳ್ಬಹುದು. ನೀವು ಕೂಡ ಹೇಳಿದ್ರೆ ಈಗ ಅಲ್ಲ ಸುಚಿತ್ರ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡುವ ನಾವು ಮಾಡಬೇಕು. ವೋಟಿಂಗ್ ಇದೆ ಏನಿಲ್ಲ. ಮಾತಾಡ್ಬೋದು, ಜಗಳ ಮಾಡ್ಬೋದು. ಅದಕ್ಕೆ ಅದರ ಪರ್ಮಿಷನ್ ಇಲ್ಲ. ಇದಕ್ಕೆ ಆಕ್ಷೇಪಣೆ ಈಗ ಎಷ್ಟು ಇವರದಿಲ್ಲ 6 ಮಂದಿ ಅಂತ ಮಾಡ್ತಾರೆ. ಅಲ್ಲ ಅದು ಕಾನೂನಲ್ಲಿ ನೋಡಿ, ಅದು 3 ಮಂದಿಯನ್ನು ಸೇರಿಸಿದ್ರೆ ಕಾನೂನಲ್ಲಿ ಅವಕಾಶ ಮಾನ್ಯ ಪ್ರತಿಪಕ್ಷ ಸದಸ್ಯರು, ದಯಮಾಡಿ ನೀವು ನನ್ನನ್ನು ಸಾರ್ ಅಂತ ಸಂಬೋಧಿಸಬೇಡಿ. ಅಲ್ಲ ಕೂತ್ಕೊಳ್ಳಿ. ಅಲ್ಲ, ವೋಟಿಂಗ್ ರೈಟ್ ಬರುವಾಗ ಸಭೆಯಲ್ಲಿ ಯಾವುದೇ ಇದ್ದಿದ್ರು ಚುನಾಯಿತ ಜನಪ್ರತಿನಿಧಿಗಳಿಗೆ ಮಾತ್ರ ವೋಟಿಂಗ್ ರೈಟ್. ನಾಮನಿರ್ದೇಶಿತ ಸದಸ್ಯರಿಗೆ ಈ ವಿಷಯದಲ್ಲಿ ಈ ಒಂದು ಮನತೆ ಇದನ್ನ ಮಾಡುವ ವಿಷಯದಲ್ಲಿ, ಅನ್ವೇಷಣೆ ಮಾಡುವ ವಿಷಯದಲ್ಲಿ ಯಾವ ವೋಟಿಂಗ್ ಬೇಡ ಅಂತ ಹೇಳಿ ಅವರು ಹೇಳ್ತಾ ಅಲ್ಲ, ಇದ್ದಾರೆ. ನಿಮ್ಗೆ ಮಾಹಿತಿಗೆ ಅಲ್ಲಿ ನಿರ್ಣಯ ಮಾಡುವುದನ್ನು ಅದರಲ್ಲಿ ಈಗ ವೋಟಿಂಗಿಗೆ ಹಾಕಿದ್ದಾರೆ. ಈಗ ಅದು ವೋಟಿಂಗಿಗೆ ಹಾಕಿದ್ದಾರೆ. ಆದ್ರಿಂದ ನಾಮನಿರ್ದೇಶಿತ ಸದಸ್ಯರಿಗೆ ವೋಟಿಂಗ್ ಮಾಡೋದ್ರಲ್ಲಿ ಬರುವುದಿಲ್ಲ. ನೀವು ಆಕ್ಷೇಪಣೆ ಏನು ಹೇಳ್ಬೋದು, ಅಲ್ಲಿ ವೋಟಿಂಗ್ ರೈಟ್ 17 ನಮಗೆ ಗೊತ್ತಿಲ್ಲ ಕಾನೂನು, ನಮಗೆ ಕಾನೂನು ಗೊತ್ತಿಲ್ಲ. ನಿಮ್ಗೆ ನಾವು ಓದ್ತೇವೆ ಪುಸ್ತಕದಲ್ಲಿ ಅಂತ. ಜಾಗ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರು ಹಾಕ್ಬಿಡ್ಬೋದು, ಅದು ಬೇಡ. ಅದಕ್ಕೆಲ್ಲ ಮಾಡೋದು ಆ ವಿಷಯಕ್ಕೆ ಸಂಬಂಧಪಟ್ಟಂತಲ್ಲ. ಆದ್ರೆ ಒಟ್ಟು ಗ್ರಾಮದ ದೃಷ್ಟಿಯಿಂದ ನಾವು ಹೇಳುದು, ಒಬ್ಬ ಪಾಪದ ವ್ಯಕ್ತಿ 1300 ಸ್ಕ್ವೇರ್ ಫೀಟ್ನ RCC ಮನೆ ಕಟ್ಟಲಿಕ್ಕೆ ಸಾಧ್ಯ ಇದೆ. ಒಂದು ಪಾಪದ ವ್ಯಕ್ತಿ ಸರ್ಕಾರಿ ಕೋಟೆಗೆ ನಾನು ಮಾತಾಡ್ತೀನಿ, ಹೇಳಿದಕ್ಕೆ ಮಾತ್ರ ನಾವು ಚರ್ಚೆ. ಒಂದು ಪಾಪದ ವ್ಯಕ್ತಿ ಕೋಟೆಗಾರ ಪಟ್ಟಣ ಪಂಚಾಯತಿನ ಹೆಸರಿನಲ್ಲಿರುವ ಜಾಗಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟು ಖರೀದಿಸಲಿಕ್ಕೆ ಅವನಿಗೆ ಸಾಧ್ಯ ಇದೆ. ಒಂದು ಪಾಪದ ವ್ಯಕ್ತಿ ಅಂತೇಳಿ ಅವನಿಗೆ ದಾಖಲೆ ಇರಬೇಕಾದ್ರೆ ಅವನಿಗೆ ವಾರ್ಷಿಕ ಆದಾಯ ಎಷ್ಟಿರಬೇಕು ಹೇಳಿ, ನೀವು ಹೇಳಿದ್ರು. ಕಳೆದ ಸಾಮಾನ್ಯ ಸಭೆಯಲ್ಲಿ ನಿಮ್ಮವರೇ ಹೇಳಿದ್ರು, ನಮ್ಮ ಚಿನ್ನಾಭರಣ ಕರಿಮನೆ ಇಟ್ಟು 1 ಲಕ್ಷ ಕೊಟ್ಟು ಸೆನ್ಸಿಗೆ 1 ಲಕ್ಷ. ಒಂದು ಪಾಪದ ವ್ಯಕ್ತಿ ಅವನಿಗೆ ಪಂಚಾಯತ್ ಕಡೆಯಿಂದ ಅವನಿಗೆ ಯಾವುದೇ ಮನೆ ನಿವೇಶನ ಕೊಡಬೇಕಾದ್ರೆ 2.25 ಮೊದಲ 5 ಸೆನ್ಸ್, ಆಮೇಲೆ 1 ನಿಮಿಷ ಮೇಡಮ್ ನಾನು ಹೇಳ್ತೀನಿ ಫಸ್ಟ್ ಕೇಳಿ, ಆಮೇಲೆ 3.5 ಸೆನ್ಸ್ ಕೊಡಬೇಕಂತುಂಟು, 3 ಸೆನ್ಸ್ ಕೊಡಬೇಕಂತುಂಟು, 2.25 ಅಥವಾ 3 ಸೆನ್ಸ್ ಕೊಡಬೇಕಂತ ಉಂಟು ಕಾನೂನಿದೆ. ಒಂದು ಪಾಪದ ವ್ಯಕ್ತಿ 15 ಸೆನ್ಸ್ ಜಾಗ ತೆಗೆದು 1300 ಸ್ಕ್ವೇರ್ ಫೀಟ್ ಮನೆ ಕಟ್ಟಿ 1 ಲಕ್ಷದಾಗೆ 15 ಲಕ್ಷ ಅವನು ಜಾಗದ ಮಾಲೀಕರಿಗೆ ಕೊಡಬೇಕಾದ್ರೆ ಆ ವ್ಯಕ್ತಿ ಪಾಪದವರ ಲಿಸ್ಟಲ್ಲಿ ಬರ್ತೇನೆ ಅಂತ ನಾವು ನೋಡ್ಬೇಕು ಹೇಳಿ ಪರಿಶೀಲನೆ ಮಾಡಬೇಕು. ಅದಕ್ಕೆ ನಮ್ಮ ಸದಸ್ಯರು ಏನು ಹೇಳಿದ್ರೆ, ಅವರು ಮನಪೂರ್ವಕವಾಗಿ ಅವರ ಬಡವರಿಗೆ ಯಾವುದೇ ರೀತಿಯಾದಂಥ ಅನ್ಯಾಯ ಮಾಡಲಿಲ್ಲ. ಅವರಿಗೆ ಮನೆ ನಿವೇಶನ ಖಂಡಿತ ನಾವು ಕೊಡ್ತೇವೆ ಅಂತೇಳಿ ಇವರು ಭರವಸೆ ಕೊಟ್ಟಿದ್ದಾರೆ. ನಾವು ಕೂಡ ನೀವು ಹೇಳಿದ್ದಕ್ಕೆ ನಾವು ಅವರೊಟ್ಟಿಗೆ ಸೇರ್ತೇವೆ. ಅದಕ್ಕೆ ನಾವು ಎರಡೇ ಮಾತಿಲ್ಲ. ಒಂದು ನಿಮಿಷ ಬಡವರಾಗಿದ್ದರಿಂದ ನಾವು ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ಒಂದು ತಂಡ ಮಾಡಿ, ನಮ್ಮ ಇಲ್ಲಿಯ ಶಾಸಕರು ಉನ್ನತ ಸ್ಥಾನದಲ್ಲಿ ರಾಜ್ಯ ಸರ್ಕಾರದಲ್ಲಿ ಇರೋದ್ರಿಂದ ಒಟ್ಟು ಎಷ್ಟು ಸರ್ಕಾರಿ ಜಾಗ ಇದೆ ಆದಷ್ಟು ಅದನ್ನು ವಸತಿ ನಿವೇಶನಕ್ಕೆ ನಾವು ಅದನ್ನು ಪರಿವರ್ತನೆ ಮಾಡಿ ಎಲ್ಲರಿಗೆ ನಾವು ಅದನ್ನು, ಬಡವರಿಗೆ ತುಂಬ ಮಂದಿ ಇದ್ದಾರೆ, 1200 ಜಾಸ್ತಿ ಅರ್ಜಿ ಹಾಕಿ ಕೂತ್ಕೊಂಡವರಿದ್ದಾರೆ. ನೀವು ಅದೇ ಬಡವರಾದರೆ ಅವರನ್ನು ಎಕ್ಕಿ ಕೊಡ್ತಿದ್ರೆ ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ನಮ್ಮ ಸದಸ್ಯರು ಅದಕ್ಕೆ ಆಕ್ಷೇಪ ಆಗ್ತಿರಲಿಲ್ಲ. ನಿಮ್ಮ ಮನವಿಯನ್ನು ಕೂಡ ಪುರಸ್ಕರಿಸಿದ್ದಾರೆ, ಇವರ ಮನವಿಯನ್ನು ಕೂಡ ಪುರಸ್ಕರಿಸಿದ್ದಾರೆ. ಇನ್ನು ಅದರ ಬಗ್ಗೆ ನಿರ್ಧಾರ ನಮ್ಮ
ಅಧ್ಯಕ್ಷರು ಉಪಾಧ್ಯಕ್ಷರು ಮುಖ್ಯಾಧಿಕಾರಿ ಅವರಿಗೆ ಬಿಟ್ಟರು. ಆಕ್ಷೇಪಣೆಗೆ ಎಷ್ಟು ಮಂದಿ ಅದುಂಟು? ನಮ್ಗೆ 6 ಮಂದಿ. ನಾವು ಡೆಮೊಲಿಷ್ ಮಾಡಲಿಕ್ಕೆ ಮಾತ್ರ ಡೆಮೊಲಿಷ್ ಅಲ್ಲ, ಅದೇ ಆಕ್ಷೇಪಣೆ ಇದ್ದವರು ಪರಿಸರ ಹತ್ರ ಕೇಳಬೇಕು. ಅಲ್ಲಿ ನಡುಕು ಮೇಲೆ ಮಾತ್ರ ಡೆಮಾಲಿಷ್ ಮಾಡಲಿಕ್ಕೆ ಅಪ್ಪನೇ ಇರುವ ರೆಡಿ ಇಲ್ಲ ಎಲ್ಲ ಕಡೆ ನೋಟ್ ಮಾಡಿ ನೋಟ್ ಮಾಡಿ ಎಲ್ಲ ಕಡೆ ನಾವು ಆ ಕೆಡವು ವಿಷಯಕ್ಕೆ ನಾವು ಇಲ್ಲಿ ಮಾಡಲಿಕ್ಕೆ ಒಟ್ಟಿಗೆ ನಾವಿದ್ದೇವೆ. ನಾವು ಯಾವುದೇ ನಾವು ಈಗ ಕೆಲವೊಂದು ನಿರ್ಣಯಗಳಲ್ಲಿ ಬಡವರಿಗೆ ಕೆಲಸ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಬೇಗ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾತಾಡಿದ್ದೇವೆ. ಬೇರೆ ಯಾವುದೇ ಬಡವರಿಗೆ ಮಾತಾಡಿ ನೀವು ಭೂಮಾಫಿಯಾದವರೊಟ್ಟಿಗೆ ಏನಾದರೂ ಸ್ವಲ್ಪ ಏನಾದರೂ ಸ್ವಲ್ಪ ನಮಗೆ ಗೊತ್ತಿಲ್ಲ ಏನಾದರೂ ಇದೆಯಾ ಅಂತ ಹೇಳಿ ಸ್ವಲ್ಪ ಅಷ್ಟೇ ಬೇರೆ ಇದು ಮಾಡ್ತಾರೆ. ಅದಕ್ಕೆ ನಾನಾದರೂ ಇದು ಮಾಡ್ತೇನೆ ಅಂದರೆ ನಾವು ಭಾಳ ಆತ್ಮೀಯರಾಗಿದ್ದೇವೆ ವಿಷಯದಲ್ಲಿ. ನಾವು ರಾಜಕೀಯವಾಗಿ ಭಿನ್ನತೆಯಿಲ್ಲ. ಈಗ ನಾನು ಭೂಮಾಫಿಯಾ ಅಂದರೆ ನನ್ನ ಕಳೆದ 4 ಅವಧಿಯಲ್ಲಿ ಪಂಚಾಯತ್ ಸದಸ್ಯನಾಗಿದ್ದೆ. ಈಗ ಈ ಅವಧಿಯಲ್ಲಿ ಕಳೆದ ಅವಧಿಯಲ್ಲಿ ಇರಲಿಲ್ಲ. ಈಗಲೂ ಸಹ ನಾನು ಅಲ್ಲಿಂದ ಬಸ್ಸಿನಲ್ಲಿ ಬರುವುದು. ಈಗಲೂ ಸಹ ನಾನು ಹೋಗುವ ಟಿಕೆಟ್ 10 ರೂಪಾಯಿ ಅಲ್ಲದ ನನ್ನ ಕಿಸೆಯಲ್ಲಿ. ಈಗ ಚೆಕ್ ಮಾಡೋದು 10 ರೂಪಾಯಿ ಅದನ್ನು ಜಾಸ್ತಿ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಫಸ್ಟ್ ಪಾಪ ಅವನಿಗೆ ಗೊತ್ತಿಲ್ಲ, ಅವರು ಒಂದು ಯಾವ ರೀತಿಯಲ್ಲಿ ಇದ್ದು ನಿಮಗೆಲ್ಲರಿಗೂ ಗೊತ್ತು. ಸುಜಿತ್ ಯಾವ ರೀತಿಯಲ್ಲಿ ಇದ್ದಾರೆ, ಯಾವ ಸ್ಟ್ಯಾಂಡರ್ಡ್. ಈಗ ನಮ್ಮ 17 ಸದಸ್ಯರಲ್ಲಿ ಒಬ್ಬ ಸ್ಟ್ಯಾಂಡರ್ಡ್ ಜನ ಇರುವುದು ಅವರೇ, ಸ್ವಲ್ಪ ಆರ್ಥಿಕತೆ. ಅದರಿಂದ ಅದು ಒಳ್ಳೆಯದು ಇಲ್ಲಪ್ಪ ಅದಲ್ಲ. ಈ ವಿಷಯ ಹೇಳಲಿಕ್ಕೆ ನಾನು ಸ್ಪಷ್ಟೀಕರಣ ಹೇಳಿದ್ದು. ಈಗ ಸಹ ನಾವು ಮತ್ತೊಮ್ಮೆ ನಿಮ್ಮದೇ ಹೇಳಿದ್ವಿ. ಈಗ ನಿಮಗೆ ನಿಮ್ಮದೇ ಆದ ರಾಜಕೀಯ ಒತ್ತಡ ಇರಬಹುದು. ಅದಕ್ಕೆ ನಾವೇನು ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ 6 ಮಂದಿ ಆಕ್ಷೇಪವನ್ನು ದಯವಿಟ್ಟು ಪಾಯಿಂಟ್ ಮಾಡಿ ನೀವು ನಮಗೆ ಅದನ್ನು ನಿರ್ಣಯ ಪುಸ್ತಕದಲ್ಲಿ ಬರೆಸಿ. ಅವರು ಹೇಳಿದಾಗ ಅವರ ಮೇಲೆ ಗೌರವ ಇದೆ. ಹೇಳಿದ್ದು 100ಕ್ಕೆ 100 ಸತ್ಯ. ನಾನು ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಅಂಬಾನಿ ಅವರ ಮಗ ಟೀ ಶರ್ಟ್ ಹಾಕಿ ಹೋಗುವಂತ ಒಂದು ಫೋಟೋ ಇತ್ತು. ಕಪ್ಪು ಜ್ಯೂಸಿನವ ಫುಲ್ ಚಿನ್ನ ಹಾಕಿಕೊಂಡು ಹೋಗುವಂತ ಇದಿತ್ತು. ನಾವು ಕಪ್ಪು ಜ್ಯೂಸಿನವರು ಚಿನ್ನ ಹಾಕಿಕೊಂಡು ಇವರು ಅಂಬಾನಿ ಅವರ ರೀತಿಯಲ್ಲಿ ಇವರು ಒಂದು ಸಾಧಾರಣ ರೀತಿಯಂತ ವ್ಯಕ್ತಿತ್ವದ ಇವರು. ಅವರ ಮೇಲೆ ನಾವು ಅದನ್ನು ಗೌರವ ಕೊಡ್ತೇವೆ. ನಿಮ್ಮ ನಾನು ಘೋಷಣೆ ಮಾಡಿ ನಿಮ್ಮ ಮೇಲೆ ಗೌರವ ಇದೆ. ಇಲ್ಲ ಮನೆ ಸದಸ್ಯರೇ, ಪ್ರತಿಪಕ್ಷ ಸದಸ್ಯರೇ, ನಿಮ್ಮ ಬಗ್ಗೆ ನಿಮ್ಮ ವೈಯಕ್ತಿಕ ಚಾರಿತ್ರ್ಯ ಬಗ್ಗೆ ನಮ್ಗೆಲ್ಲರಿಗೂ ಗೌರವ. ಅದ್ರ ಬಗ್ಗೆ ನಾವೇನು ಇದು ಮಾಡಿ ತಪ್ಪಿ ಹೇಳಿರ್ಬೋದು. ನಿಮ್ಮ ವೈಯಕ್ತಿಕ ಇದ್ರ ಬಗ್ಗೆ ನಾವೇನು ಇದು ಹೇಳೋದಿಲ್ಲ. ಅದ್ರ ಬಗ್ಗೆ ಏನಾದ್ರೂ ತಮ್ಗೆ ಬೇಸರ ಇದ್ರೆ ಅದ್ರ ಪ್ರತಿಪಕ್ಷ ನಾಯಕರಿಗೆ ನೀವು ಹೊರಗಡೆ ಹೇಳುವಾಗ ಇದರ ಬಗ್ಗೆ ಚರ್ಚೆ ಮಾಡುವಾಗ ಸುಜಿತ್ ವರಿಯೇ ಅಂತೇಳಿ ಹೇಳ್ಬೇಕು. ಪಂಚಾಯತ್ ತೀರ್ಮಾನ ಅಂತ ಹೇಳಿಕೊಂಡು ಬನ್ನಿ. ಯಾಕೆಂತ ಹೇಳಿದ್ರೆ ನನ್ನದು ಅದಕ್ಕೆ ಯಾವುದೇ ರೀತಿಯಾದಂಥ ಇಲ್ಲ. ಒಟ್ಟು ನಮ್ಮ ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ನಿರ್ಣಯ ಮಾಡಿದ್ದೇವೆ. ಬಿಟ್ರೆ ಅಹಮದ್ ಬಾವರವರು ಸುಜಿತ್ ಪಂತೆ ಡೆಮಾಲಿಷ್ ಮಾಡಿಕೊಡುಗೆ ಅಂತೇಳಿ ಹೇಳಿಕೊಂಡು ಬರುವುದು ಸ್ವಲ್ಪ. ನಾವು ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡ್ತೇವೆ. ಬಿಟ್ರೆ ಆತ್ಮೀಯರು ಎಲ್ಲ ಕಡೆಯಲ್ಲಿ ನಮ್ಮಲ್ಲಿಗೆ ಕೂಡ ಇದ್ದಾರೆ. ನಾವು ತುಂಬ ಸಮಯದಿಂದ ಜನರ ಸಂಪರ್ಕ ಇಟ್ಟುಕೊಂಡು ಹೋಗುವರು. ಅಹಮದ್ ಬಾವರು ನೀವು ಆ ರೀತಿ ಹೇಳಿದಕ್ಕೆ ನಾನು ಈ ಚರ್ಚೆ ಬರಲಿ ಅಂತೇಳಿ ನಾನು ಇದಕ್ಕೆ ಒಂದು 2 ಉದಾಹರಣೆ ಕೊಟ್ಟದ್ದು. ಬಿಟ್ರೆ ಮುಂದಿನ ದಿನಗಳಲ್ಲಿ ನೀವು ಹೊರಗಡೆ ಚರ್ಚೆ ಮಾಡುವಾಗ ಆ ವಾರ್ಡಿನ ಸದಸ್ಯರು ಮತ್ತೆ ನಮ್ಮ ಪಂಚಾಯತಿದು ನಿರ್ಣಯ ಅಂತೇಳಿ ಸುಜಿತ್ ಅಂತೇಳಿ ನಮ್ಗೇನು ಹೆದರಿಕೆ ಇಲ್ಲ. ಆದ್ರೆ ನೀವು ಹೇಳುವಾಗ ನೀವು ಒಂದು ಅದನ್ನೊಂದು ಸರಿಪಡಿಸಿಕೊಂಡು ನೀವು ಮಾತಾಡುವಾಗ ಅವರನ್ನು ಭೂಮಾಫಿಯಾ ಅಂತ ಹೇಳಿ ಮತ್ತೆ ಅವರು ನಿಮಗೆ ನಮ್ಮನ್ನ ಗೌರವ ಇದೆ ಅಂತ ಹೇಳಿದ್ರು. ಅದು ಕೂಡ ನೀವು ಹೇಳ್ತೀರಿ, ಇದು ಕೂಡ ನೀವು ಹೇಳ್ತೀರಿ. ಸಂಪರ್ಕ ಎಷ್ಟು ವರ್ಷ? ನನಗೆ ಚಿಕ್ಕಂದಿನಲ್ಲಿ ಅವರ ಸಂಪರ್ಕ ಇದೆ. ತುಂಬಾ ಸುಜಿತ್ ನಮ್ಮೊಟ್ಟಿಗೆ ಇದ್ದರು, ನಮ್ಮ ಪಾರ್ಟಿಯಲ್ಲಿ. ನಾವು ಅವರ ತಂಗಿಯನ್ನು ಅಕ್ಕನ್ನು ನಾವು ನಮ್ಮ ಪಾರ್ಟಿಯಲ್ಲಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿಸಿ ನಾನು ರಾತ್ರಿ ಆಗಲು ಬಂದಿದ್ದೇನೆ. ನಮ್ಮ ಅಧಿಕಾರದಲ್ಲಿ ಒಂದು ಓಟು ಇವರಿಗೆ ಬೀಳದಾಗ ಎಲ್ಲ ನೀವು ನಾನು ನಿಮ್ಮ ಪಾರ್ಟಿಯಲ್ಲಿ ಇದ್ದಂಗೆ ನೀವು ದಾಖಲೆ ಕೊಡ್ತೀವಿ. ಇಲ್ಲದಿದ್ರೆ ನಾನು ನಿಮ್ಮ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೇನೆ. ನೀವು ಈಗ ಈ ಮಾಧ್ಯಮದ ಎದುರಾಗ ನಾನು ನಿಮ್ಮ ಜೊತೆ ದಾಖಲೆ ಕೊಡಬೇಕು. ಮಾನನಷ್ಟ ಮೊಕದ್ದಮೆ ಅಲ್ಲ, ನೀವು ಅದಕ್ಕೆ ದಾಖಲೆ ಕೊಡಬೇಕು. ದಾಖಲೆ ಕೊಡದಿದ್ರೆ ನಾನು ನಿಮ್ಮ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೇನೆ. ಇದ್ರೆ ಕ್ಷಮಿಸಿ ಅಧ್ಯಕ್ಷರೇ. ಈಗ ನಾವು ಮುಂದಿನ ವಿಷಯಕ್ಕೆ ನಾವು ನಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿ 2025-26ನೇ ಸಾಲಿಗೆ ಕೋಟೆಗಾರ ಕಟ್ಟಡ ಕಚೇರಿ ಕಚೇರಿಗೆ ಅಕೌಂಟಿಂಗ್ ಕನ್ಸಲ್ಟೆಂಟ್ ಅನ್ನು ಹೊರಗುತ್ತಿಗೆ ಆಧಾರದಲ್ಲಿ ಎಲ್ಲ ವಾರ್ಡಲ್ಲಿ ಕರೀತಾರೆ. ಅಲ್ಲಿ ತನಕ ಹುಡುಗ ಬೆಳೆದಿರೋದಿಲ್ಲ. ಎಲ್ಲ ವಾರ್ಡಲ್ಲಿ ಒಂದು ಮೇಲೆ ಕಡಿಲಿಕ್ಕೆ ಹೇಳ್ತಾರೆ. ಈ 5 ಪೌರ ಕಾರ್ಮಿಕರು ಅವರ ಕೆಲಸವನ್ನು ಮಾಡಿ ಮತ್ತು
ಈಗ ಬರ್ತಾರ ಇದು ನಾಡಿದಾಗುವ ಸಮಸ್ಯೆ ಈಗಲೇ ನಾವು ಮಾತಾಡೋದು ಆಗ್ತದ ಇದು ಒಮ್ಮೆ ಆಲೋಚನೆ ಮಾಡಿ. ಈಗ ಟ್ಯಾಕ್ಸ್ ನಾವು ಅವರೇ ಬಂದು ಕಟ್ಬೋದು. ನಮ್ಮಲ್ಲಿ ಈಗ ನಮ್ಮ ಉಳ್ಳಾಳದಲ್ಲಿ ಕೆಲವು ಸ್ಟಾಫ್ನವರೆಲ್ಲ ಮಕ್ಕಳಿಗೆಲ್ಲ ಆಗ ಈಗ ಇಲ್ಲದಿದ್ರು ಸಹ ನಾವೊಂದು ವಾರ್ಡ್ ವಾಯ್ಸ್ ಆಗಿ ಅಷ್ಟೇ ಮಾಡಿದ್ದಾರೆ. ಎಲ್ಲ ವಾರ್ಡ್ ವಾಯ್ಸ್ ಸಹ ಒಂದು ದಿವಸ ಕ್ಯಾಂಪ್ ಮಾಡಿ ಅದಷ್ಟು ಒಂದು ಇದು ಮಾಡೋದಾದ್ರೆ ಜನರಿಗೆ ಇಲ್ಲಿ ಬಂದು ಸಮಸ್ಯೆ ಅಂದರೆ ಇಲ್ಲಿ ನೀವು ಇಳಬೇಕು ಮತ್ತು ಬ್ಯಾಂಕ್ನಲ್ಲಿ ಹೋಗಿ ಕ್ಯೂ ಇಳಬೇಕು. ಕಿರಿಕಿರಿ ಆಗ್ತದೆ. ಕಿಡ್ನಿ ಮಿಷಿನ್ ಬರ್ತದೆ. ಈಗ ಈ ಸಮಸ್ಯೆ ಸ್ಕ್ಯಾನರ್ ಉಂಟಾ ಇದು ಉಂಟಾ ಅಂತ ಕೇಳಿ ನಮ್ಮಲ್ಲಿ ಗೂಗಲ್ ಪೇಯಲ್ಲಿ ನಮ್ಮ ವಿದ್ಯುತ್ ಬಿಲ್ ಪಾವತಿ ಮಾಡಲಿಕ್ಕೆ ನಮ್ಮ ವ್ಯವಸ್ಥೆ ಇಲ್ಲ. ನಾವು ಅವರಿಗೆ ಪ್ರತಿ ತಿಂಗಳ ಅಕೌಂಟ್ ನಂಬರ್ ಆ್ಯಡ್ ಮಾಡಿ ಮಾಡಬೇಕಿದ್ರೆ ಅದಕ್ಕೆ ತಿಂಗಳದನ್ನು ನಾವು ಬೇರೆ ರೀತಿ ಮಾಡಬೇಕಾದ್ರೆ 10 ತಿಂಗಳ ಸೇರಿಸ್ತೀವಿ. ಅದರ ಬದಲು ನಾವು ಯಾರು ಕಲೆಕ್ಷನ್ಗೆ ಹೋಗ್ತಾರೆ ಅವರಿಗೆ ಸ್ಕ್ಯಾನರ್ ಕೊಟ್ಟು ಮಾಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ. ಆದಷ್ಟು ನಾವು ಸುಲಭ ರೀತಿಯಲ್ಲಿ ನಮಗೆ ಜನಗಳಿಗೆ ಪಂಚಾಯತಿಗೆ ಬರದ ರೀತಿಯಲ್ಲಿ ನನ್ನ ವಾರ್ಡಿನಲ್ಲಿ ನಾನು 2 ಸಲ 5 ಸಲ ತೆರಿಗೆ ಮತ್ತು ನೀರಿನ ಬಿಲ್ ಕಲೆಕ್ಷನ್ ಆಗೋದನ್ನು ಮಾಡಿದರೆ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಅದರ ಜೊತೆಗೆ ನೀರಿನ ಬಿಲ್ ಕೊಡುವವರು ಮನೆಗೆ ಹೋಗುವವರೇ ನಮಗೆ ಅದು ನಾವು ಸಪ್ರೇಟ್ ಪ್ರೈವೇಟ್ ಇವರಿಗೆ ಗೊತ್ತಿರೋದಿಲ್ಲ. ನಾವು ಕ್ವಿಕ್ ಕಲೆಕ್ಷನ್ನಲ್ಲಿ ಸಾಫ್ಟ್ವೇರ್ ಬರ್ತದೆ. ಆ ಸಾಫ್ಟ್ವೇರ್ ಮುಖಾಂತರ ಯಾರ್ಯಾರಿಗೆ ಪೇಮೆಂಟ್ ಮಾಡಿದರೆ ಅದರ ಮುಖಾಂತರ ಎಂತಾಗುವಂಥ ಒಂದು ಸಾಫ್ಟ್ವೇರ್ ಇದೆ. ಅದು ನಮಗೆ ಪೂರಕವಾಗ್ತದೆ. ನಮ್ಮ ಸರ್ಕಾರದಿಂದ ನಮಗೆ ಪೂರಕವಾಗ್ತದೆ ಅಂತ ನೋಡಿ ಅದು ಮಾಡಿದ್ರು ಆಗ್ತದೆ. ಇಲ್ಲದಿದ್ದರೆ ನಾವು ಆದಷ್ಟು ನಾವು ಸುಲಭ ರೀತಿಯಲ್ಲಿ ಮಾಡಿದರೆ ನಮಗೆ ಕೂಡ ಒಂದು ರೀತಿಯಲ್ಲಿ ಬರ್ತದೆ. ನೀವು ಬಡವರ ಮನೆಗೆ ನೋಟಿಸ್ ಕೊಟ್ಟಿದ್ದೀರಿ ನೀರಿನ ಬಿಲ್ ಇಷ್ಟು ಬಾಕಿ ಉಂಟು, ದೊಡ್ಡ ದೊಡ್ಡ ಇದಕ್ಕೆ ಎಷ್ಟು ಟ್ಯಾಕ್ಸ್ ಬಾಕಿ ಇದೆ ಅದರ ಬಗ್ಗೆ ಏನು ನೀವು ಗಮನ ಮಾಡಿದ್ರೆ ಅಂತ ಗೊತ್ತಿಲ್ಲ. ಆದ್ದರಿಂದ ಇದನ್ನೆಲ್ಲ ನಾವು ಸರಿ ಮಾಡೋ ದೃಷ್ಟಿಯಿಂದ ಈ ರೀತಿ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ನೋಡ್ಬೋದು. CC ಕ್ಯಾಮರಾ ಕೂಡ ಸೇಫ್ಟಿ ಅದೇ ಕೂಡ ನಾವು ನಮ್ಮ ಕಡೆಯಿಂದ ನೋಟಿಸ್ ಕೊಡುವಂಥದ್ದು ಏನಾದರೂ ಯೋಚನೆ ಮಾಡ್ತೀವಿ. ಆರಕ್ಷಕ ಇಲಾಖೆಗೆ ಬರ್ತೀವಿ. ಅಲ್ಲ ಲೈಸೆನ್ಸ್ ಜೀವನೋಪಾಯಕ್ಕಾಗಿ PGಗಳನ್ನು ಮಾಡ್ತಾ ಇದ್ದಾರೆ ನೋಡಿ. ಮತ್ತೆ ಅಲ್ಲ ಮಹಿಳಾ PG ಗೊತ್ತಾಯ್ತು, ನಾನು ನೋಡಿದೆ ಕಣ್ಣಾರೆ ಎಲ್ಲ ಕಡೆಯಲ್ಲಿ. ನಾವು ಮಾಡುವ ಕೆಲವು ನಿರ್ಣಯಗಳು ಯಾಕೆ ಮಹಿಳಾ PG ಸಮಸ್ಯೆ ಆಗುವ ರೀತಿಯಲ್ಲಿ CC ಕ್ಯಾಮರಾ ಕೂಡ ಇಲ್ಲ. ನಾನು ನೋಡಿದ ಪ್ರಕಾರ ಕೆಲವು ಕಡೆಯಲ್ಲಿ CC ಕ್ಯಾಮರಾ ಕೂಡ ಇಲ್ಲ. ಮನುಷ್ಯನ ಏನಂತ ಹೇಳಿದ್ರು ತೆಗೆದುಕೊಂಡಾಗ ಸ್ವಲ್ಪ ಅಲ್ಲ ಇದು ಯಾಕಂದ್ರೆ ನೆಕ್ಸ್ಟ್ ಮುಂಜಾಗ್ರತೆಗೆ ಗೊತ್ತಾಯ್ತು ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ರಾತ್ರಿ ನಾನು ನೋಡಿದ್ದೇನೆ 11-12 ಗಂಟೆಗೆ ಮಹಿಳೆ ಹೊರಗೆ ಗಾಡಿ ಬಂದಿರೋದು ಮುಂದೆ ನಮ್ಮ ಇದರಲ್ಲಿ ಪ್ರಾಬ್ಲಮ್ ಆಗ್ತದೆ. ಮತ್ತೆ LSS ಕಾಲೇಜಿನ ಎದುರುಗಡೆ ಅದು ತುಂಬ ಕಳೆದ ಸಾಮಾನ್ಯ ಸಭೆಯಲ್ಲಿ ಹೇಳಿದ್ದೇವೆ. ಅವರಿಗೆ ಒಂದು ಲೆಟರ್ ಇಶ್ಯೂ ಮಾಡಿ ಅದನ್ನು ತೆರವುಗೊಳಿಸುವಂಥ ರೀತಿಯಲ್ಲಿ ಮಾಡಿದ್ದೀವಿ. ಬ್ಯಾರಿಕೇಡ್ ಅಲ್ಲ, ಅಲ್ಲಿ ತುಂಬ ಮೊದಲಿದೆ. ಮತ್ತು 15ನೇ ವಾರ್ಡ್ ಮತ್ತು 10ನೇ ವಾರ್ಡ್ ಸಂಪರ್ಕ ಮಾಡುವ ರಸ್ತೆ ಉಂಟು. ನಮ್ಮ ಮರಿಯನಪಾಲ್ ಲೇಔಟ್ ಕಳೆದಾದ್ಮೇಲೆ ಮರಿಯನಪಾಲ್ ಬ್ರಿಡ್ಜ್ ಕಳೆದು ನೆಕ್ಸ್ಟ್ 2 ವಾರ್ಡ್ ಸಂದು ಆಗುವ ಜಾಗ. ಬ್ರಿಡ್ಜನ್ನು ನಾವು ಪಟ್ಟಣ ಪಂಚಾಯತ್ ಇರುವಾಗ ನಾವು ಮಾಡಿದ್ದೇವೆ. ಅಲ್ಲಿ ಒಟ್ಟು ಒಂದು ಸಣ್ಣ ಜಾಗ, ಒಂದು ಲಾಸ್ಟ್ ಟೈಮ್ ಕೋರ್ಟಿಗೆ ಹೋಗಿ ತುಂಬ ಇಶ್ಯೂ ಎಲ್ಲ ಆದ್ಮ ಒಂದು ಸಣ್ಣ ಜಾಗ ಉಂಟು. ಮೊನ್ನೆ ಲಾಸ್ಟ್ ಟೈಮ್ ಮಳೆ ಬರುವಾಗ ವೆಟ್ ಮಿಕ್ಸ್ ಅದಕ್ಕೆ ಹಾಕಿದ್ದೀವಿ. ಈಗ ಅದರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಿನ್ನೆ ನಾವು ತುರ್ತಾಗಿ ನಾವು ಹೋಗಿ ನೋಡಿದ್ದೇವೆ. ಏನಾದರೂ ಅದರಲ್ಲಿ ವೆಟ್ ಮಿಕ್ಸ್ ಅದನ್ನು ತೆಗಿಲಿಕ್ಕೂ ಆಗೋದಿಲ್ಲ, ಅಲ್ಲಿ ಹಾಕಲಿಕ್ಕೂ ಹೋಗ್ಲಿಕ್ಕೂ ಆಗೋದಿಲ್ಲ. ಅಂಥ ಸಮಸ್ಯೆಯಲ್ಲಿ ನಿರ್ಮಾಣ ಆಗಿದೆ. ಅದರ ಬಗ್ಗೆ ಒಂದು ಬೇಕಾದ್ರೆ ನಾವೊಂದು ಹೋಗಿ ಸ್ಪಾಟ್ ನೋಡಿ ಏನು ಅಂತ ಒಂದು ಸಣ್ಣ ಪೀಸ್, ಜಾಸ್ತಿ ಇದೆ ಅಂತ ಹೇಳ್ತಾರೆ, ಒಂದು ಸಣ್ಣ ಸದಸ್ಯರು ಹೋದರು ಇಲ್ಲಿದ್ರೆ ಅವರು ಕೂಡ ಹೇಳ್ಬೋದು, ಒಂದು ಸಣ್ಣ ಪೀಸ್ ಆದರೂ ಅದನ್ನು ಕಾಂಕ್ರೀಟ್ ಮಾಡುವ ಹಾಗೆ ಒಂದು ನೋಡಿ. ಯಾಕಂದರೆ 2 ವಾರ್ಡ್ ಸಂಪರ್ಕ ಆಗುವ ಸಂದು ರಸ್ತೆ ಅದು. ಒಟ್ಟು ಇಡೀ ಗ್ರಾಮದವರು ಆಚೆಯಿಂದ ಈಚೆ ಹೋಗುವ ಮುಖ್ಯ ರಸ್ತೆ. ಅದರ ಬಗ್ಗೆ ತಾವು ಒಂದು ಗಮನ ಹರಿಸಿದ್ರೆ ತುಂಬ ಒಳ್ಳೆಯದಿತ್ತು. ಅದರ ಬಗ್ಗೆ ಒಂದು ನಿರ್ಣಯ ಮಾಡಿ ಒಮ್ಮೆ ಸ್ಪಾಟ್ ಹೋಗಿ ನೋಡುವ. ನಿಮಗೆ ನೋಡಿದರೆ ಗೊತ್ತಾಗ್ಬೋದು ಅದರ ಎಷ್ಟು ಅಗತ್ಯ ಉಂಟು. 5 ಲಕ್ಷ ಎಲ್ಲ ವಾರ್ಡಿಗೆ ಒಂದು ಇದು ಮಾಡಿ ನಿರ್ಣಯ ಮಾಡಿ ಅಧ್ಯಕ್ಷ ಆದ ನಂತರ ಒಂದು 5 ಲಕ್ಷ ರೂಪಾಯಿ ಎಲ್ಲರಿಗೆ ಒಂದು 17 ವಾರ್ಡಿಗೆ ಕೊಡುವ ರೀತಿಯಲ್ಲಿ ಮಾಡಿ ನಿರ್ಣಯ ಮಾಡಿ. ಮಾನ್ಯ ಈ ನೀರಿದ್ದು ರಿಜಿಸ್ಟ್ರೇಷನ್ ಮಾಡ್ತಾರೆ. ಒಂದು ನೀರಿದ್ದು ರಿಜಿಸ್ಟ್ರೇಷನ್, ಮತ್ತೊಂದು ವ್ಯಾಪಾರ ಟ್ರೇಡ್ ಲೈಸೆನ್ಸ್ ಅಪ್ಲೋಡ್ ಮಾಡೋದು. ಈ ಸೋಮೇಶ್ವರ ಪುರಸಭೆಯಲ್ಲಿ ಅಲ್ಲ, ಡೈರೆಕ್ಟ್ ಹೋಗಿ ಪುರಸಭಾ ಕಚೇರಿಗೆ ಹೋದರೆ ಅಲ್ಲಿ ಅಪ್ಲೋಡ್ ಮಾಡ್ತಾರೆ, ಅಲ್ಲಿ ಅದನ್ನು ಮೂವ್ ಮಾಡ್ತಾರೆ, ಅಲ್ಲಿಯೇ ಸರ್ಟಿಫಿಕೇಟ್ ಕೊಡ್ತಾರೆ. ನಮ್ಮ ಪಂಚಾಯತಲ್ಲಿ ಯಾವ ನೀರಿನ ಕನೆಕ್ಷನ್ಗೆ ಬರುವವನು, ಟ್ರೇಡ್ ಲೈಸೆನ್ಸಿಗೆ ಬರುವವನು ಎಲ್ಲ ಸೈಬರ್ಗೆ ಹೋಗಿ ಅಲ್ಲಿಂದ ಅಪ್ಲೋಡ್ ಮಾಡಿ ಪಟ್ಟಣ ಪಂಚಾಯತ್ಗೆ ಇಟ್ಕೊಂಡು ಬರಬೇಕು. ಸ್ಥಳೀಯ ಸಂಸ್ಥೆ ಹೇಳಿದರೆ ಸೋಮೇಶ್ವರಗೂ ಅದೇ ಕಾನೂನು ಆಗಬೇಕು, ಕೋಟೆಗಾರಿಗೂ ಅದೇ ಕಾನೂನು ಆಗಬೇಕು.
ಯಾಕೆ ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ? ಅಲ್ಲಿ ಹೇಗೆ ಮಾಡ್ತಿದ್ದಾರೆ? ಅಲ್ಲಿ ಬೇಕಾದಷ್ಟು ಸಿಬ್ಬಂದಿ ಇದ್ದಾರೆ ಸೋಮೇಶ್ವರದಲ್ಲಿ. ಇಲ್ಲಿ ಒಂದು ವಿಷಯ, ನೀರಿನ ಇದಕ್ಕೆ ಸಿಬ್ಬಂದಿಗೆ ನಮಗೆ ತೊಂದರೆ ಇಲ್ಲ, ಅವ್ರಿಗೊಬ್ಬರೇ ಇರುವುದು, ಅಷ್ಟೇನು ಬರ್ಡನ್ ಇಲ್ಲ. ಟ್ರೇಡ್ ಲೈಸೆನ್ಸ್ ಸಿಗುವಾಗೆ ಇಲ್ಲಿ ಟಪಾಲ್ನಲ್ಲಿ ಇರುವವರೆಗೂ ಅಪ್ಲೋಡ್ ಮಾಡಿ ಮಾಡಿಸ್ಬೋದು. ತೋರಿಸಿದ್ದಾರೆ ಅವರಿಗೆ ಟೆಂಡರ್ದಾರ ಈಗ ನೀರು ಬಿಡುವವರ ಅವಸ್ಥೆ ಏನಾಗಿರ್ತದೆ. ಈಗ ನಾನು ನನ್ನ ವಾರ್ಡ್ನಲ್ಲಿ ಒಬ್ಬರು ನೀರು ಬಿಡ್ತಾನೆ, ಅವನಿಗೆ ತಿಂಗಳಿಗೆ 2,500 ಸಂಬಳ ಏನೋ ಹೋಗ್ತದೆ. 2,500 ಅಂದರೆ ಬೆಳಿಗ್ಗೆ ಅವನು 6 ಗಂಟೆಗೆ ಎದ್ದು ಮಧ್ಯಾಹ್ನ 2 ಗಂಟೆವರೆಗೆ ಅವನ ಕೆಲಸ ಆಗ್ತದೆ. ಅಂದರೆ ಒಂದು ದಿವಸದಲ್ಲಿ 100 ರೂಪಾಯಿ ಸಹ ಅವನಿಗೆ ಸಂಬಳ ಸಿಗುವುದಿಲ್ಲ. ನನ್ನ ವಾರ್ಡ್ನ ವಿಷಯ ಅಂತಲ್ಲ, ಎಲ್ಲ ವಾರ್ಡ್ನಲ್ಲೂ ಅದೇ ರೀತಿಯಲ್ಲಿ ಇರ್ಬೋದು. 80 ಮನೆಗಳು ಕಳೆದ ಸಾಮಾನ್ಯ ಸಭೆಯಲ್ಲಿ ನಾವು ಹೇಳಿದ್ದೇವೆ. ಅದಂದರೆ ಈಗ ಅವರಿಗೆ ಟೆಂಡರ್ದಾರರಿಗೆ ಎಷ್ಟು ಅಮೌಂಟ್ ಹೋಗ್ತದ ನಮ್ಗೆ ಗೊತ್ತಿಲ್ಲ. ಈ ಪಾಪ ಈ ಕೆಲಸ ಮಾಡುವವರಿಗೆ ಒಂದು ಡೈಲಿ ಒಂದು 100 ರೂಪಾಯಿ ಆದರೂ ಸಿಗದಿದ್ದರೆ ಅವನು ಪಾಪ ಇಷ್ಟು ಜನರ ಬೈಗಳು ತಿನ್ನಬೇಕು. ಅವನು ನೀರು ಒಂದು ದಿವಸ ಬರದಿದ್ದರೆ ಅವನ ಬೈಗಳು ತಿನ್ನಬೇಕೆಲ್ಲ ಬೇಕು. ಒಂದು 100 ರೂಪಾಯಿ ಸಹ ಸಂಬಳ ಸಿಗದಿದ್ದರೆ ಅವನ ಅದರ ಬಗ್ಗೆ ಒಂದು ಆ ನೀರಿನ ಅವರಿಗೆ ಏನು ಸ್ಯಾಲರಿ ಎಲ್ಲ ಅವರೇ ಕೊಡ್ತಾರೆ. ಅದರ ಬಗ್ಗೆ ನಾವು ನಮ್ಮ ಯಾವ ರೀತಿ ಅಂತ ಹೇಳಿದ್ರೆ 5 ಜನಕ್ಕೆ 7 ಜನಕ್ಕೆ ನಮ್ಮ ಅವರು ಹೇಳಿದಾಗೆ ನೀವು ಸ್ಯಾಲರಿ ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಗ್ರಾಮದಲ್ಲಿ ನೀವು ದಾಖಲೆ ಪ್ರಕಾರ 5 ಜನ ನೀರು ಬಿಡ್ತಾ ಇದ್ದಾರೆ. ಆದರೆ ಅಲ್ಲಿ ಕೆಲಸ ಮಾಡುವವರು 5 ಜನ ಅಲ್ಲ, ಜಾಸ್ತಿ ಜನ ಇದ್ದಾರೆ. ಒಬ್ಬರಿಗೆ ಎಷ್ಟು ಸ್ಯಾಲರಿ ಕೊಡ್ತಾ ಇದ್ದಾರೆ? ನೀವು 5 ಜನ ಯಾರು ನಿಮ್ಮ ದಾಖಲೆ ಪ್ರಕಾರ ಇದ್ದಾರೆ ಅವರನ್ನು ಕರೆದು ಈಗ ನಿಜವಾಗಿ ಇಲ್ಲಿ ಸಮಸ್ಯೆ ಬಿಡುವವರಿಗೆ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ನಿಜವಾಗಿ ನೀರು ಬಿಡುವವರಿಗೆ ಇಲ್ಲ ಇಲ್ಲ ಇಲ್ಲ. ಅವತ್ತು ನೀವು ಕರೆದ ಮೀಟಿಂಗಿಗೆ ಬಂದಿರೋದು ನಾವು ಯಾರು ದಾಖಲೆಯಲ್ಲಿ ಇದೆ ಅವರು ಮಾತ್ರ ಬಂದಿದ್ದಾರೆ. ಒಟ್ಟು ಈಗ ಕೆಲವು ಕಡೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ 2 ಬೋರಿಗೆ ಒಬ್ಬ ನೀರು ಬಿಡುವವನಿದ್ದಾನೆ, ಹೊಲವಿನಲ್ಲಿ 1 ಬೋರಿಗೆ ಒಬ್ಬ ನೀರು ಬಿಡುವವನಿದ್ದಾನೆ. ಈ ರೀತಿ ಎಲ್ಲ ಇದೆ. ಇಲ್ಲಿ ಸಮಸ್ಯೆ ಕ್ಲಿಯರ್ ಆಗಬೇಕಾದ್ರೆ ನೀವು ಮೊದಲು ಅವರ ಎಲ್ಲರನ್ನು ಕರಿಬೇಕು. ಕೇವಲ ದಾಖಲೆಯಲ್ಲಿರುವ ನೀರು ಬಿಡುವವರನ್ನು ಕರೆದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ಲ. ಅವರು ಹೋದ ನಂತರ ಒಂದು ವ್ಯಕ್ತಿಗೆ ನಾವು ನಮ್ಮ ಪಂಚಾಯತ್ ಕಡೆಯಿಂದ ಎಷ್ಟು ಕೊಡ್ತೇವೆ, ಆ 5 ಜನರಲ್ಲಿ ಅವರಿಗೆ ಬೇಕಾದ ಸರ್ಕಾರಿ ಇಲಾಖೆಯಿಂದ ಯಾವುದೆಲ್ಲ ಡಿಡಕ್ಷನ್ ಆಗಿ ಎಷ್ಟು ಸಿಗ್ತದೆ, ಟೆಂಡರ್ ಹಾಕಿದವರು ಎಷ್ಟು ಇರ್ತಾನೆ, ಇವರಿಗಿಂತ ಜಾಸ್ತಿ ಅವನೇ ಇರ್ತಾನೆ. ಅದನ್ನು ನೋಡಬೇಕಲ್ಲ. ಅವರು ಟೆಂಡರ್ ಇಟ್ಟವರು ಕಾರಲ್ಲಿ ಬಂದು ಕಾರಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ. ಅದರ ಜೊತೆಗೆ ಕಳೆದ ಸಲ ಪೌರ ಕಾರ್ಮಿಕರ ಬಗ್ಗೆ ನಾನು ಹೇಳಿದಲ್ಲಿ 1 ದಿವಸ ಮಾಡೂರಿನಲ್ಲಿ ಬಂದು ಸ್ವಚ್ಛತೆ ಮಾಡಿದ್ದಾರೆ. ಈಗ ಈ ಸಲ ಮಾಡಿದರೆ ಪುನಃ 1 ದಿವಸ ಬಂದು ಸ್ವಚ್ಛತೆ ಮಾಡ್ತಾರೆ. ಇದಕ್ಕೆ ನೀವು ಏನು ಕ್ರಮ ತೆಗೆದುಕೊಳ್ಳಿ? ಲಾಸ್ಟ್ ನಿಮ್ಮ ಮೀಟಿಂಗ್ ಆದ ನಂತರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇದರಲ್ಲಿ ಮೀಟಿಂಗ್ ಕೂಡ ಆಗಿದೆ. ಈಗ ಹೊಸ ಒಂದು 5 ಜನರು ಪ್ರಪೋಸಲ್ ಹೋಗಿದೆ. ಆ 5 ಜನ ಬಂದ ನಂತರ ಈಗ ಇರುವವರು ಲೈನಿಗೆ ಹೋಗಿ ಬಂದು, ಮತ್ತು ಯಾಕಂದರೆ 3-4 ಜನ ರಜೆ ಇದ್ದರೆ ಲೈನಿಗೆ ಹೋಗಿ ಬಂದು ಸ್ಯಾಗ್ರಿಗೇಷನ್ಗೆ ಕೂತ್ಕೊಳ್ತಾರೆ. ಹಾಗಾಗಿ ಡೈಲಿ ಒಂದೊಂದು ವಾರ್ಡಿಗೆ ಕಳಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಈಗ ಹೊಸ ಬಂದ ನಂತರ ಅವರನ್ನು ಅರೇಂಜ್ ಮಾಡಿಕೊಂಡು ವಾರ್ಡಿಗೆ ಕಳಿಸುವಂಥ ಕೆಲಸ. ಇದಕ್ಕಿಂತ ಮುಂಚಿನ ಮೀಟಿಂಗಲ್ಲಿ ಕೊಟ್ಟಿದ್ದೇವೆ. ಮೀಟಿಂಗ್ ಅಂದರೆ ನಮಗೆ ಅಲ್ಲಿಂದ ಸ್ಯಾಂಕ್ಷನ್ ಆಗಿ ಬರಬೇಕು, ಇಲ್ಲಿಂದ DC ಆಫೀಸಿಂದ. ಆ ನಂತರ ನಾವು ಪೇಪರ್ ನೋಟಿಫಿಕೇಶನ್ ಕೊಟ್ಟು ಆ 10 ಮಂದಿಯನ್ನು ತಗೊಳ್ಬೇಕಾಗ್ತದೆ. ಆದಷ್ಟು ಬೇಗ ಅದನ್ನು ಫಾಲೋಅಪ್ ಮಾಡಿ ಅಲ್ಲಿಂದ ನೋಟಿಫಿಕೇಶನ್ ಬರುವಾಗ ನೀವು ಅರ್ಜಿ ಕೊಟ್ಟರೆ ಅದು ಅಷ್ಟು ಸರ್ಕಾರದ ಕೆಲಸಗಳು ವೇಗವಾಗಿ ಸಿಗ್ತದೆ ಇಲ್ಲ ಅಂತ ಗೊತ್ತಿಲ್ಲ. ಆದ್ದರಿಂದ ಅದನ್ನು ನಮಗೆ ಸಮಸ್ಯೆ ಇರೋದ್ರಿಂದ ಆದಷ್ಟು ಬೇಗ ಅದನ್ನು ಫಾಲೋಅಪ್ ಮಾಡಿ ಅದನ್ನು ಮಾಡುವಂಥ ಕೆಲಸ ಮಾಡಿದರೆ ಒಳ್ಳೆಯದು. ತುಂಬ ಸಮಸ್ಯೆ ಇದೆ. ಆ ಹುಲ್ಲು ತೆಗೆಯುವವರನ್ನು ಕೂಡ ಅದಕ್ಕೆ ಬೇಕು ಜೋಡಿಸ್ಕೊಡ್ತಾರೆ. ಕೇಸಿನ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಅಂತ ಆಲ್ರೆಡಿ ಒಬ್ಬರು ಲಾಯರ್ ಇದ್ದಾರೆ. ಆದರೆ ಇನ್ನೊಬ್ಬರು ಲಾಯರ್ ನಮಗೆ ಬೇಕಾಗ್ತದೆ. ಯಾಕೆಂದರೆ ನಮ್ಮದು ಆಲ್ರೆಡಿ ಮುಂಚೆದ್ದು ನಮ್ಮದು ಕಸದ ಜಾಗದ ಬಗ್ಗೆ ಇನ್ನೂ ಕೂಡ ಏನಂತ ಅದರ ಬಗ್ಗೆ ಇನ್ನೂ ಏನಂತ ನಮಗೆ ಬಂದಿಲ್ಲ. ಕಳೆದ ಸಾಮಾನ್ಯ ಸಭೆಯಲ್ಲಿ ನಾವು ಇದನ್ನು ಪ್ರಶ್ನೆ ಮಾಡಿದ್ದೇವೆ. ಅದು ಬದಲಾವಣೆ ಮಾಡಿದರೆ ಮಾಡಬಹುದು ಅಂತ ಹೇಳಿದ್ದೇವೆ. ಅದು ನಿಮ್ಮದು ಸಮಸ್ಯೆ. ನೀವು ಅದನ್ನು ನಿರ್ಣಯದಲ್ಲಿ ಬರಲಿಲ್ಲ ಅಂತ ಹೇಳಿದರೆ ಪುನಃ ಈ ನಿರ್ಣಯಕ್ಕೆ ಇಟ್ಟರೆ ಅದು ನಮ್ಮ ಸಮಸ್ಯೆ ಅಲ್ಲ. ಕಳೆದ ಸಭೆಯಲ್ಲಿ ನಾವು ನಿರ್ಣಯ ಮಾಡಿದ್ದೇವೆ. ನಿಮಗೆ ನೆನಪಿದೆ ಇಲ್ವಾ ಅಂತ ಗೊತ್ತಿಲ್ಲ. ಅಷ್ಟು ಬೇಗ ಕ್ರಿಯೆಯನ್ನು ಬೇಗ ಮುಗಿಸುವ ರೀತಿಯಲ್ಲಿ 2 ಸ್ಥಾಯಿ ಸಮಿತಿ ರಚನೆ. ವಿಷಯ ನಂಬರ್ 3 ಅದು ಟೆಂಡರ್ ಕರೆದಿದ್ದೇವೆ. ಆನಂತರ ವಿಷಯ ನಂಬರ್ 4 ಅದು ಕೂಡ ಟೆಂಡರ್ ಕರೆದಿದ್ದೇವೆ. ಇವತ್ತಿನ ಮೀಟಿಂಗಲ್ಲಿ ಬಂತು. ವಿಷಯ ನಂಬರ್ 5 ಬೀದಿ ನಾಯಿಗಳ ಸಂತಾನಹರಣ, ಅದನ್ನು ಕೊಟೇಶನ್ ಕರೆದಿದ್ದೇವೆ. ಬೀದಿ ನಾಯಿಗಳ ಸಂತಾನಹರಣ. ವಿಷಯ ನಂಬರ್ 6 ಲಲಿತಾಬಾಯಿ ಮತ್ತು ಪರಮೇಶ್ವರಿ ಅವರಿಗೆ ವಸತಿ ಗೃಹ. ಪ್ರಣೀತಾ, ಲಲಿತಾಬಾಯಿ ಹಾಗೂ ಪರಮೇಶ್ವರಿ ಅವರಿಗೆ ವಸತಿ ಗೃಹ ನೀಡುವ ಬಗ್ಗೆ ನಿಧಿಯಲ್ಲಿ 18 ಕಾಮಗಾರಿಗಳು. ಅದಕ್ಕೆ ಟೆಂಡರ್ ಅಂದಾಜು ಪಟ್ಟಿಯಂತೆ ಅಪ್ರೂವ್ ಆಗಿದೆ.
ಇವರ ಅಧ್ಯಕ್ಷರ ಅನುಮತಿ ಮೇರೆಗೆ ಬರಬಹುದಾದ ವಿಷಯ ಕೋಟೆಕರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕುಡಿಯುವ ನೀರಿನ ತಾತ್ಕಾಲಿಕ ವಿದ್ಯುತ್ ಸ್ಥಾವರಗಳನ್ನು ಕಾಯಂಗೊಳಿಸುವ ಬಗ್ಗೆ ಟೆಂಡರ್ ಕರೆದಿದ್ದೇವೆ. ವ್ಯಾಪ್ತಿಯಲ್ಲಿರುವ ಎಲ್ಲ ಸರ್ಕಾರಿ ಸ್ಥಳಗಳನ್ನು ಗುರುತಿಸಿಕೊಳ್ಳಲು ಜಿಲ್ಲಾ ಸರ್ವೆ ಇಲಾಖೆಗೆ ಪತ್ರ ಬರೆದು ಅದನ್ನು ಪತ್ರ ಬರೆದಿದ್ದೇವೆ. ವಾರ್ಡ್ ಸಂಖ್ಯೆ 5ರ ಬಗಪಿಲ KHP ಕಾಲೋನಿ ಪರಿಸರದಲ್ಲಿ ಮತ್ತು ವಾರ್ಡ್ ಸಂಖ್ಯೆ 6ರ ಮನೀರು ಬಗಪಿಲ ಪರಿಸರದ ಕುಡಿಯುವ ನೀರಿನ ಸಮಸ್ಯೆ ಇದ್ದು ತುರ್ತಾಗಿ ಕೊಳೆಯುವ ಬಾವಿ ಕೊರೆಯುವ ಬಗ್ಗೆ ಕರೆದಿದ್ದೇವೆ. ನಂಬರ್ 14 6ನೇ ವಾರ್ಡ್ ಫಾದರ್ ಮುಲ್ಲರ್ ಆಸ್ಪತ್ರೆ ಹಿಂಬದಿ ಪುರಂದರ್ ಅವರ ಮನೆ ಬಳಿ ತಡೆಗೋಡೆ ರಚನೆ ಮಾಡುವ ಬಗ್ಗೆ ಅದು ತಡೆಗೋಡೆ ಮಾಡುವುದನ್ನು ನಿರ್ಣಯಿಸಲಾಗಿದೆ. ನಾವು ಟೆಂಡರ್ ಕರೆದಿದ್ದೇವೆ. 14ನೇ ವಾರ್ಡ್ನ ಭೋಜರಾಜ್ ಎಂಬುವರ ಮನೆ ಆವರಣಗೊಂಡು ಸಿಗಿರುವ ಬಗ್ಗೆ 14ನೇ ವಾರ್ಡ್ನ ಭೋಜರಾಜ್ ಎಂಬುವರ ಮನೆ ಆವರಣಗೊಂಡಿಯ ಪ್ರಾಕೃತಿಕ ವಿಭಾಗದಿಂದ ಬಿದ್ದು ಮನೆಗೆ ಹಾನಿ ಉಂಟಾಗಿರುವುದರಿಂದ ಪಟ್ಟಣ ಪಂಚಾಯತ್ ನಿಧಿಯಿಂದ ಅನುದಾನ ಒದಗಿಸಲು ಮಾನ್ಯ ತಹಶೀಲ್ದಾರರು ಕೋರಿದ್ದರಿಂದ ಪ್ರಸ್ತುತ ಪಟ್ಟಣ ಪಂಚಾಯತ್ ನಿಧಿಯಲ್ಲಿ ಅನುದಾನದ ಕೊರತೆ ಇರುವುದರಿಂದ ಅಂದಾಜು ಪಟ್ಟಿಯಂತೆ ರು 10 ಲಕ್ಷ ಅನುದಾನವನ್ನು ಮಂಜೂರು ಮಾಡಲು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಪತ್ರ ಬರೆಯುವ ಬಗ್ಗೆ ಸರ್ವಾನುಮತದಂತೆ ನಿರ್ಣಯಿಸಲಾಯಿತು. ಪತ್ರ ಬರೆದಿದ್ದೇವೆ. ಕೋಟೆಕರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ 3ನೇ ವಾರ್ಡ್ನ ಮಾಡೂರು ಶಾಲೆಯನ್ನು ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಿರ್ವಹಿಸುವ ಬಗ್ಗೆ ಈಗಾಗಲೇ ಟೆಂಡರ್ ಕರೆಯಲಾಗಿದ್ದು ಉಳಿಕೆ ಭಾಗದ ರಸ್ತೆ ಕಾಂಕ್ರೀಟೀಕರಣ ಕಾಮಗಾರಿಯನ್ನು ನಿರ್ವಹಿಸಲು ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ಪ್ರಮುಖ ತೋಡಿಗೆ ಅಡ್ಡಲಾಗಿ ನಿರ್ಮಿಸಿರುವ ಮೋರಿಯ ತಳಭಾಗ ಕುಸಿದಿದ್ದು ತುರ್ತಾಗಿ ದುರಸ್ತಿಪಡಿಸುವ ಬಗ್ಗೆ ಮೇಲಿನ ವಿಷಯದ ಬಗ್ಗೆ ಚರ್ಚಿಸಲಾಗಿ ಕೋಟೆಕರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಾಳಿಕಾಂಬ ದೇವಸ್ಥಾನದ ಎದುರು ರಸ್ತೆ ಬಳಿ ಪರಂಪೋಕ ತೋಡಿಗೆ ಅಡ್ಡಲಾಗಿ ನಿರ್ಮಿಸಿರುವ ಮೋರಿಯ ತಳಭಾಗ ಕುಸಿದಿದ್ದು ತುರ್ತಾಗಿ ಟೆಂಡರ್ ಕರೆದು ದುರಸ್ತಿಪಡಿಸುವ ಕಾಮಗಾರಿಯನ್ನು ನಿರ್ವಹಿಸಲು ಸರ್ವಾನುಮತದಿಂದ ನಿರ್ಣಯಿಸಲಾಗಿದೆ. ಕೋಟೆಕರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ 5 ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ಸ್ಥಳೀಯ ಸಂಸ್ಥೆಗಳು ಅಂಗಡಿ ಮಾಲೀಕರ ಮತ್ತು ಕಟ್ಟಡ ಮಾಲೀಕರ ಸಹಕಾರದೊಂದಿಗೆ ನಿರ್ವಹಿಸಲು ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ಕೋಟೆಕರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವಿವಿಧ ಸ್ಥಳಗಳಲ್ಲಿ ಬ್ಯಾರಿಕೇಡ್ ಅಳವಡಿಸುವ ಹಾಗೂ ಬೀದಿ ಜಂಕ್ಷನ್ನಲ್ಲಿ ಟ್ರಾಫಿಕ್ ಪೊಲೀಸರನ್ನು ನಿಯೋಜಿಸುವ ಬಗ್ಗೆ ಕೋಟೆಕರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಬೀದಿ ಜಂಕ್ಷನ್ ಮತ್ತು ಮಾವಿನಕಟ್ಟೆ ಪನೀರು ಸೂಪರ್ ಬಜಾರ್ ಪ್ರದೇಶಗಳಲ್ಲಿ ಬ್ಯಾರಿಕೇಡ್ ಅಳವಡಿಸುವ ಕುರಿತು ಹಾಗೂ ಬೀದಿ ಜಂಕ್ಷನ್ನಲ್ಲಿ ಜನಸಂದಣಿ ಹೆಚ್ಚಾಗಿರುವುದರಿಂದ ಅಲ್ಲದೆ ಶಾಲಾ ಮಕ್ಕಳಿಗೆ ರಸ್ತೆ ದಾಟಲು ಬಹಳ ತೊಂದರೆಯಾಗಿರುವುದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಟ್ರಾಫಿಕ್ ಪೊಲೀಸರನ್ನು ನಿಯೋಜಿಸಲು ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ಪಂಚಾಯತ್ ವ್ಯಾಪ್ತಿಯ ಅನಕೋಯಿ ಆಸ್ಪತ್ರೆ ದೇರಳಕಟ್ಟೆಯಲ್ಲಿ ಅಳವಡಿಸುವ ಬ್ಯಾರಿಕೇಡ್ ಅನ್ನು ತೆರವುಗೊಳಿಸುವ ಕುರಿತು ಇದು ಕೂಡ ನಾವು ಅಲ್ಲಿಗೆ ಪತ್ರ ಬರೆದಿದ್ದೇವೆ. ಕೋಟೆಕರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೊಂಡಾಲೆ ನಡುಕುಬೇರು ಬಳಿ ಇರುವ ವಿದ್ಯುತ್ HP ಲೈನ್ ಹಳೆಯದಾಗಿ ದೊಡ್ಡದಾಗಿ ನೇತಾಡುತ್ತಿದ್ದು ಬದಲಾವಣೆ ಮಾಡುವ ಬಗ್ಗೆ HP ಲೈನ್ ಆಗಾಗ ತುಂಡಾಗಿ ನೇತಾಡಿದ್ದರಿಂದ ಸಾರ್ವಜನಿಕ ತೊಂದರೆಯಾಗುತ್ತದೆ. ಸಭೆ HP ಲೈನ್ ಬದಲಾವಣೆ ಮಾಡುವಲ್ಲಿ ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ನಡುಕುಬೇರು ಅಂಗನವಾಡಿ ಕೇಂದ್ರದ ಬಳಿ ಇರುವ ಟ್ರಾನ್ಸ್ಫಾರ್ಮರ್ಗೆ ಸುರಕ್ಷತೆ ಇಲ್ಲದಿರುವುದರಿಂದ ಮಕ್ಕಳು ಟ್ರಾನ್ಸ್ಫಾರ್ಮರ್ ಅನ್ನು ಮುಟ್ಟದಂತೆ ಟ್ರಾನ್ಸ್ಫಾರ್ಮರ್ಗೆ ಭದ್ರತೆ ಒದಗಿಸುವ ಬಗ್ಗೆ ಪಟ್ಟಣ ಪಂಚಾಯತ್ ನಡುಕುಬೇರು ವ್ಯಾಪ್ತಿಯ ನಡುಕುಬೇರು ಅಂಗನವಾಡಿ ಕೇಂದ್ರದ ಬಳಿ ಇರುವ ಟ್ರಾನ್ಸ್ಫಾರ್ಮರ್ಗೆ ಸುರಕ್ಷತೆ ಇಲ್ಲದಿರುವುದರಿಂದ ಮಕ್ಕಳು ಟ್ರಾನ್ಸ್ಫಾರ್ಮರ್ ಅನ್ನು ಮುಟ್ಟುವುದರಿಂದ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಟ್ರಾನ್ಸ್ಫಾರ್ಮರ್ಗೆ ಭದ್ರತೆ ಒದಗಿಸಲು ಮೆಸ್ಕಾಂ ಇಲಾಖೆಗೆ ಪತ್ರ ಬರೆಯುವುದೆಂದು ನಿರ್ಣಯಿಸಲಾಯಿತು. ಪತ್ರ ಬರೆದಿದ್ದೇವೆ. ಕೋಟೆಕರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮಾಡೂರು ಹಿಂದೂ ರುದ್ರಭೂಮಿಯ ಸಮಿತಿ ಸಭೆ ಕರೆಯುವ ಬಗ್ಗೆ ಈ ಮೇಲಿನ ವಿಷಯದ ಬಗ್ಗೆ ಚರ್ಚಿಸಲಾಗಿ ಮಾಡೂರು ಹಿಂದೂ